ಕೊಡು ಬೇಡೊಂದು ಪರಶುರಾಮ ಸೃಷ್ಟಿದ ಈ ತುಳುನಾಡದ ಅಖಂಡ ವೈನಂಚಿನ ಈ ಭವ್ಯ ಭೂಮಿಡೆ ತುಳುವಪ್ಪನ ಸಂಸ್ಕೃತಿಗೆ ಒರಿಪ ಒಂದು ಕೋತಿನಂಚಿನ ಪುಣ್ಯದ ಜಾಗ ಕಾರಣಿಕದ ನೆಲೆ ನಮ್ಮ ಈ ಬೋಳಿಯಾರ್ ಗ್ರಾಮ ಅವೇತು ದೈವದೇವರಿಗೆ ನೆಲೆ ಒಂದು ಕಾರ್ಣಿಕ ಬೆರೆ ಒಂದು ಬರ್ತಿರು ನಾಡಲ ಅವೇತೋ ನಮ್ಮ ರೈತ ಬಾಂಧವರಿಗೆ ಬೆನ್ನಿ ಬುಲೆ ಬೇಸಾಯ ಮತ್ತೊಂದು ಬರ್ತಿರು ನಾಡಲ ರಟ್ಟು ಸಾರದ ನಾಲ್ನೇ ಇಸವಿದ ಪಿರವಡು ಗೋಡಾಪಿನಾತೆ ಮಾತೆರಡಲ ಕೈತೆ ಬನವಿ ಜಾತಿ ಕೊತ್ತು ಬ್ಯಾಂಕ್ದ ವ್ಯವಹಾರ ತೆರಿಯನ್ನೇ ನಂಚಿನ ಕಾಲ ಒರಿಯನ ಎದುರುಡು ತರದೆತ್ತದ ಪಾತೆರು ನಂಚಿನ ಧೈರ್ಯದ ಹತ್ತಿನ ಬದುಕು ಎನ್ನವು ಎಗ್ಗು ನಿನ್ನವು ನಿಕ್ಕು ಪಂಪಿನ ಕಾಲಡು ಪೂಜ್ಯರ ಅನುಷ್ಠಾನ ಮಂದಿನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಟ್ಟು ಸಾರದ ನಾಲ್ನೇ ಇಸವಿಡು ಬೋಳಿಯಾರ್ಗ ಕಾರ್ತಿ ನಂಚಿನ ಶುಭಗಳಿಗೆ ಸಂಘವನ್ನು ರಚನೆ ಮಾಡಿದೆ ವಾರದ ಸಭೆ ಸೇರಿದೆ ಒಕ್ಕೂಟ ರಚನೆ ಮಾಡಿದೆ ಉಳಿತಾಯ ಮಾಡುವ ಸಾಹಿತ್ಯ ಯೋಜನೆ ಬೆಳ್ಳಿ ಬೇಸಾಯ ಪಡೆದ ಯೋಜನೆ ಸಾಲ ಸದಸ್ಯರು ಒಕ್ಕೂಟ ಸಾಹಿತ್ಯ ಆಟ ಈ ಚಿಪ್ಪದ ಒಂದು ದಾದನವನ್ನು ವಿಷಯ ಮೇಲೆ ಕೆಲವೊಂದು ಸದಸ್ಯರ ಬೇರೆ ಬೇಜಾರು ಕಂತು ಕಟ್ಟುನಿಟ್ಟು ಅಲ್ಪ ಸ್ವಲ್ಪ ವ್ಯತ್ಯಯ ಇಂಚಿನ ಪೊಗರು ನಮ್ಮ ಒಳಗಿನ ಕಾಲದ ರವೀನ ಬಗ್ಗೆ ನಮ್ಮ ಸದಸ್ಯರ ಬೇರೆ ಬೇಜಾರು ಯೋಜನೆ ಸದಸ್ಯರ ದೂರ ಗೋಯಗಳಲ್ಲಿ ಬೇರೆ ಬೇರೆ ಮಕ್ಕಳಲ್ಲಿ ಸದಸ್ಯರ ಯೋಜನೆಗೆ ಬಂದು ಬದುಕುವ ಸಾಲಿಗೆ ತೋಡು ನಮ್ಮ ಸದಸ್ಯರ ಗೋಳಿಯಾರ್ಡು ಜೀವನುಡು ನನವರ ಕುಶಿಟ್ಟು ತೆಲಿಪೋಡು ಪಂಪಿನ ದೃಷ್ಟಿಡು ಒಕ್ಕೂಟದ ವಲಯ ಗುರಿಕಾರುಲೇನು ದುಂಬುದಿ ಒಂದು ಗ್ರಾಮದ ಸೇವಾ ಪ್ರತಿನಿಧಿ ಲೀಲಕ್ಕನ ಸೇರಿಗೇಡು ವಲಯ ಮೇಲ್ವಿಚಾರಕೆ ರೈನಂಚಿನ ಸರ್ ಗಿರೀಶಣ್ಣನ ಸಾರಥ್ಯೋಡು 4 ಜನ ಬಿನ್ನೇರಿನ ಲೆತ್ತದು ಸಾಧನ ಸಮಾವೇಶ ವಾರ್ಷಿಕ ಪರ್ವ ಮಲ್ಪೋಡು ಬಿನ್ನೇರಿನ ಶುಭ ಸಂದೇಶನು ಕೇನೋಡು ಪಂಪಿನ ತೀರ್ಮಾನದ ಶುಭಗಳಿಗೆ ಇನಿ ಕೂಡ್ದು ಬೈದನು ಬಂದುಲೆ ಈ ಲೇಸದ ಸುರುಕ್ಕಾದ ಭಗವನ್ ನಾಮ ಸಂಕೀರ್ತನದೊಟ್ಟಿಗೆ ಪ್ರಾರ್ಥಿಸಯರೆ ಬರೊಂದುಲ್ಲೇರು ತ್ರಿಷಾ ಆಮೆ ಮಾರ್ಮೇರು ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕ ವಾಹನ ಮೋದಕಾ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಈ ಲೇಸಿಗೆ ಬತ್ತಿಂಚಿ ಬಿನ್ನೇರೇಣೆ ಸೇರ್ದಿನಂಚಿನ ಸರ್ವೇರೇಳ್ನ ಪ್ರೀತಿಡಿಯದು ಕೊಣಿಯರೆ ಬರೊಂದುಲ್ಲೇರು ನಮ್ಮ ಒಳ ಮೇಲ್ವಿಚಾರಕ್ಕೆ ರೈನಂಚಿನ ಸರ್ ಗಿರೀಶ್ ಮೇರ್. ಓಂ ಶ್ರೀ ಮಂಜುನಾಥಾಯ ನಮಃ. ಹಾಗೆ ಈ ಭಾಗದ ದೇವರನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ತಾಲೂಕು ಕೋಣಾಜೆ ವಲಯ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನಮ್ಮ ಇವತ್ತಿನ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘ ಒಕ್ಕೂಟದ ಸಾಧನಾ ಸಮಾವೇಶ ಹಾಗೂ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಬೇಕಾಗಿ ಆಗಮಿಸಿರುವಂತಹ ಶ್ರೀ ಮನೋಹರ್ ಭಟ್ ಪ್ರಧಾನ ಅರ್ಚಕರು ಶ್ರೀ ಮಜ್ಜಿ ಮಹಾಮಾಯಿ ದೇವಸ್ಥಾನ ಬೋಳಿಯಾರ್ ಇವರಿಗೆ ಇಲ್ಲಿ ಬಂದಿರುವಂತಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಉದಿಪಣ್ಣೆ ಮಲ್ಪಂಚಿನ ಶ್ರೀಯುತ ಮನೋಹರ್ ಭಟ್ ಮಜ್ಜಿ ಈ ಮೇರೆಗೆ ತುಳುನಾಡದ ಕಟ್ಟು ಮಠದ ಪ್ರಕಾರ ಬಚ್ಚಿರೆ ಬಜ್ಜೆ ಕೊಡ್ದು ಪುಗೇಲ್ಗೆ ಸಾಲು ಪಡೆದು ಮೋಕೆಡಿ ಎತ್ಕೊಂಡು ಪಂಡದು ಕೆನದಲ್ಲೇ ಶ್ರೀಯುತ ಸುರಾಜ್ ಮೇರೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮಾಜಿ ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಕರ್ನಾಟಕ ಸರ್ಕಾರ ಇವರಿಗೆ ನಿಮ್ಮೆಲ್ಲರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀಯುತರಿಗೆ ಕಿಶೋರ್ ಭಟ್ರೇಬೇಲ್ ಮೇರಿ ತುಳುನಾಡದ ಕಟ್ಟು ಪ್ರಕಾರ ಬಚ್ಚಿರೆ ಬಜ್ಜೆ ಕೊಟ್ಟು ಪುಗೇಲ್ಗೆ ಸಾಲು ಪಡೆದು ಮಾನಾದಿಗಡಿ ಎತ್ಕೊಂಡು ಬಣಕೇನದಿಲ್ಲ.
ಕಿಶೋರ್ ಭಟ್ರೇಬೇಲು ದಯಮಲ್ತದೆ ವೇದಿಕೆ ಬರಡು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ದಿನೇಶ್ ಟಿ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಶ್ರೀತೇರಿಗೆ ನಾಗಪ್ಪ ಕುಲಾಲ್ ಬೇರೆ ಬಚ್ಚಿರೆ ಬಚ್ಚೆ ಕೊಡ್ದು ಪುಗೆಲ್ಗೆ ಸಾಲು ಪಡೆದು ಮೂಕೆ ಎತ್ಕೊಂಡದಕ್ಕೆ ಅನ್ನೋದಿಲ್ಲ. ಹಾಗೆ ಇನ್ನೂರು ಅತಿಥಿಯಾಗಿರುವಂತಹ ವಚನ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಬಂಟ್ವಾಳ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀತೇರಿಗೆ ಜಯಕುಮಾರ್ ಕಟ್ಟದ ಬಾಗಿಲು ಮೇರೆ ಬಚ್ಚಿರೆ ಬಚ್ಚೆ ಕೊಡ್ತು ಪುಗೆಲ್ಗೂ ಸಾಲು ಪಾಡ್ದು ಮೂಕಡೆ ಇದ್ಕೊ ನೋಡು. ಹಾಗೆ ಇನ್ನೂರು ಅತಿಥಿಯಾಗಿ ಶ್ರೀ ಸುರೇಂದ್ರ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು ತಾಲೂಕು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀತೇರಿಗೆ ಭರತ್ ಮಣ್ಕಾರ್ ಮೇರೆ ಬಚ್ಚಿರೆ ಬಚ್ಚೆ ಕೊಡ್ತು ಪುಗೆಲ್ಗೆ ಸಾಲು ಪಾಡ್ದು ಮೂಕಡೆ ಎತ್ಕೊ ನೋಡು. ಹಾಗೆ ಶ್ರೀಮತಿ ಗೀತಾ ಪ್ರವೀಣ್ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್. ಶ್ರೀಯುತ ಶ್ರೀಮತಿ ಮೇರೆಗೆ ಪ್ರಮೀಳಾ ಪಲ್ಲ ಕುರ್ನಾಡು ದಯಮಲ್ತದ ಮಿತ್ತ ಚಾವಡಿಗೆ ಬರ್ತದೆ ಬಚ್ಚಿರೆ ಬಜ್ಜೆ ಕೊಡ್ದು ಮೂಕಡೆ ಎತ್ಕೊ ನೋಡು. ಸಲ್ಮೇಲು ಹಾಗೆ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಇದರ ನಿರ್ದೇಶಕರಾಗಿರುವಂತಹ ಶ್ರೀನಾಥ್ ಶೆಟ್ಟಿ ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್. ಶ್ರೀಧರಿಗೂ ವಿಶ್ವನಾಥ ಆಚಾರ್ಯ ಮಿತ್ತ ಚಾವಡಿಗೆ ಬರ್ತದೆ ಬಿಣ್ಣೆರಿಗೆ ಬಚ್ಚಿರೆ ಬಜ್ಜೆ ಕೊಡ್ತು ಪುಗೆಲ್ಗೂ ಸಾಲು ಪಾಡ್ದು ತುಳುವ ನಡೆದ ಕಟ್ಟು ಪ್ರಕಾರಡು ಮೂಕೆಡೆ ಎತ್ಕೊ ನೋಡು. ಹಾಗೆ ಇನ್ನೊಬ್ಬರ ಅಧ್ಯಕ್ಷರು JCI ಬಂಟ್ವಾಳ ಶ್ರೀ ಕಿಶೋರ್ ಆಚಾರ್ಯ ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀತೇರಿಗೆ ಕೃಷ್ಣ ಆಚಾರ್ಯ ಮಿತ್ತ ಚಾವಡಿಗೆ ಬತ್ತು ಬಚ್ಚಿರೆ ಬಜ್ಜೆ ಕೊಡ್ತು ಸಾಲ್ ಪಾಡ್ದು ಮೂಕೆಡೆ ಎತ್ಕೊ ನೋಡು. ಕೃಷ್ಣ ಆಚಾರ್ಯ ಬೇರೆ ಬಚ್ಚಿರೆ ಬಜ್ಜೆ ಕೊಡ್ತು ತುಳುವಣ್ಣಾಡ್ದ ಕಟ್ಟು ಪ್ರಕಾರಡು ಪುಗೆಲ್ಗೆ ಸಾಲು ಪಾಡ್ದು ಮೂಕೆಡೆ ಎತ್ಕೊಂಡಲ್ಲೇರು. ಹಾಗೆ ಇನ್ನೂರು ಅತಿಥಿಯಾಗಿರುವಂತಹ ಶ್ರೀರಾಮ ಭಜನಾ ಮಂದಿರ ಒಡಗಿನ ಕಟ್ಟೆ ಇದರ ಅಧ್ಯಕ್ಷರಾಗಿರುವಂತಹ ಮೋಹನ್ ದಾಸ್ ಗಾಂಭೀರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀತೆರೆಗೆ ನವೀನ್ ಮಜಿ ದಯಮಲ್ತ ಮಿತ್ತ ಚಾವಡಿಗೆ ಬರ್ತದೆ ಬಚ್ಚಿರೆ ಬಚ್ಚೆ ಕೊಡ್ತು ತುಳುವ ನಡೆದ ಕಟ್ಟು ಪ್ರಕಾರಡು ಪುಗೆಲ್ಗೆ ಸಾಲು ಪಾಡ್ದು ಮೂಕಡೆ ಎತ್ಕೊ ನೋಡು.
ಹಾಗೆ ಇನ್ನೋರ್ವ ಅತಿಥಿಯಾಗಿ ಪ್ರಗತಿಪರ ಕೃಷಿಕರು ಶ್ರೀ ಜಯರಾಮ್ ಸಂತ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಶ್ರೀತರಿಗೆ ಭವಿಷ್ ಕಟ್ಟದ ಬಾಗಿಲು ಮಿತ್ತ ಚಾವಡಿಗೆ ಬರ್ತದೆ ತುಳುವನಾಡದ ಕಟ್ಟು ಪ್ರಕಾರ ಬಚ್ಚಿರಿ ಬಜ್ಜೆ ಕೊಡ್ದು ತುಗಿಲ್ಗೂ ಸಾಲ್ಬಾರ್ದು ಮೋಕೆ ಹಿಡಿದುಕೊ ನೋಡು ಭವಿಷ್ ಕಟ್ಟದ ಬಾಗಿಲು ದಯಮಾಡ್ತು ಮಿತ್ತ ಚಾವಡಿಗೆ ಬೇರಡು ಮೇಲು ದಿಶಾ ಎಲೆಕ್ಟ್ರಿಕಲ್ಸ್ ಗುತ್ತಿಗೆದಾರರು ಇದರ ಮಾಲೀಕರಾಗಿರುವಂತಹ ಗಣೇಶ್ ಅಮೇಮಾರ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀತೆರೆಗೆ ತಿಲಕ್ ಕಟ್ಟದ ಬಾಗಿಲು ತುಳುವನಾಡದ ಆಚಾರ ವಿಚಾರದ ಪ್ರಕಾರ ಬಚ್ಚಿರ ಬಜ್ಜೆ ಕೊಡ್ದು ತುಗಿಯಲ್ಗೂ ಸಾಲ್ಪಾಡ್ದು ಮೋಕೆಡ್ ಎತ್ಕೊಂಡು ನೋಡು ಶ್ರೀಯುತ ಬಚ್ಚಿರೆ ಬಜ್ಜಿ ಕೊಡ್ದು ತುಗಿಯಲ್ಗೂ ಸಾಲು ಪಾಡ್ದು ಮೋಕೆಡಿ ಎತ್ಕೊಂಡು ಸುಲ್ಮೇಲು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಆಚಾರ್ಯ ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾರೆ. ಶ್ರೀತೆರೆಗೆ ರಮೇಶ್ ಆಚಾರ್ಯ ಮಿತ್ತ ಚಾವಡಿಗೆ ಪೋಡು ಬಚ್ಚಿರೆ ಬಜ್ಜೆ ಕೊಡ್ದು ತುಗಿಯಲ್ಗೂ ಸಾಲು ಪಾಡ್ದು ಸಾರಿ ರಮೇಶ್ ಆಚಾರ್ಯ ಅದೇ ಮತ್ತೆ ಮಿತ್ತ ಚಾವಡಿಗೆ ಬೋಡು ಬಚ್ಚಿರ ಬಜ್ಜೆ ಕೊಡ್ದು ತುಗಿಯಲ್ಗೂ ಸಾಲು ಪಾಡ್ದು ಮೋಕೆಡ್ ಎತ್ಕೊಂಡು ಶ್ರೀ ಸುರೇಶ್ ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಸಂಘ ಮುಡಿಪು ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಭಜನಾ ಪರಿಷತ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಉಮೇಶ್ ಗಟ್ ಇವರಿಗೆ ನಮ್ಮ ನಿಮ್ಮೆಲ್ಲವರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀತೆರೆಗೆ ಯತೀಶ್ ಕಟ್ಟದ ಬಾಗಿಲು ಮಿತ್ತ ಚಾವಡಿಗೆ ಬೋದು ಬಚ್ಚಿರ ಬಜ್ಜೆ ಕೊಡ್ದು ತುಗಿಲ್ಗೆ ಸಾಲು ಬಡ್ದು ಮೋಕೆಡ್ ಎತ್ಕೊಂಡು ಹಾಗೆ ವಲಯ ಅಧ್ಯಕ್ಷರಾಗಿರುವಂತಹ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೋಣಾಜಯ ವಲಯದ ರವೀನಾ ಬಂಗೇರ ಇವರಿಗೆ ಈ ಸೇರಿರುವಂತಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀತೆರೆಗೆ ಶ್ರೀಧರ ಆಚಾರ್ಯ ದಯಮಂತ್ ಮಿತ್ತ ಚಾವಡಿ ಬರಡು ಬಚ್ಚಿರೆ ಬಜ್ಜೆ ಕೊಡ್ದು ತುಗಿಯಲ್ಗೂ ಸಾಲು ಪಾಡ್ದು ಮೋಕೆಡ್ ಎತ್ಕೊಂಡು ಶ್ರೀತೆರೆಗೆ ವಲಯ ಅಧ್ಯಕ್ಷರು ರವಿನ ಮೇರೆಗೆ ಬಚ್ಚಿರೆ ಬಜ್ಜೆ ಕೊಡ್ದು ತುಗಿಯಲ್ಗೂ ಸಾಲು ಪಾಡ್ದು ತುಳುವನಾಡದ ಕಟ್ಟು ಪ್ರಕಾರ ಮೋಕೆಡ್ ಎತ್ಕೊಂಡು ಸುಲ್ಮೇಲು ಹಾಗೆ ಪಾನೇಲ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಹೇಮಲತಾ ಶೆಟ್ಟಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಹೇಮಲತಾ ಶೆಟ್ಟಿ ಇವರಿಗೆ ಪುಷ್ಪಲತಾ ಮಣ್ಕರ್ ದಯಮಾಡ್ತು ಮಿತ್ತ ಚಾವಡಿಗೆ ಬೋಡು ತುಳು ನಡೆದ ಕಟ್ಟು ಪ್ರಕಾರಡು ಬಚ್ಚಿರೆ ಬಜ್ಜೆ ಕೊಡ್ತು ಮೋಕೆಡ್ ಎತ್ಕೊಂಡು ಹಾಗೆಯೇ ಅಧ್ಯಕ್ಷರು ಬೋಳಿಯಾರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರಾಜೀವಿ ಶೆಟ್ಟಿ ಇವರಿಗೆ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀಮತಿ ಮೇರೆಗೆ ವಸಂತಿ ಮೇರೆ ದಯಮಾಡ್ತದೆ ಮಿತ್ತ ಚಾವಡಿಗೆ ಹೋದು ಬಚ್ಚಿರಿ ಬಜ್ಜೆ ಕೊಡ್ತು ಹೋಗಿ ಹಿಡಿದುಕೊಂಡು
ಒಂಜಿ ಲೆಸಗ್ ಜನಜಾಗೃತಿ ವೇದಿಕೆದ ಶ್ರೀಯುತ ಅಚ್ಯುತ ಗಟ್ಟಿ ಮೇರೆ ಆಗಮಿಸ್ತೀರ ದಯಮಂತದ ಚಾವಡಿಗೆ ಪೋದು ಆಸಿನರ ಹೊಡೆದು ಬಂದಿಕೆ ನೋಡೋದು. ಜನಜಾಗೃತಿ ವೇದಿಕೆ ಕೋಣಾಜ ವಲಯದ ಅಧ್ಯಕ್ಷರಾಗಿ ನಂಚಿದ ಅಚ್ಯುತ್ ಗಟ್ಟಿ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರೊಂದುಲ್ಲೆ. ಪಡೆದು ಮೋಕೆಡೆ ನೋಡು. ಹೋಗಿ ಸಾಲು ಪಡೆದು ಮೋಡಿಕೇಡು ಎತ್ಕೊಂಡುಲ್ಲೇರೆ ಸೋಲು ಮೇಲು. ಹಾಗೆ ಇಲ್ಲಿ ಬಂದಿರುವಂತಹ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಹಾಗೆ ಇಲ್ಲಿ ಬಂದಿರುವಂತಹ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು, ಧ್ವನಿವರ್ಧಕ ಮಿತ್ರರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಿಗೆ, ಮೇಲ್ವಿಚಾರಕ ಮಿತ್ರರಿಗೆ, ಸೇವಾ ಪ್ರತಿನಿಧಿಗಳಿಗೆ, ಹಾಗೆ ಇಲ್ಲಿ ಬಂದಿರುವಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮೋಕೇಡಿ ಎದುಕೊಂಡಂಚಿನ ಒಳಯ ಮೇಲ್ವಿಚಾರಕೇರಿ ಸರ್ ಗಿರೀಶರಿಗೆ ಈ ಕಾರ್ಯಕ್ರಮಗಳ ಅರಿಗಳ ಸ್ವಾಗತ. ಲೇಸದ ದುಂಬತ್ತ ವೇದಿಕೆ ನಂಚಿನ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಮಜಿತ ಶ್ರೀಯುತ ಮನೋಹರ್ ಭಟ್ ಮೇರೆ ತುಡರು ಪೊತ್ತಾದ ಈ ಒಂಜಿ ಲೇಸನು ಉದಿಪನ ಮಲ್ತು ಕೊರಡು ಪಂಡದರಡ ವಿನಂತಿ ಮಲ್ತೊಂದುಲ್ಲ. शुभं कुरुत्वं कल्याणं आरोग्यं धनसम्पदः शत्रुबुद्धिः. ಬಿನ್ನೆರೆ ಕೈಟ್ ಬೆಲಗುನ ತುಡರೆ ನಮ್ಮ ಬೋಳ್ಯಾರ್ ಗ್ರಾಮಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗಟ್ಟಿ ಮುಟ್ಟಾದ ಬುಳೆಚಿಲ್ ಆಪುನು ಪನ್ಪಿನಂಚಿನ ಶುಭ ಸಂದೇಶನು ಈ ಪೊರ್ತುಡು ಏನೊಂದುಲ್ಲ. ಬಿನ್ನೆರೆ ಕೈಟ್ ಬೆಲಗುನ ಜ್ಯೋತಿ ಹಿಂದೂ ಕ್ರೈಸ್ತೆ ಮುಸಲ್ಮಾನರು ಪನ್ಪುನ ಒಂಜೆ ಸಮಾನತೆಯನ್ನು ಸಾರೊಂದುಂಡು. ಸರ್ವೇ ಜನ ಸುಖಿನೋ ಭವಂತು ಪನ್ಪಿನಂಚಿನ ದಿವ್ಯವಾಣಿಲ್ನ ಈ ಪೊರ್ತುಡು ನಮ್ಮ ಏನೊಂದುಲ್ಲ. ಬಾರಿ ಬೊರ್ಲುಡೆ ಸಭೆನು ತುಡರು ಪೊತ್ತಾದ ಉದಿಪನ ಮಲ್ತಿನಂಚಿನ ಮನೋಹರ್ ಭಟ್ರಿಗೆ ನಮ್ಮ ಮಾತೆರ್ಲ ಪರವಾದ ಭಕ್ತಿಪೂರ್ವಕ ಅಭಿನಂದನೆ ಸಂದೈತೆ ಮಲ್ತೊಂದು ಅಂಚಿನ ಮನೋಹರ್ ಭಟ್ರೆ ನಮಕ್ ಉದಿಪನದ ಸಂದೇಶವನ್ನು ಕೊರಡು ಪಂಡದ ಎರಡಕ್ಕೆ ಏನೊಂದಿಲ್ಲ. ಗ್ರಾಮ ದೇವರೇಣ ಸ್ಥಳ ದೇವರನ್ನು ದುಂಬದಿ ಇದೆ. ಶ್ರೀ ಮಂಜುನಾಥಾಯ ನಮ ದೇವರನ್ನು ದುಂಬದಿಯೊಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಸರ್ವರಿಗೂ ನಮಸ್ಕರಿಸುತ್ತಾ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ವಿಸಿ ಟ್ರಸ್ಟ್ ಮಂಗಳೂರು ತಾಲೂಕು ಕೋಣಾಜೆ ವಲಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಮತ್ತು ಶ್ರೀ ಅಮ್ಮನವರ ಶುಭ ಆಶೀರ್ವಾದದೊಂದಿಗೆ ನಡೆಯುವಂತಹ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಾಧನ ಸಮಾವೇಶ ಹಾಗೂ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆಗೊಂಡಿತ್ತು. ಈ ಕಾರ್ಯಕ್ರಮ ನೋಡುವಾಗ ಬಹಳ ಸಂತೋಷದಾಯಕ ಹಾಗೂ ಬಹಳ ಆಶ್ಚರ್ಯ ಕೂಡ ಆಗ್ತದೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಬೋಲಿಯಾರ್ ಸದಸ್ಯರಲ್ಲಿ ಅಷ್ಟು ದೊಡ್ಡ ಪರಿಶ್ರಮ ಖಂಡಿತ ಇದೆ. ಇನ್ನು ಮುಂದಕ್ಕೂ ನಮ್ಮ ಬೋಲಿಯಾರ್ ಸದಸ್ಯರ ಯೋಜನೆಯಿಂದ ಪ್ರಯೋಜನವನ್ನು ಪಡೆದು ಅಭಿವೃದ್ಧಿ ಕಾಣಲೆಂದು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ರೆಡ್ ಪಾತೆರಡು ಶುಭ ಸಂದೇಶವನ್ನು ಕೊರಿನಂಚಿನ ಮನೋಹರ್ ಭಟ್ರಿಗೆ ಸೊಲ್ಮೇಲಿನ ಸಂದೈತೆ ಮಲ್ತೊಂದುಲ್ಲ. ನಮ್ಮ ಬೋಳಿಯಾರ್ಡೆ ಧರ್ಮಸ್ಥಳ ಯೋಜನೆ ಅನುಷ್ಠಾನ ಆಯಿ ಬೊಕ್ಕ ನಮ್ಮ ಸದಸ್ಯರ ಮಲ್ತಿನ ಪೆಜ್ಜೆದ ಸಾಧನೆ ವರದಿನ ಮುಖಾಂತರ ಮಂಡನೆ ಮಲ್ಪೆರೊಳ್ಳೇರು ಬೋಳಿಯರ ಒಕ್ಕೂಟದ ಕಾರ್ಯದರ್ಶಿ ಲೈನಂಚಿನ ವಸಂತಿ ಮೇರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ತಾಲೂಕು ಕೋಣಾಜೆ ವಲಯದ ಬೋಳ್ಯಾರು ಕಾರ್ಯಕ್ಷೇತ್ರದ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಾಧನಾ ಸಮಾವೇಶ ಹಾಗೂ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ವರದಿಯನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತಿದ್ದೇನೆ. 17/1/2004 ಮಜಿ ಶ್ರೀ ಮಹಮ್ಮಾಯಿ ಕ್ಷೇತ್ರದ ಪುಣ್ಯ ಸಾನ್ನಿಧ್ಯದಲ್ಲಿ ಸಮಾಜದ ಹಲವು ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ಷೇತ್ರದ ಅಭಿವೃದ್ಧಿಯ ಕುರಿತು ಚಿಂತನ ಮಂಥನ ಸಮಾಲೋಚನೆ ನಡೆಸಿದ್ದು ಒಂದು ವಿದ್ಯಮಾನವೇ ಸರಿ. ಅಂದಿನ ಸೇವಾ ನಿರತರಾಗಿ ಹರೀಶ್ ಶೆಟ್ಟಿ ಹಾಗೂ ಮೇಲ್ವಿಚಾರಕರಾಗಿ ರಾಘವ ಎಚ್ ಅವರ ಮಾರ್ಗದರ್ಶನ ಹಾಗೂ ಯೋಜನೆಯ ಮಾಹಿತಿಯೊಂದಿಗೆ ಸರಿಸುಮಾರು ಇದೀಗ 70 ಸಂಘಗಳು ಕಾರ್ಯನಿರ್ವಹಿಸುತ್ತಿದೆ. ಈ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಸ್ತುತ ಬೇಡಿಕೆಗೆ ಅನುಗುಣವಾಗಿ ಬ್ಯಾಂಕ್ ಆಫ್ ಬರೋಡದಿಂದ ಪ್ರಗತಿ ನಿಧಿ ವಿತರಣೆಯಾಗಲಿದೆ. ಯೋಜನೆಯ ಮತ್ತೊಂದು ಕಾರ್ಯಕ್ರಮ ಪ್ರಗತಿ ನಿಧಿ ರಕ್ಷಾ ಕವಚ PRK ಸ್ವಸಹಾಯ ಸಂಘದ ಸದಸ್ಯರಿಗೆ ಹಾಗೂ ವಿನಿಯೋಗದಾರರಿಗೆ ಜೀವ ವಿಮೆ ಮಾಡಿಕೊಡಲಾಗಿದೆ. ಪ್ರಗತಿ ನಿಧಿ ರಕ್ಷಾ ಕವಚದ ಮೂಲಕ ಇದುವರೆಗೆ 86 ಲಕ್ಷ ರೂಪಾಯಿಯ ಸವಲತ್ತುಗಳನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಹಲವು ಮನೆಗಳಿಗೆ ಸೋಲಾರ್ ವಿತರಣೆ ಮಾಡಲಾಗಿದೆ. ಹಸಿರು ಇಂಧನಕ್ಕೆ ಯೋಜನೆಯಿಂದ ಅನುದಾನ ನೀಡಲಾಗಿದೆ. ಜನಮಂಗಳ ಕಾರ್ಯಕ್ರಮದಡಿಯಲ್ಲಿ ಅಂಗವಿಕಲರಿಗೆ ವೀಲ್ ಚೇರ್, ವಾಟರ್ ಬೆಡ್, ಹೇರ್ ಬೆಡ್, ವಾಕ್ ಸ್ಟಿಕ್, ಕೊಮೋಡ ಚೇರ್ ಇತ್ಯಾದಿ ಸಾಮಗ್ರಿಗಳನ್ನು ನೀಡಲಾಗಿದೆ. ಕಡುಬಡವರಿಗೆ ಪ್ರತಿ ತಿಂಗಳು ಮಾಸಾಸನ ನೀಡಿ ಗೌರವಿಸಲಾಗಿದೆ. ಧಾರ್ಮಿಕ ಕೇಂದ್ರ ಹಾಗೂ ಸಮುದಾಯ ಭವನಗಳಿಗೆ ಯೋಜನೆಯಿಂದ ದೊಡ್ಡ ಮೊತ್ತದ ಅನುದಾನವನ್ನು ನೀಡಲಾಗಿದೆ. ನಮ್ಮ ಕಾರ್ಯಕ್ಷೇತ್ರದಲ್ಲಿ ಮನೆ ರಚನೆ, ಕೊಳವೆ ಬಾವಿ ರಚನೆ, ಚಿನ್ನ ಖರೀದಿ, ಮದುವೆ ಕಾರ್ಯಕ್ರಮ ಹಾಗೂ ಹಟ್ಟಿ ರಚನೆ, ಕೃಷಿ ಅಭಿವೃದ್ಧಿ ಇತ್ಯಾದಿಗಳು. ಸ್ವ ಉದ್ಯೋಗ ಮಾಡುವ ಪ್ರತಿ ಸದಸ್ಯರಿಗೆ ಸಿಡ್ಬಿ ಸಾಲ ಕೊಟ್ಟಿರುವುದರಿಂದ ಅವರ ಉದ್ಯೋಗಕ್ಕೆ ಉತ್ತೇಜನ ನೀಡುತ್ತಿದ್ದಾರೆ. ಇತ್ತೀಚೆಗೆ ಯೋಜನೆಯಡಿಯಿಂದ ಹೊಸ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ. ಅದುವೇ ಸಾಮಾನ್ಯ ಸೇವಾ ಕೇಂದ್ರ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮನ್ಧನ್ ಯೋಜನೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ, ಪಾಸ್ಪೋರ್ಟು, ಪಾನ್ ಕಾರ್ಡ್, ಇ ಶ್ರಮ ಕಾರ್ಡ್, ಆಯುಷ್ಮಾನ್ ಭಾರತ್ ಕಾರ್ಡ್ ಇತ್ಯಾದಿಗಳು ಹಲವಾರು ಯೋಜನೆಗಳನ್ನು ಮಾಡಿಕೊಡಲಾಗಿದೆ. ಇದು ಮಾತ್ರವಲ್ಲದೆ ಕೃಷಿ ಕ್ಷೇತ್ರಕ್ಕೆ ವಿಶೇಷ ಪ್ರಾಧಾನ್ಯತೆ ನೀಡುತ್ತಿದ್ದುದು ಕೃಷಿಕರ ಅನುಕೂಲಕ್ಕಾಗಿ ವಿವಿಧ ಕೃಷಿ ಅಧ್ಯಯನ ಪ್ರವಾಸ, ಕೃಷಿ ತರಬೇತಿ, ಯಂತ್ರೋಪಕರಣಗಳ ಸಂಗ್ರಹ ಕೇಂದ್ರಗಳ ನಿರ್ಮಾಣ ಮಾಡಿಕೊಟ್ಟಿದೆ. ಕೃಷಿ ಅಭಿವೃದ್ಧಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಈ ಸದಸ್ಯರಿಗೆ ಅನುಕೂಲಕ್ಕಾಗಿ ಸರ್ಕಾರದ ವಿಮಾ ಯೋಜನೆಯಡಿಯಲ್ಲಿ ಮೈಕ್ರೋ ಬಚತ್ ಭೀಮಾ ಜ್ಯೋತಿ ಪಾಲಿಸಿಯನ್ನು ಮಾಡಿಕೊಡಲಾಗಿದೆ. ಸಾಲಕ್ಕೆ ಭದ್ರತೆಯಾಗಿ ಇಟ್ಟಂತಹ ಪಾಲಿಸಿದಾರರು ಮರಣ ಹೊಂದಿದರೆ 1-2 ಕಂತು ಕಟ್ಟಿದ ಸಂದರ್ಭದಲ್ಲಿಯೂ ಪಾಲಿಸಿಯ ಪೂರ್ಣ ಮೊತ್ತ ನಾಮಿನಿದಾರರಿಗೆ ನೀಡಲಾಗುತ್ತಿದೆ. ಇದು ಮಾತ್ರವಲ್ಲದೆ ಸಂಪೂರ್ಣ ಸುರಕ್ಷಾ ಯೋಜನೆಯಲ್ಲಿ ಪ್ರತಿ ವರ್ಷ ಆರೋಗ್ಯ ಕಾರ್ಡ್ ಮಾಡಿಕೊಡಲಾಗುತ್ತಿದೆ. ಶಾಲಾ ಪ್ರಾರಂಭದಲ್ಲಿ ಬಡ ಮಕ್ಕಳನ್ನು ಗುರುತಿಸಿ ಶಾಲಾ ಸಾಮಗ್ರಿಗಳಾದ ಪುಸ್ತಕ, ಬ್ಯಾಗ್ ಹಾಗೂ ಛತ್ರಿಗಳನ್ನು ವಿತರಿಸಲಾಗಿದೆ. ಇದು ಮಾತ್ರವಲ್ಲದೆ ಯೋಜನೆಯಿಂದ ಪ್ರಗತಿ ಬಂಧು ಸದಸ್ಯರಿಗೆ ಅನುದಾನದ ಮುಖಾಂತರ ಸರಿಸುಮಾರು ಕೆಲವು ಕುಟುಂಬಗಳಿಗೆ ಗೋಬರ್ ಗ್ಯಾಸ್ ವಿತರಣೆ ಮಾಡಲಾಗಿದೆ. ಹೈನುಗಾರಿಕೆಗೆ ಕೂಡ ಪ್ರೋತ್ಸಾಹ ನೀಡಲಾಗಿದೆ. ಇದು ಮಾತ್ರವಲ್ಲದೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಯೋಜನಾ ವತಿಯಿಂದ ಪೀಠೋಪಕರಣಗಳನ್ನು ಒದಗಿಸಿಕೊಡಲಾಗಿದೆ. 2 ಜ್ಞಾನದೀಪ ಯೋಜನೆಯಡಿಯಲ್ಲಿ ಈ ಗ್ರಾಮದ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದು, ಅದರಲ್ಲಿ ಒಬ್ಬರು ಸಂಘದ ಸದಸ್ಯರಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟೆಲ್ಲ ಸವಲತ್ತುಗಳು ನಮ್ಮ ಕಾರ್ಯಕ್ಷೇತ್ರಕ್ಕೆ ದೊರಕಿದ್ದು, ಈ ಎಲ್ಲ ಸವಲತ್ತುಗಳನ್ನು ನಮ್ಮ ಕಾರ್ಯಕ್ಷೇತ್ರದ ಸದಸ್ಯರು ಪ್ರಯೋಜನ ಪಡೆದಿರುತ್ತಾರೆ. ಇನ್ನು ಮುಂದಕ್ಕೂ ನಮ್ಮ ಕಾರ್ಯಕ್ಷೇತ್ರದ ಸದಸ್ಯರಿಗೆ ಹೆಚ್ಚಿನ ಸೌಲಭ್ಯ ದೊರೆಯುವಂತಾಗಲಿ ಎಂದು ಆ ಮಂಜುನಾಥ ಸ್ವಾಮಿಯ ಕೃಪೆ ಇರಲಿ ಎಂದು ತಮ್ಮೆಲ್ಲರ ಮುಂದೆ ವಂದಿಸುತ್ತಾ ಈ ಚಿಕ್ಕ ನನ್ನ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಗ್ರಾಮಾಭಿವೃದ್ಧಿ ಯೋಜನೆ. 2014-2020 ಮುಟ್ಟಮಗು ಭಿನ್ನಾದಿಗಿದ ಮದಿಪು ಶ್ರೀಯುತ ಸಂತೋಷ್ ಕುಮಾರ್ ರೈ ಇಂಬೆರೆಡ್ದು ಮಾಗನೆದ ದೇವಿರೈನಂಚಿನ ಸೋಮನಾಥ ದೇವಿರೈನ ಚರಣ ಪಾದ ಕಮಲಾರವಿಂದು ಗಡ್ಡ ಬೂರಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳ ಕಾರ್ಗೆ ಸಾಷ್ಟಾಂಗ ಅಡ್ಡ ಬುಡದು
ನಮ್ಮೊಂದು ಬತ್ತಿನಂಚಿನ ಮಾತ ಪರಿವಾರ ದೇವರನ್ನ ಈ ಪೊರ್ತು ಎನ್ನೊಂದು ವಿಶೇಷವಾಯಿನ ಒಂದು ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಂಡ ಆ ಒಂಜಿರಡ್ಡಿ ಯೋಜನೆ 106 ಯೋಜನೆ ಒಂಜಾದು ಒಟ್ಟಾದು ಕೊನೊಪ್ಪುನಂಚಿನ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಜ್ಜಂದ ನಮ್ಮ ಮಾತ ಒಂಜಪ್ಪೆ ಜೋಕುಲು ಪಂಡದು ಇಡೀ ಸಮಾಜಗೂ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೂ ಒಂಜಿ ಪರಿವರ್ತನದ ಗಾಲಿ ಬೀಜದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಯ್ತಾ ಇನ್ನಿತ ಪ್ರಗತಿ ಬಂಧುಲ ಸ್ವಸಹಾಯ ಸಂಘದ ಒಕ್ಕೂಟದಕ್ಕಲು ಭಾರಿ ಶೋಕುಡು ಭಾರಿ ಪೊರ್ಲುಡು ಒಟ್ಟಾದು ಒಂಜಾದು ಬೋಲಿ ಅರಡಿ ಈತ ಶೋಕದ ಒಂಜಿ ಕಾರ್ಯಕ್ರಮ ಮನ್ಪೊಡ್ನಾಂಡ ಕೆಲವು ತಿಂಗಳಿಂಚ ಆಕಳೆನ ಬೆಗರನ್ನ ಭೂಮಿಗೆ ಪಾಡ್ದೇರು ಈ ಕಾರ್ಯಕ್ರಮ ಯಶಸ್ವಿ ಆವಡು ಐಕ್ ಭಾರಿ ಮಲಮಲ್ಲ ಬಿನ್ನೆರಿ ಈ ವೇದಿಕೆಗೆ ಬರೋಡು ನಮ್ಮ ಮಂತನ ಬಂದ ಪ್ರಗತಿ ಬಂದು ಸ್ವಸಹಾಯ ಸಂಘದ ಮಂತನ ಕಾರ್ಯಕ್ರಮ ಪತ್ತಪ್ಪೆ ಜೋಕುಲು ತೂವೋಡು ಐತ ವರ್ಣನೆ ಗೊತ್ತಾವೋಡು ಐತ ಭಂಗ ಗೊತ್ತಾವೋಡು ಐಟ ಲಾಭ ಎಂಚಿನ ತೆರೆಯೋಡು ಬಂದದೆ ಮಾತಲ್ಲಿ ಒಟ್ಟಾದ ಮಂತದನ ಕಾರ್ಯಕ್ರಮ ವಿಶೇಷವಾದ ನಮ್ಮ MP ಇಡೇ ನೂದೆಕ್ಕನೂದು 100% ಬರ್ಪೆ ಬಂದಿದ್ದಾರೆ 100% ನಮ್ಮ MP ಬ್ರಜೇಶ್ ಚೌಟರಿ ಈ ಕಾರ್ಯಕ್ರಮ ಬರ್ಪೆ ಬಂತಾರೆ ಆಂಡ ಇತಿಹಾಸರು ಪ್ರಾಪ್ರಥಮವಾದ ಐತಾರ ಬಜೆಟ್ ಆಪುಣಿ ನಮ್ಮ ಭಾರತ ದೇಶದ ಈ ಸತಿ ಶುರು ಐಕ ಅನಿವಾರ್ಯವಾದ ಸೇರಿರ್ತನೆ ಕೋಡೆ ಕತ್ತಲೆಗೆ ಪಂಡದು ಬೋತೇರೆ ಐತೆ ಒಟ್ಟಿಗೆ ಬೊಕ್ಕೂರಿ ಎನ್ನ ಬಾರಿಮಲ್ಲ ಮಿತ್ರಿ ನಮ್ಮ ಕಿಶೋರ್ ಪುತ್ತೂರು MLC ಆರೆ ಕೆರವೆ ಪುತ್ತೂರು ಇದೆ ಬರ್ತದೆ ಸೇರೋಣ ಎಂದು ಬಂತೇರೆ ಬಾಕಿ ಒರಿ ಘಟಾನುಘಟಿ ನಾಯಕರು ಉಳ್ಳರು ದೀಪ ಪ್ರಜ್ವಲನ ಮಂಪರೆ ಮಜಿ ಮಹಾಮಾಯಿ ದೇವಸ್ಥಾನದ ನಮ್ಮ ಪ್ರಧಾನ ಅರ್ಚಕರು ಆಡಳಿತ ಮುಕ್ತೇಶ್ವರ ಮನೋಹರ ಭಟ್ರು ಉದ್ಘಾಟನೆ ಪ್ರಜ್ವಲನೆ ಮಂತಾರೆ ಆ ದೀಪ ಎಂಚ ಪ್ರಜ್ವಲನ ಆಪುನ ಅಂಚೆನೆ ಪ್ರಗತಿ ಬರ ಬಂದ ಸಾಧನೆ ಎಲ್ಲ ಆಕಲಿನ ಕೆಲಸ ಎಲ್ಲ ಆ ರೀತಿ ಉಜ್ವಲನ ಆಪುನ ಬಂದ ನಮ್ಮ ಪ್ರಾರ್ಥನೆ ಎನ್ನ ಅಪ್ಪ ಏಪಲ ಒಂಜಿ ಪಾತ್ರ ಪಂಪೇರೆ ನಮಗ ನರಮನೆಯಾಗ ಮಾತ್ರ ಮನುಷ್ಯರಿಗೆ ಮಾತ್ರ ಕಷ್ಟ ಬರ್ಪುಣಿ ಅತ್ತಿ ದೇವರಿಗಲೇ ಕಷ್ಟ ಬರ್ಪುಣ ಒಂದು ಶ್ರೀಕೃಷ್ಣ ಪರಮಾತ್ಮ ಕಷ್ಟ ಬೈದಂಡು ಶ್ರೀರಾಮ ದೇವರೇ ಕಷ್ಟ ಬೈದಂಡು ಈ ಭೂಮಿ ರೀತಿನ ಜಗತ್ತಿನ ಏರೇರೆ ಉಂಡು ಅಕ್ಲು ಮಾತ ದೈವ ದೇವರಲ್ಲಿ ಕಷ್ಟ ಬೈದೆನಂದು ಇತ್ತೆ ಧರ್ಮಸ್ಥಳಗಳು ಕೆಲವು ಕ್ಷಣಟು ಪಂದೇರು ಯಾರು ಭಾರಿ ಶೋಕಡು ಪಂದೇರು ಧರ್ಮಸ್ಥಳದಂಚಿನ ನಮ್ಮ ಪವಿತ್ರವಾಯಿನ ಕ್ಷೇತ್ರ ಇತಿಹಾಸ ಪ್ರಸಿದ್ಧ ಕೇವಲ ನಮ್ಮ ಮಾತ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಆದ ಅರ್ಥವು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಧರ್ಮಸ್ಥಳ ಪುದರೆ ಆಕಾಶದಂಚ ಗಾಳಿ ಫ್ಲೈಟ್ ಮಾತ್ರ ಅವನನ್ನು ಆ ರೀತಿದ ಪುದರಿತ್ತಂಡು ಕಾಲಘಟ್ಟಡು ಕೆಲವೊಂಜಿ ಸಮಯಡು ಕಪ್ಪು ಚುಕ್ಕೆಲು ಬರ್ಪುನಂಚಿನ ಸಮಯ ಇತ್ತು ನನ್ನಲ್ಲ ಅವು ಮತ ಪರೀಕ್ಷೆ ಪಂಡದ ನಮ್ಮ ಅನ್ಯಡು ಅವು ಪರೀಕ್ಷೆ ಅಂದು ಆ ಪರೀಕ್ಷೆ ಗೆಲ್ತು ಬರ್ಪುಣಿ ಅಂಚಿನ ಪಂಡನ ನಮ್ಮ ಭಕ್ತಿ ನಮ್ಮ ನಿತ್ಯ ನಿರಂತರವಾಯಿನ ಪ್ರಯತ್ನಡು ಒಂದು ಇತ್ತೆ ಪಂಡೇರು ಪ್ರಗತಿ ಬರ ಆ ಸಂಘಗಳ ಸಾಲ ಕೊರ್ನಗಳು ಪಿರ ಕೊರಂದ ಕೆಲವೊಂಜಿ ಭಂಗ ಹಾಪನೊಂದು ಒಂತೆ ದಿನ ಒಂತೆ ತಿಂಗಳು ಒಂಜಿ ವರ್ಷ ಕಾಲಘಟ್ಟ ಬದಲಾವಣೆ ಆಪುಂಡು ಮನಸ್ಸು ಪರಿವರ್ತನೆ ಆಪುಂಡು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿಂದುಲು ಮಾತ್ರ ಕ್ರಿಶ್ಚನ್ ಮುಸ್ಲಿಂ ಇವು ಮಾತ್ರ ಜಾತಿದಕ್ಕಳು ಉಳ್ಳಾರ ಮಾತಾಡ್ಲರು ಏರೇರಿನ ಜೋಕುಲು ಉಳ್ಳಾರ ಅಕ್ಕಳು ಮಾತ ಆ ವಿದ್ಯಾಸಂಸ್ಥೆ ಕಲ್ತೊಂದುಳ್ಳೇರು ಏರೇರ ಮಲಮಲ್ಲ ಪೋಸ್ಟರು ಮಲಮಲ್ಲ ನೆಟ್ಟು ಸಾವಿರಾರು ಲಕ್ಷಾಂತರ ಜನಗಳನ್ನ ದಿನ ಆ ಕುಟುಂಬದ ಅನ್ನದ ಬಟ್ಟಲು ಎಂಜಿನ ನಮ್ಮ ನೂನ್ಪುಣ ಬಟ್ಟಲು ನೂನ್ಪುಣ ಕರಂದ ಮನಪೇರು ಆ ರೀತಿ ಉಂಡು ಅಯ್ನು ಆ ರೀತಿ ಎಲ್ಲ ವರ್ಣನೆ ಮನಪೇರು ನಂಗೆ ಸಾಧ್ಯ ಇಜ್ಜಿ ಇನಿ ರವಿನೇ ಮನ್ಪುಣ ಒಂಜಿ ಎಲ್ಯ ಜವನಿ ಆ ವಲಯದ ಅಧ್ಯಕ್ಷ ಆದ ಮಾತಲ್ಲಿ ಒಟ್ಟಾದು ಒಂಜಪ್ಪೆ ಜೋಕುಲೆಲ್ಲ ಈ ಕಾರ್ಯಕ್ರಮ ಯಶಸ್ವಿ ಅವಡನ ಮಾತೆರನ್ನಲ್ಲಿ ತಂದು ಬರ್ತದೆ ಈ ವೇದಿಕೆ ಕುಲ್ಲದು ನೆತ್ತ ವರ್ಣನೆ ಆ ಓಡು ಅನ್ನೋದು ಆ ಪ್ರಯತ್ನ ಮಂತಂದ ಮಾತೆರೆಗಳ ಪ್ರೇರಣೆ ಯಾನು ಭಾರಿ ವರ್ಷ ತೋಂದಿಲ್ಲ ಈ ಮಲ್ಲ ಹಾಲ್ ಇಜ್ಜಂಡು ರಡ್ನೆ ಒಂಜಿನ ಫ್ಲೋರ್ಲ ಇಜ್ಜಂಡು ಗ್ರೌಂಡ್ ಇತ್ತು ನಂಚಿನ ಒಂಜಿ ಹಾಲಿಡ್ ಮಧ್ಯವರ್ಜನ ಶಿಬಿರಾತನು ಅದು 22 ವರ್ಷದ ತುಂಬು ಮಧ್ಯವರ್ಜನ ಶಿಬಿರಾತನು ಆ ಮಧ್ಯವರ್ಜನ ಶಿಬಿರನಾಗ ಒಂಜಿ ದಿನ ಸಾವಿರಾರು ಜನ ಬೈದಾರೆ ಐಟೆ ಮತ ಸೇರಾರೆ ಅಪ್ಪಗ ಜವಾಬ್ದಾರಿ ಇಡುತ್ತೇವೆ ಅಪ್ಪಗ ಬತ್ತದಾರನ ಆ ಭಾಷಣಡು ಜನ ಗಂಗಸರ ಬಡ್ದು ಇನಿ ತನ್ನ ಬಡಿದಿ ಜೋಕುಲೊಟ್ಟಿಗೆ ಭಾರಿ ಶೋಕದ ದಿನ ಕರಿಪರಿ ನಮ್ಮ ಬೋಳಿಯಾರಿಲ್ಲ ಒಂದು ಪ್ರೇರಣೆ ಬೋಡಾಯಿನಿ ಯಾನು ಒಂಜಿ ವೇಳೆ ಪಾತೆರೊಂದೇ ಪೋಣಂದ ಎಲ್ಲ ಕಾಂಡ ಮುಟ್ಟ ಪಾತೆರ ಮುಗಿಯರೆಜಿ ಆತ ಪಾತೆರಳಿ ಅನಿವಾರ್ಯ ಕಾರಣೋಡು ಅತ್ಯಂತ ಅನಿವಾರ್ಯವಾದ ಆ ಕಾರ್ಯಕ್ರಮ ಸೇರುಡೆ ಆಯ್ನ ಹಿಡ್ದವರ ಅಧ್ಯಕ್ಷ ಸ್ಥಾನ ನೀವು ಕೊಡ್ದಿತ್ತೀರಿ ನಾನು ರವಿನೇ ವಹಿಸೋನಾರ ಬಂಡದೆ ಆಯ್ತಾ ಒಟ್ಟಿಗೆ ಪಿರೋರ ಯಾನ ಆ ಕಾರ್ಯಕ್ರಮ ಮುಗಿತ ಬತ್ತನಿಕೆ ಕಾರ್ಯಕ್ರಮದ ನಡುಡು ಸೇರೋಣ ಈ ಕಾರ್ಯಕ್ರಮ ಯಶಸ್ವಿ ಆವಡು
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮಾತ ಏರೆಗೆ ಮೇಲ್ವಿಚಾರಕರ ಆದಿಪ್ಪೇರು ಯಾಕ್ಲೆ ಪ್ರತಿನಿಧಿನಕ ಆದಿಪ್ಪೇರು ಯಾಕ್ಲ ವಲಯಾಧ್ಯಕ್ಷರನಕ್ಲ ಆದಿಪ್ಪೇರು ಮಂಡಲಾಧ್ಯಕ್ಷರನಕ್ಲ ಆದಿಪ್ಪೇರು ಐಟಿಪ್ಪುನ ಜನ ಮಾತ ಪದಾಧಿಕಾರಿಲೆ ಧರ್ಮಸ್ಥಳದ ಕಾವಂದೇರ ಆದಿಪ್ಪು ಅಪ್ಪೆ ಹೇಮಾತೆ ವಿ ಹೆಗ್ಡೇರ್ನ ಆಶೀರ್ವಾದ ಆದಿಪ್ಪು ಇಜಿನ ನಮ್ಮ ಈ ಗ್ರಾಮದ ದೇವರು ಮಾತ ಧರ್ಮದ ದೇವರ ಆಶೀರ್ವಾದ ಆದಿಪ್ಪು ನಾನಾತ್ತು ಎಡ್ಡೆ ಸಮಾಜ ಸೇವೆ ಮನ್ಪುನ ಶಕ್ತಿನ ಪರಮಾತ್ಮೆ ಅಕ್ಲೆ ಕೊರಡೆ ಅಪ್ಪೆನಕ್ಲೆ ಇಲ್ಲದ ಉಲಯೇ ಕೊಳ್ಳುದು ಇಪ್ಪುನಂಚಿನ ಕಾಲಘಟ್ಟೋಡು ನಿಕ್ಲ ಪಿದೈಪೋದು ಸಮಾಜದೊಟ್ಟಿಗೆ ಸೇರಿದು ನಿಕ್ಲೆಡ ಇತ್ತಂಜನ ಪ್ರತಿಭೆನ ಅನಾವರಣ ಮನ್ಪುಲೆ ನಿಕ್ಲೆ ಮಾತೆರೊಟ್ಟಿಗೆ ಸೇರ್ಲೇ ಪಂಡದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಆ ಯೋಜನೆಯಲ್ಲಿ ಫಲಪ್ರದ ಆಯ್ಲೆ ಕಣೆ ನಿಕ್ಲೆ ನೆನೆತಿನ ಕಾರ್ಯ ವಿಶೇಷವಾದ ಅತ್ಯಂತ ಪಾಪದಕ್ಲೆನ ಇಲ್ಲಗಲ ಮುಟ್ಟಡೆ ಪಣ್ಣೊಂದು ನಾನಾತ್ತು ಎಡ್ಡೆಡ್ಡೆ ಸೇವೆ ಮಾಡ್ಕೊಂಡ ಶಕ್ತಿನ ಪರಮಾತ್ಮ ನಿಕ್ಲಿಗೆ ಅನುಗ್ರಹಿಸಾರೆ ಬಂದದ್ದು ಮಾತೆಲ್ಲ ಒರಿ ಎಡೊಡ್ಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಕ್ಲೆ ಮಾತ ಶಕ್ತಿ ಕೊರಡಿಗೆ ಪಾತೇರ ಅವಕಾಶ ಮಂತ್ರ ಕೊಡ್ತಾರೆ ನಿಕ್ಲಿಗೆ ಪೂರೇ ರೇಗ್ಲ ಎನ್ನ ಉಡಲ್ದಿಂಜನ ಸೊಲ್ಮೇಲೆ ಸಂದಾದೆ ಎನ್ನ ಪಾತೆರವಂತವೇ ಜೈ ಹಿಂದ್ ಜೈ ಕರ್ನಾಟಕ ಸೇವೆನ ಮಲ್ತೊಂದು ಬರ್ತಾರೆ ಬಡವ ಬಲ್ಲಿದೆ ಪನ್ಪುನ ಭೇದ ಭಾವನು ತೂವಂದೆ ಪಾಪದ ಕುಲಿಗೆ ಪಾಲಿಗೆ ಹಿಲ್ಲು ಕಟ್ಟದು ಕೊರ್ಪುನಂಚಿನ ಕೆಲಸಗೂ ಬೆರಿಸಾಯದು ಉಂತ್ಯಾರ ಸರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಓವಿಯ ಕಾರ್ಯಕ್ರಮ ಇತ್ತುಂಡಲ ಯಾನುಲ್ಲೆ ಪನ್ಪುನ ಅಭಯನು ಕೊರೊಂದು ಬರ್ತಾರೆ ರಾಜಕೀಯ ಮುಖಂಡೇರ್ಲ ಅಂದೆ ಆವಡಿ ಸಂತೋಷನ್ನ ನನ್ನ ದುಮ್ಮುಗಳ ಇಂಚಿನ ದೇವೇರ ಆಯುರಾರೋಗ್ಯ ಭಾಗ್ಯನು ಕೊರ್ದು ಜನಸೇವೆಯನ್ನು ಮಲ್ತೊಂದು ಬಲೆ ಪನ್ಪಿನ ಶುಭ ಹಾರೈಕೆದೊಟ್ಟಿಗೆ ಈ ಲೇಸುಡು ಕೊರ್ಪಿನ ಪ್ರೀತಿದ ಸ್ಮರಣಿಕೆ ನೀರು ಪ್ರೀತಿ ಸ್ವೀಕಾರ ಮಲ್ಪೋಡು ಸನ್ಮಾನ ಸ್ವೀಕಾರ ಮಾಡಿದ ಶ್ರೀತೆಯರಿಗೆ ಉಡದಿ ಸೊಲ್ಮೆಡ ಸಂದೇತ ಮತ್ತೊಂದು ಪಾಲ್ಪಡಿನ ಬಿಂಡಿರಿಗಳ ಸೊಲ್ಮೆಡ ಸಂದೇತ ಮತ್ತೊಂದು ದುಮ್ಮಗು ಒಂದು ಇಚ್ಛಾವಾಡಿ ಶ್ರೀಮತಿ ಪುಷ್ಪಲತಾ ಬಕ್ಕ ಗಣೇಶ್ ಮಯ್ಯಾಲ ಮುಕ್ಲೆಗೊಂಜಿ ಎಲ್ಲರೂ ಕೊಡು ಮಾನದಿಗೆ ಮಲ್ಪಿರಲ್ಲ ದಯಮಲ್ತದೆ ಮಿತ್ತ ಚಾವಡಿಗೆ ಬರೋಡು ಶ್ರೀಮತಿ ಪುಷ್ಪಲತಾ ಬಕ್ಕ ಶ್ರೀತ ಗಣೇಶ್ ಮಯ್ಯಾಲ ಬಿಂಡೇರ ಸೇರಿಗಣಿಗಳ ಎಲ್ಲಿಯ ಮಾನದಿಗೆ ಗಣೇಶ್ ಮಯ್ಯಾಲ ಪುಷ್ಪಲತಕ್ಕ ಬೋಳಿಯರ್ ಗ್ರಾಮದ ಮಣ್ಕಾರ್ ಪನ್ಪಿನಲ್ಪ ರಮೇಶ್ ಮಣ್ಕಾರ್ ಬೇರ್ನ ಧರ್ಮಪತ್ನಿ ಐನಂಚಿನ ಪುಷ್ಪಲತಕ್ಕ ಕರಿನ 16 ವರ್ಷೋಡು ಇಂಚ ಮಹಾಲಕ್ಷ್ಮಿ ತಂಡೋಡು ಸಕ್ರಿಯ ಸದಸ್ಯರಾದ ಬರೋಬ್ಬರಿ 8 ಲಕ್ಷ ರೂಪಾಯಿ ಪ್ರಗತಿ ನಿಧಿ ಸಾಲದ ವಹಿವಾಟು ಮಲ್ತೊಂದು ಅಡಿಕೆ ಕೃಷಿ ಭತ್ತದ ಬೇಸಾಯ ತರಕಾರಿ ಕೃಷಿ ಮಲ್ತೊಂದು ತನ್ನ ಮೂಲ ಕಸುಬು ಐನಂಚಿನ ಬೀಡಿ ಕೆಲಸಗೂ ಗುಡ್ ಬೈ ಪಂಡದು 30 ಸೆನ್ಸ್ ಜಾಗೋಡು 75 ಮಲ್ಲಿಗೆ ದೈನ ನಡೆದು ಪೊರ್ಲ ಕಂಠದ ಜೀವನ ಮಲ್ತೊಂದು ಬರ್ತಾರೆ ಮಲ್ಲಿಗೆ ಪುಷ್ಪ ಕೃಷಿಟ್ ಪುಷ್ಪಲತಕ್ಕ ಮಲ್ತಿನ ಭರ್ಜರಿ ಸಾಧನೆ ನಮಕ್ ಮಾತೆರೆಗಳ ಮಾದರಿ ರೈತ ಮಹಿಳೆ ಆವಡ್ ಪುಷ್ಪಕ್ಕ ಮಹಾಲಕ್ಷ್ಮಿ ತಂಡೋಡು 16 ವರ್ಷ ಕಾಲ ಸದಸ್ಯರಾದ ಸೇರ್ದು ಮಹಾಲಕ್ಷ್ಮಿಯಾದ ಸಾಧನೆ ಮಲ್ತೊಂದು ಬರ್ತಾರೆ ನನ್ನ ದುಮ್ಮುಗುಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ನಿಧಿ ಸಾಲ ದೆತದು ನನಾತ್ ಮಲ್ಲ ಸಾಧನೆ ಮಣ್ಪುಳೆ ಪಂಪಿನ ಶುಭ ಹಾರೈಕೆದ ಒಟ್ಟಿಗೆ ಪ್ರೀತಿಡು ಕೊರ್ಪುನಂಚಿನ ಪ್ರೀತಿದ ಸ್ಮರಣಿಕೆ ನೀರು ಪ್ರೀತಿನ ಸ್ವೀಕಾರ ಮಲ್ಪೋಡು ಶ್ರೀಯುತ ಗಣೇಶ್ ಮಯ್ಯಾಲ ತಿಮ್ಮಪ್ಪ ಮೂಲಿಯರ್ ಬೊಕ್ಕ ರೋಹಿಣಿ ಅಂಕ ದಂಪತಿಲೇನ 4ನೇ ಮಗಿ ಐನಂಚಿನ ಗಣೇಶರು ಕಡು ಬಣತ್ತ ನಡು ಪುಟದು ಪುಲೆ ಒಂದು ಬತ್ತೇರುಂದಾಂಡಲ 21 ವರ್ಷ ಕಾಲ ಪ್ರಕೃತಿ ಪ್ರಗತಿ ಬಂದ ತಂಡಡು ಸಕ್ರಿಯ ಸದಸ್ಯರಾದ 3 ವರ್ಷದ ಕಾಲ ಗುರಿಕಾರ್ ಒಕ್ಕೂಟದ ಗುರಿಕಾರ್ಲಾದ ಸೇವೆನ ಮಲ್ತೊಂದು ಬತ್ತಿನಂಚಿನ ಗಣೇಶನ್ನೇ ನಮ್ಮ ಯೋಜನೆಡು ಹಂತ ಹಂತವಾದ ಬರೋಬ್ಬರಿ 1 ಲಕ್ಷ ಪ್ರಗತಿ ನಿಧಿ ಸಾಲದ ವಹಿವಾಟು ಮಲ್ತೊಂದು ಅಡಿಕೆ ತೋಟ ರಚನೆ ಭತ್ತದ ಕೃಷಿ ಬಾರೆದ ಕೃಷಿ ನಾಟಿ ಕೋಳಿ ಸಾಕಾಣೆ ತರಕಾರಿ ಕೃಷಿ ಅಂಜನೆ ಬಾರಿ ಮಲ್ಲ ಮಟ್ಟದ ಹೈನುಗಾರಿಕೆ ಕಸುಬುನು ಮಲ್ತದು ಚೇಳೂರು ಹಾಳು ಉತ್ಪಾದಕರ ಸಂಘಡು ಸದಸ್ಯರಾದ ಸೇವೆನು ಮಲ್ತೊಂದು ಬರ್ತಾರೆ ಆವಡ ಎಂಕ್ಲೆ ಊರದ ರೈತೆ ಗಣೇಶನ್ನೇ ನನ್ನ ಕೃಷಿ ಕಾಯಕೊಡು ನನಾತು ದುಂಬು ಬಲೆ ಪಂಪುನ ಶುಭ ಹಾರೈಕೆದೊಟ್ಟಿಗೆ ಈ ಪೊರ್ತೊಡು ಪ್ರೀತಿಡು ಕೊರ್ಪುನಂಚಿನ ಸ್ಮರಣಿಕೆಯನ್ನು ಪ್ರೀತಿನ ಸ್ವೀಕಾರ ಮಲ್ಪಡು
ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಜಬ್ಬರ್ ತೆರೆಗೆ ಯೋಜನೆದ ವತಿಯಿಂದ ಸೇರಿದ ಮಾತಿನ ಪರವಾದ ಸ್ವಾಗತ ಮಲ್ತಂದು ಶ್ರೀ ತೆರೆಗೆ ಭಾಸ್ಕರ್ ಶೆಟ್ಟಿ ಕುಟ್ಟುಬಣಿ ದಯಮಂತ ಮಿತ್ತ ಚವಡಿಗೆ ತುಳುನಾಡದ ಕಟ್ಟು ಪ್ರಕಾರ ಬಚ್ಚಿರೆ ಬಜ್ಜಿ ಕೊಡ್ದು ಪುಗಿಲ್ಗೆ ಸಾಲ್ಪಾರ್ದು ಮೋಕೆಡೆ ಎತ್ಕೊಂಡು ಭಿನ್ನಾಯ್ತಂದಿಲ್ಲ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಜಬ್ಬಾರ್ ಮೇರೆಗೆ ಬಚ್ಚಿರೆ ಬಜ್ಜಿ ಕೊಡ್ದು ಪುಗಿಲ್ಗೆ ಸಾಲ್ಪಾರ್ದು ಮೋಕೆಡೆ ಎತ್ಕೊಂಡು ಚಿರಂಜಿ ಕೊಡ್ತು ಸುಲ್ಮೆಲು ಶ್ರೀಯುತ ಜಯರಾಮ ಸಂತ ಬೋಳಿಯಾರ್ ಗೊತ್ತು ಇರಡ್ದು ಉಜ್ಜಾತ್ ಭಿನ್ನಾದಿಗೆ ದಂಬದಿ ಪುಕ್ಕರೋಡು ಪಂಡದು ಕೇನೋದಿಲ್ಲ ತೊಲೆಗಡ್ಡಬೂರೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂಚನೆ ಸರ್ವ ಸತ್ತುಲನೆ ಮನಸಾರಂಜನೆ ತಂದು ಲೇಸಿದ ಮಿತ್ತ ಚವಡುಪುನ ಸರ್ವ ಬಂಧುಲೆ ಅಂಚನೆ ಮೂಳು ಸೇರಿನ ಸರ್ವ ಬಂಧುಲೆ ಸುಮಾರು 10-20 ವರ್ಷದ ದುಂಬು ಬಂಧುಲು ಮಂಡ ಏರನ್ ಮಂಡ ಒಂಜಪ್ಪೆ ಬಳ್ಳ ಹತ್ರ ಒಂಜಿ ರಕ್ತ ಸಂಬಂಧಿಲು ಒಂದು ಅಂಡ ಗ್ರಾಮೋಡ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ಬೀಜ ಬಿತ್ತನೆ ಹಿಡಿದ ಬಕ್ಕ ಬಂಧುತ್ವ ಅಂಡ ಒಂಜಪ್ಪೆ ಜೋ ಬಾಲ್ ಮಾತ್ರ ಆತ ರಕ್ತ ಸಂಬಂಧಿಲು ಮಾತ್ರ ಆತ ಈ ದೇಶೋಡು ಪುನಃ ಏರು ಮಾತ ನಮ್ಮ ಒಟ್ಟಾಪನ ಜಾತಿ ಮತ ಭೇದ ಜನ ಮಾತೆಲ್ಲ ಬಂಧುಲು ಒಂಜಿ ಭಾವನೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿ ಒಂಜಿ ರಚನೆ ಆದ ಗ್ರಾಮೋಡು ಉಂಡಾದ ಲಕ್ಕ ಹಿಡಿದ್ಬೇಕ ಮಾತ ಜನಕ್ಲೆಗಳ ಆ ಭಾವನೆ ಬರ್ತದೆ ನಾವು ಮಾತೆಲ್ಲ ಒಂಜಪ್ಪೆ ಬಾಳು ನಾವು ಬಂಧುಲು ಒಂಜಪ್ಪೆ ಬಾಳೆಲು ಮಾತ್ರ ಆತ ಈ ಸಮಿತಿನ ರಚನೆ ಮಂತದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದೇರು ಬಹುಶಃ ಇಡೀ ಪ್ರಪಂಚೋಡೆ ಏರ್ಲಾ ಮನ್ಪಂದ್ರೆ ಒಂದು ಕಾರ್ಯವನ್ನು ಮಂತ್ರಿರು ನಮಗೆ ಅನುಮಾನನೇ ಗ್ರಾಮ ಮಟ್ಟೋಡು ಅನಕ್ಷರ ಕುಕ್ಷಲಿಲ್ಲ ಈ ಪ್ರಗತಿ ಬಂದು ಈ ಸಮಿತಿಗೆ ಸೇರಿಸೋ ಒಂದು ಅಕಲೇನೆ ಜ್ಞಾನವಂತರಾದ ಅಕಲೇನೆ ಒಟ್ಟು ಸೇರಿಸೋ ಒಂದು ಅಕಲೇಟ ಆರ್ಥಿಕವಾದ ಮಾತ್ರ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಇದಕ್ಕೆ ಒಂಜಿ ಸಭೆಟ್ಲ ಎದುರು ಬತ್ತ ಪಾತ್ರ ಧೈರ್ಯ ಉಂಡ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿದ ಈ ಪ್ರಗತಿ ಬಂದು ಸಮಿತಿ ರಚನೆ ಆಗಿಡೋಕ ಮಾತರೆಗಳ ಆತನೇನು ಯಾನ ನಂಬುವೆ ಅಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿದ ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾದ ಪಂಡ ಖಂಡಿತ ಮುಗಿಯ ಅಂದು ಅಂಡ ಏನಕ್ಕೆ ಒಂಜಿ ವ್ಯಕ್ತಿಯಲ್ಲ ಗ್ರಾಮ ಮಟ್ಟೋಡು ಸಬಲೆ ಆದುಪುಡುದಂಡ ಅವು ಒವ್ವೇ ರೀತಿ ಆದುಪುಡುದಂಡ ಇಕ ಕಾರಣಕರ್ತ ಸರ್ಕಾರದ ಕಾರ್ಯಕ್ರಮ ಧರ್ಮಸ್ಥಳ ಈ ಪ್ರದೇಶ ಆತನದಂಡ ಧರ್ಮಸ್ಥಳದ ಆ ಕಾರ್ಯಕ್ರಮ ಅಂಚಿನ ಧರ್ಮಸ್ಥಳದ ಕಾರ್ಯಕ್ರಮ ಮಂತು ಮೂಳು ಜಾರಿ ಕೊಡತನ ಶ್ರೀ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಪ್ರತಿಯೊಂದು ನೆಕ್ಕು ಸಂಬಂಧಪಟ್ಟ ಯೋಜನಾ ಅಧಿಕಾರಿಗಳು ಅಥವಾ ಕಾವಂದರಾದಕ್ಕೂ ಪ್ರಗತಿ ಬಂದ ಪ್ರತಿಯೊಂದು ವ್ಯಕ್ತಿ ಇಲ್ಲ ಅಕಲ್ ಮಾತೆಲ್ಲ ನಿಜವಾಗಲ ಅನುದಿನ ವಂದನೀಯರು ಯಾನೆ ಭಾಷಣ ವೆಚ್ಚ ಮಲ್ಪೇರ ಪೋಪುಜಿ ಇತ್ತನೆ ಒಂದು ಕಾರ್ಯಕ್ರಮ ನೋಡಿದ್ದು ಏನು ಬರ್ತೀನಿ ಧೈರ್ಯದಿದ್ದು ಹೆಂಗೆ ಕ್ಷಮೆ ಕೊರಡು ಈ ಕಾರ್ಯಕ್ರಮದ ಸಂಯೋಜನೆ ಮಂತನ ಈ ಪ್ರದೇಶದ ನಮ್ಮ ಧರ್ಮಸ್ಥಳ ಗ್ರಾಮ ಸಮಿತಿದ ಬಂಧುಲೆಗೆ ಮಾತ್ರ ನೆಕ್ಕೆ ಪ್ರೋತ್ಸಾಹ ಕೊಡಲ ಮಾತಾಡಗಳ ಯಾನು ಕೃತಜ್ಞತೆ ಸಲ್ಲಿಸೋ ಒಂದು ನಮ್ಮ ಗ್ರಾಮೋಡು ಈ ಧರ್ಮಸ್ಥಳದ ಈ ಯೋಜನೆಗೆ ನಮ್ಮ ದಾಪನ ನಮ್ಮ ಸಹಾಯವನ್ನು ಕೊರತು ಪ್ರೋತ್ಸಾಹ ಮಂತದೆ ಗ್ರಾಮದ ಅಭಿವೃದ್ಧಿ ಮಾತ್ರ ಆ ಪ್ರಕಾರ ಧರ್ಮಸ್ಥಳ ಕ್ಷೇತ್ರದ ಆ ಪುದರ್ಲ ನನಾತಿ ಹೆಚ್ಚಾಪ ಲೆಕ್ಕ ನಾವು ಮಾತೆಲ್ಲ ಕೈ ಜೋಡಿಸಾಗ ಒಂದು ಪಣ್ಣೊಂದು ಎನ್ನ ಪಾತ್ರ ವಿರಾಮಗಳು ಶುಭ ನೋಡಿನ ಕೊನ್ನಚ್ಚಿನ ಶ್ರೀ ತೆರಿಗೆ ಉಡಲರ್ಮೆ ಸೋಲ್ಮೇಲೆ ಸಂದೇತ ಮತ್ತೊಂದು ಕಾರ್ಯಕ್ರಮ ನಿಮಿತ್ತವಾದ ದುಂಬೆ ನಿರ್ಗಮಿಸಿದಲ್ಲಿ ಅರೆಗೆ ಸ್ಮರಣೆಗೆ ನೆಂಪುದ ಕಾಣಿಕೆ ಕೊಡ್ದು ಗೌರವಿಸಲು ಪಂಡು ಕೇನೊಂದುಲ್ಲೆ ಸೊಲ್ಮೇಲು ಶ್ರೀ ತೆರಿಗೆ.
ಶ್ರೀಯುತ ಮನೋಹರ್ ಭಟ್ ಅರ್ಚಕೆರೆ ಮಾಮಾಯಿ ಕ್ಷೇತ್ರದ ಆರ್ಲ ಕಾರ್ಯನಿಮಿತ್ತವಾದ ಪೋಂದುಲೇರು ಆರೆಗ್ಲ ಉಡಲೋರ್ ಮೆಸೋಲ್ಮೆಂಟ್ ಸಂದೇತ ಮತ್ತೊಂದಿಲ್ಲ ದುಂಬುದ ಬಿನ್ನಿರಣ ಪಾತೆರೆಗೂ ಕಾತನಚ್ಚಿನ ಪೊರ್ತು ಶ್ರೀಯುತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿರ್ದೇಶಕರು ದಿನೇಶ್ ಮೇರಡ್ದು ಒಂಜಾತ್ ಭಿನ್ನಾದಿಗದ ಮದಿಪು ಮುಲ್ಪದ ಸ್ಥಳ ಸಾನ್ನಿಧ್ಯ ಮಾತ ದೈವದೇವರನ್ನು ಪ್ರಾರ್ಥನೆ ಮಲ್ತೊಂದು ಧರ್ಮಸ್ಥಳದ ಧರ್ಮಾಧಿಕಾರಿಲು ಪರಮ ಪೂಜ್ಯ ಕಾವಂದೇರು ಬೊಕ್ಕ ಮಾತೃಶ್ರೀ ಅಮ್ಮನ ಆಶೀರ್ವಾದ ಬೇಡೊಂದು ಇನಿ ಬಾರಿ ಪೊರ್ಲದ ಕಾರ್ಯಕ್ರಮ ನಮ್ಮ ಮಾತೆರ್ಲ ಪಾಲು ಪಡೆತ ಈ ಕಾರ್ಯಕ್ರಮದ ಉದ್ಘಾಟನೆ ಮಲ್ತನಂಚಿನ ಶ್ರೀ ಮಹಾಮಾಯಿ ದೇವಸ್ಥಾನದ ಅರ್ಚಕರಿಗೆ ವಂದಿಸ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಶ್ರೀಯುತ ಸಂತೋಷ್ ಕುಮಾರ್ ರೈಕುಲಿಗೆ ವಂದಿಸ ಒಂದು ವೇದಿಕೆ ಹಿಡಿತನಂಚಿನ ಮಾತ ಗಣ್ಯಮಾನ್ಯರಿಗೆ ವಂದಿಸ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಲ್ತನಂಚಿನ ಎಂಕಲ್ಲ ವಲಯ ಅಧ್ಯಕ್ಷರಾಯಿನಂಚಿನ ರವೀನ್ ಬಂಗೇರ್ ಬೊಕ್ಕ ಅರ್ನ ಟೀಮ್ ದಕ್ಲಿಗೆ ವಂದಿಸ ಒಂದು ಈ ಕಾರ್ಯಕ್ರಮಕ್ಕೆ ಬತ್ತನಂಚಿನ ಮಾತ ಈ ಊರದ ಸಜ್ಜನ ಬಂಧುಲಿಗೆ ವಂದಿಸ ಒಂದು ಇನಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಪಾಲು ಪಡೆತ ಮಾತಾ ತಿಕಡ್ಲ ಹಿಂದೂ ಸಂಗಮ ಕಾರ್ಯಕ್ರಮ ಒಂದುಂಡು ಅಂಡ ಬೋಳಿ 2 ಒಕ್ಕೂಟದ ಸಾಧನ ಸಮಾವೇಶ ಬೊಕ್ಕ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡತೊಂದು ಪಂಡ್ರ ಯಾನು ಸಂತೋಷ ಪಡೆಪೆ ಮುಖ್ಯವಾದ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಸಂತೋಷ್ ಕುಮಾರ್ ರೈಕುಲು ಬಾರಿ ಪೊರ್ಲು ಪಂಡೇರು ಇನಿ ಧರ್ಮಸ್ಥಳ ಯೋಜನೆ ಇಡೆ ಬತ್ತದು ದಾನೆ ಆಗ್ತೇನೆ ಪನ್ಪುನೇನು ನಮ್ಮ ಮಾತಿರ್ಲ ಅರ್ಥ ಮಲ್ತ ನೋಡು ಇನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುಮಾರು 80 ವರ್ಷ ಇತಿಹಾಸ ಇರ್ಪಣಂಚಿನ ಪುಣ್ಯಕ್ಷೇತ್ರ ಇದು ಕೋಡೆದ ಇನಿತ್ತ ಮುರಣಿದ ಇತಿಹಾಸ ಅತ್ತು ನಮ್ಮ 80 ವರ್ಷದ ಇತಿಹಾಸಡು ಶ್ರೀ ಕ್ಷೇತ್ರ ಧರ್ಮಸ್ಥಳಡು ಅನ್ನದಾನ ಅಭಯದಾನ ವಸ್ತ್ರದಾನ ವಿದ್ಯಾದಾನ ನಿರಂತರವಾದ ಇನ್ನು ನಡತೊಂದು ಬತ್ತೊಂದು ಧರ್ಮಸ್ಥಳದ ಪರಮ ಪೂಜ್ಯ ಕಾವಂದೇರು 21ನೇ ಧರ್ಮಾಧಿಕಾರಿಯಾದ ಪಟ್ಟಗ್ ಬತ್ತನಿರ್ದ ಬೊಕ್ಕ ಕ್ಷೇತ್ರದ ಕಾರ್ಯಕ್ರಮಗಳು ನನಾತ್ ಈ ಜನಕ್ಲಿಗೆ ತಿಕ್ಕ್ಯರ ಸಿರುವಾಂಡು ಜನಕ್ಕುಲಿಗೆ ಸುರುವಾಯಿನಂಚಿನ ಕಾರ್ಯಕ್ರಮ ತಿಕ್ಕ್ಯರ ಸುರುವಾಯಿನಂಚಿನ ಕಾರ್ಯಕ್ರಮಲು ಅವು ಮಾತ ಜನಕ್ಕುಲ್ನ ಅಭಿವೃದ್ಧಿಗೋಸ್ಕರ ಧನಿಕುಲು ಪಾಡೋಣಂಚಿನ ಕಾರ್ಯಕ್ರಮಲು ಇನಿ ಪರಮ ಪೂಜ್ಯ ಕಾವಂದೇರೇನು ಮಾತನಾಡುವ ಮಂಜುನಾಥ ಸ್ವಾಮಿ ಅಂತ ಪನ್ಪೇರು ಪಂಡ ಮಂಜುನಾಥ ಸ್ವಾಮಿ ಪಾತೇರ್ಜೇರು ಅಂಡ ಕಾವಂದೇರು ಪಾತೇರ್ಬೇರು ಕಾವಂದೇರು 2 ಪಾತೇರ್ಬೇರು ಪಂಡ ಕಾವಂದೇರು ಬೂಡುಗು ಬರ್ಪಣಂಚಿನ ಜನಕ್ಕುಳ್ಳ ಪಾಪದಾಯಡ ಮಲ್ಲಾಯಡ ಕೂಲಿ ಕಾರ್ಮಿಕಡ ದೇವಸ್ಥಾನದಕ್ಕಲ್ಲ ವಾಯ್ ಸಮಸ್ಯೆ ಪತ್ತೊಂದು ಬರ್ಪೇರ ಅಕ್ಕಳ್ಳ ಕಾವಂದೇರು ಪಾತೇರ್ಬೇರು ಅಂಚಾದೀನಿ ಕಾವಂದೇರಿಗೆ ಮಾತನಾಡುವ ಮಂಜುನಾಥ ಸ್ವಾಮಿ ಅಂತ ಪನ್ಪೇರು ಇನ್ನು ನಮ್ಮ ಊರ್ದಾಗಲು ಮಾತ್ರ ಆತು ಘಟ್ಟದ ಬರಿ ಹಿಡಿದು ಸಮುದ್ರದ ಬರಿ ಮುಟ್ಟ ಇನಿ ಕರ್ನಾಟಕ ರಾಜ್ಯದ ಗುಲ್ಬರ್ಗಾರ್ದು ಕನ್ಯಾಕುಮಾರಿ ಮುಟ್ಟದ ಜನಕ್ಕಲು ಕಾವಂದೇರು ನಡೆ ಬರ್ಪೇರು ಇನ್ನು ಕಾವಂದೇರಿನ ಭೇಟಿ ಮಲ್ಪೊಡ್ದಂಡ ವಾ ಅಪಾಯಿಂಟ್ಮೆಂಟ್ಲ ಬೋರ್ಡೊಂದಿಜ್ಜಿ ಇನಿ ವರಿ ಭಿಕ್ಷುಕೆಲ್ಲ ಬತ್ತದ ಕಾವಂದೇರ ಭೇಟಿ ಮಲ್ಪೊಲಿ ಒರಿ ಸಾಮಾನ್ಯ ವ್ಯಕ್ತಿಯಲ್ಲ ಬತ್ತದ ಕಾವಂದೇರಿ ಭೇಟಿ ಮಲ್ಪೊಲಿ ಒರಿ ರಾಜಕೀಯ ಒಂಜಿ CM ಬತ್ತದಲ್ಲ ಕಾವಂದೇರಿನ ಭೇಟಿ ಮಲ್ಪೊಲಿ ಮಾತೆರೆಗಲ ಏಕಕಾಲಡ್ ಆರು ಕೊರ್ಪುನ ಸಮಯ ಮಾತೆರ್ನ ಸಮಸ್ಯೆ ಎಲ್ಲ ಆರು ಬಾರಿ ಪೊರ್ಲುಡು ಕೇನ್ಬೇರು ಇನಿ ಬೆಳ್ತಂಗಡಿ ತಾಲೂಕದ ಸಮಸ್ಯೆಗೆ ಬೆಳ್ತಂಗಡಿ ತಾಲೂಕದ ಜನಕುಲ ಸಮಸ್ಯೆನ ಕೇನ್ನಂಚಿನ ಕಾವಂದಿರು 1982 ಪ್ರಾರಂಭ ಮಲ್ತನನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಪ್ಪಾಗ ಮೊಬೈಲ್ ಇಜ್ಜಾಂಡು TV ಇಜ್ಜಾಂಡು ಕರೆಂಟ್ ಇಜ್ಜಾಂಡು ಇಲ್ಲ ರೇಡಿಯೋ ಇಜ್ಜಾಂಡು ಅಂಚಿನ ಸಂದರ್ಭಡ್ ಸ್ಟಾರ್ಟ್ ಆಗಿ ನಾವು ಗ್ರಾಮಾಭಿವೃದ್ಧಿ ಯೋಜನೆ ಆ ಅಪ್ಪಗ ಒಂಜಿ ಇಲ್ಲಡೆ ಬೊಕ್ಕೊಂಜಿ ಇಲ್ಲದಕ್ಕೆ ಬರೋದು ಇಜ್ಜಾಂಡು ಸ್ವಲ್ಪ ಪಾತ್ರೆ ವ್ಯವಸ್ಥೆ ಇಜ್ಜಾಂಡು ಅಂಚಿನ ಸಂದರ್ಭಡ್ ಧನಿಕುಲು ಅಕಲೆ ಬೋಡಾಯಿನ ಪಾತ್ರೆ ಪಗಡೆನ ಕೊರ್ದು ಅಕಲ ಇಲ್ಲಲೇ ಕೃಷಿ ಮಲ್ಪನಾಗ ಒಂಜಾತ್ ಆ ಅಕ್ಲೆಗೆ ಅರಿಕೊರ್ಪಣಂಚಿನ ವ್ಯವಸ್ಥೆನ ಕಾವಂದೇರು ಮಲ್ತೇರು ಒಂಜೊಂಜೆ ಕಾರ್ಯಕ್ರಮನ ಕಾವಂದೇರು ಬೆಳ್ತಂಗಡಿ ತಾಲೂಕುಡು ಅನುಷ್ಠಾನ ಮಲ್ತೊಂದು ಬತ್ತನಾಗ ನಮ್ಮ ಕೈತಾಲ್ದ ತಾಲೂಕದಕ್ಕೆಲ್ಲ ಈ ಯೋಜನೆ ಎಂಕಲ ತಾಲೂಕಿಗೆ ಬೋರ್ಡು ಪಂಡದು ಕೇಳ್ನೆಡ್ದಾರ ಇನಿ ಬಂಟ್ವಾಳ ತಾಲೂಕಿಗಿಪ್ಪು ಕುಡ್ಲಾಗಿಪ್ಪು ಕಾರ್ಕಳಗಿಪ್ಪು ಯೋಜನೆ ವಿಸ್ತರಣೆ ಅಂಡ್ ಮಾತೆರ್ಲ ಅರ್ಥ ಮಲ್ತೊಲ್ನಿ ಇನಿ
ಒರಿ ಸಾಮಾನ್ಯಗೆ ಬದುಕು ಕೊರ್ನಂಚಿನ ಒವಾಲ ಒಂಜಿ ಯೋಜನೆ ಇತ್ತಂದ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಂಡ್ರ ಯಾನು ಸಂತೋಷ ಪಡ್ಪೆ ದಯಬಂಡ ಈ ಯೋಜನೆ ಯಾನು 25 ವರ್ಷದಿಂದ ಕೆಲಸ ಮಲ್ತೊಂದಲ್ಲೇ ಸುಮಾರು 15 ವರ್ಷ ಗಟ್ಟಡ ಕೆಲಸ ಮಲ್ತ ಬತ್ತನಾಯ ಇನ್ನು ಧರ್ಮಸ್ಥಳದಂಚಿನ ಪುಣ್ಯಕ್ಷೇತ್ರ ಸಾವಿರಾರು ಕ್ಷೇತ್ರಲ್ಲ ಅಣ್ಣ ಒಂಜಿ ಕುಟುಂಬಗೆ ಒಂಜಿ ಗ್ರಾಮಡ್ ಒವಾಲ ಸಹಾಯ ಮಲ್ತನಂಚಿನ ಒಂಜಿ ಕ್ಷೇತ್ರ ಇತ್ತಂದಂಡ ಅವು ಧರ್ಮಸ್ಥಳ ಯೋಜನೆ ಇನ್ನು 6,20,000 ಕುಟುಂಬಲೆಗೆ 6,20,000 ಸಂಘದ ಮುಖಾಂತರ ಸುಮಾರು 55 ಲಕ್ಷ ಕುಟುಂಬಗೆ ಒವಾಳ ರೀತಿಯ ಒಂದು ಪ್ರೇರಣೆ ಕೊರನ ಸಹಾಯ ಮಲ್ತನಂಚಿನ ಯೋಜನೆ ಇತ್ತಂದಾಂಡ ಅವು ಕಾವಂದೇರ್ನ ಧರ್ಮಸ್ಥಳ ಯೋಜನೆ ಅಂತ ಪಂಡ್ರ ಯಾನು ಸಂತೋಷ ಪಡ್ಪೆ ಇನ್ನು ನಿಮಗೆ ಮಾತಾರೆಗಳು ಬನ್ವೇರು ಇನ್ನು ಧರ್ಮಸ್ಥಳ ಯೋಜನೆ ದಕ್ಕಲು ಇಂಚ ಮಲ್ತೇರು ಆರು MC ಮಲ್ಪನಾರು ಬಾರಿ ಪೊರ್ಲುಡು ಬಂಡೇರು ದಾದಾನ ಒಂದು ವಿಷಯಗಳಿಗೆ ಅಂತ ಇನ್ನು ನಮ್ಮ ಮಾತಾರ ಯೋಚನೆ ಮಲ್ಪಲೆ ಧರ್ಮಸ್ಥಳ ಬಂದು ನಾವು ಸಮುದ್ರ ಇನ್ನು ಧರ್ಮಸ್ಥಳಗೆ ಒಂಜಾತ್ ಕಜಾವಲು ಒಂಜಾತ್ ಬೊರ್ಚಂದ ವಸ್ತುಲು ಅವು ಭತ್ತದ ಸೇರೋಣ ಸಾಮಾನ್ಯ ಆಂಡ ಸಮುದ್ರ ದಾದಾಪುರ ಮಂಡ ಸಮುದ್ರಡು ಮುತ್ತು ರತ್ನ ದಿವಣ್ಣ ತಂದೆ ಕಜಾವು ಕಸ ಕಡ್ಡಿನ ಓಪಲ ದಿವಂಜಿ ಪಂಪನ ಪಾತೆರನ್ನು ಪಂಡೊಂದು ಧರ್ಮಸ್ಥಳ ಯೋಜನೆಗೆ ಬತ್ತನಂಚಿನ ಒವೇ ಕಳಂಕ ಇಪ್ಪು ಐನು ತಾನೇ ಶುದ್ಧ ಮಲ್ಪನಂಚಿನ ಕೆಲಸ ಇನ್ನು ನಿರಂತರವಾದ ಆ ಒಂದೊಂದು ಪಂಪನ ಪಾತೆರನ್ನು ಪಂಡೊಂದು ಧರ್ಮಸ್ಥಳ ಯೋಜನೆದ ಒಂದು ಸಂಘ ಮಲ್ತನತ ಉದ್ದೇಶದಾದ ಬಂಡದು ನಮ್ಮ ಮಾತೆಲ್ಲ ತೆರೆಯೋ ನೋಡು ಒಂದು ಸಂಘ ಮಲ್ಪನ ಉದ್ದೇಶದಾದ ಬಂಡ ಒರೆಯಾಗ ಉಳಿತಾಯ ಮಲ್ಪನಂಚಿನ ಮನೋಭಾವನೆ ಇಜ್ಜಾನು ಅಪಗ ಧರ್ಮಸ್ಥಳ ಯೋಜನೆ ಪ್ರಾರಂಭ ಮಲ್ತನಂಚಿನ ಬೆಳ್ತಂಗಡಿ ತಾಲೂಕು ₹7 ಉಳಿತಾಯ ಮಲ್ತನ ಮಂಡ ನಿಗ್ಲಿಗೆ ಆಶ್ಚರ್ಯ ₹2 ಉಳಿತಾಯ ಮಲ್ಪೆ ಶುರು ಮಲ್ತನ ಇತರ ₹2 ಮಂಡ ಏರೆಗಳ ಗೊತ್ತುಚ್ಚಿ ಈರ್ನ ಎಲ್ಲೇ ಜೋಕ್ಲೆ ಗೊತ್ತುಚ್ಚಿ ಇನಿ ₹2 ಉಳಿತಾಯ ಅರ್ದು ಇನಿ ₹10 ಉಳಿತಾಯ ಇಪ್ಪು ₹20 ಉಳಿತಾಯ ಇಪ್ಪು ಒಂಜಿ ಸಾಮಾನ್ಯ ವ್ಯಕ್ತಿಗೆ ಉಳಿತಾಯ ಮಲ್ಪೊಡು ಪನ್ಪುನ ಒಂಜಿ ಪ್ರೇರಣೆ ಕೊರ್ನನೆ ಅವು ಧರ್ಮಸ್ಥಳ ಯೋಜನೆ ಇನಿ ಒಂಜಿ ಸಂಘದ ಒಂಜಿ ಸಾಮಾನ್ಯ ವ್ಯಕ್ತಿನಲ್ಲ 10 ವರ್ಷ 20 ವರ್ಷ ಸಂಘ ಮಲ್ತನಾಯನ ಸಾಮಾನ್ಯ ಉಳಿತಾಯ ಏತೊಂಡು ಬಂಡ 25-30 ಸಾವಿರ ಉಂಡು ಅವು ಎಂಚ ಉಳಿತಾಯ ಬಂಡ ಅಕಲ ಪ್ರತಿ ವಾರ ಸಂಘಗೂ ಬೋಡು ಅಲ್ಲಿ ಉಳಿತಾಯ ಮಲ್ಪೊಡು ಆ ಉಳಿತಾಯ ಅಕಲ ಕಷ್ಟಗೂ ಪ್ರಯೋಜನ ಆವಡು ಒಂದು ಬಹುಶಃ ಧರ್ಮಸ್ಥಳ ಯೋಜನೆ ಇನ್ನು ಬೇತೆ ಕಾರ್ಯಕ್ರಮಗಳು ಇನ್ನು ಮಧ್ಯವರ್ಜನ ಶಿಬಿರ ಏರೆಗೋಸ್ಕರ ಇನ್ನು ಸಮಾಜದ ಪರ್ದು ಬೂರ್ದು ಇನ್ನು ಸಂಸಾರನೆ ಬೊರ್ಚಿ ಬಂಡದು ಬೊರ್ಚಂಚಿನ ವ್ಯಕ್ತಿಗೆ ಮಧ್ಯವರ್ಜನ ಶಿಬಿರ ದಿನ ಕೊಣತದು ಆಗ ಮಾನಸಿಕವಾಯಿನ ಪರಿವರ್ತನೆ ಮಲ್ತದು ಇನ್ನು ಆಯನ ಕುಟುಂಬ ಒಂದು ನೆಮ್ಮದಿ ಬಂಡದು ಇಪ್ಪಡು ಬಂಡದು ಕನಸು ಏರಲ್ಲ ಕೊರೋನಾ ಹಂಚಿನ ಕಾರ್ಯಕ್ರಮ ಇತ್ತಂದಾಂಡ ಅವು ಕಾವಂದಿರ ಕೊರೋನಾ ಹಂಚಿನ ಜನಜಾಗೃತಿ ಕಾರ್ಯಕ್ರಮದ ಮಧ್ಯವರ್ಜನ ಶಿಬಿರಲು ಇನಿ 22,000 ಜನಕ್ಕೆ ಈಗ ಯೋಜನೆ ಮಲ್ಪಲೆ ಪಂಡ್ರ ಮಾತೆರ್ರ ಮನವೇರು ಅವು ಅಂಚ ಇಂಚ ಯೋಜನೆ ಅಂತ ಇನ್ನು ಕರ್ನಾಟಕ ರಾಜ್ಯದ 22,000 ಜನಕ್ಕಲೆಗೆ ಒಂಜಿ ಪೊರ್ತದ ವನಸಿಗಲ ಕಷ್ಟ ಇತ್ತನಂಚಿನ ಕುಟುಂಬಲೆಗೆ ಪ್ರತಿ ತಿಂಗಳು ಮಾಸಾಶನ ಕೊರಪನಂಚಿನ ಯೋಜನೆ ಧರ್ಮಸ್ಥಳ ಯೋಜನೆ ಹಿಡಿದು ನಡ್ತೊಂದುಂಟು ಇನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಇನ್ನು ಬ್ಯಾಂಕ್ ದಕ್ಕಲು ಬಹುಶಃ ದುಮ್ಮು ಮಾತ ಎಂಚೆತ್ತಿನ ಮಂಡ ಶ್ರೀಮಂತಗೆ ಬ್ಯಾಂಕ್ ಬೋಡಿತ್ತಲು ಶ್ರೀಮಂತಗೆ ದಯ ಬ್ಯಾಂಕ್ ಬೋಡಿತ್ತನ ಮಂಡ ಶ್ರೀಮಂತರಿಗೆ ಬ್ಯಾಂಕ್ ದಯ ಬೋಡಿತ್ತನ ಮಂಡ ಅಕ್ಲ ಬೋಡ್ತನಾದ ದುಡ್ಡು ಉಂಡು ಆ ದುಡ್ಡು ಡೆಪಾಸಿಟ್ ದಿಯಾರ ಬ್ಯಾಂಕ್ ಬೋಡಿತ್ತಲು ಸಾಮಾನ್ಯ ವ್ಯಕ್ತಿಗಳು ಬಡವೆ ಅಥವಾ ಕೂಲಿ ಕಾರ್ಮಿಕರು ಬ್ಯಾಂಕ್ಗೆ ಪೋಪನಂಚಿನ ಪದ್ಧತಿ ಇಜ್ಜಿ ದಯ ಬಂಡ ಬ್ಯಾಂಕ್ ಪೋಂಡಲ್ಲ ಅಕಲ ಪಾತ್ರ ಒಂದು ಇಜ್ಜಾಂಡು ದಾಯ ಪಾತ್ರೆ ಜರ ಬಂಡ ಆಯಗ ಒಲಾಲ್ನ ಸಾಲ ಕೊರ್ನಂದ ಒಲಾಲ್ನ ಆಯ ಸಾಲ ಕೊರ್ದು ಎಲ್ಲ ಕಟ್ಟುಜಂದ ಅಂಡ ಎಲ್ಲ ಆಗ ಸಮಸ್ಯೆ ಆಪಣ ಪನ್ಪುಣ ಒಂಜಿ ಉದ್ದೇಶಡು ಇನಿ ಬಡವೇರು ಮಧ್ಯಮ ವರ್ಗದಕ್ಕ ಬ್ಯಾಂಕ್ ಪೋಂದಿಜ್ಜಾಂಡು ಅಂಚಿನ ಸಂದರ್ಭಡು ಇನಿ ಧರ್ಮಸ್ಥಳ ಯೋಜನೆದ ಸಂಘ ಬತ್ತ ನಡೆದಾರ ಇನಿ ನಮ್ಮ ಬ್ಯಾಂಕ್ ಆಫ್ ಬರೋಡದಕ್ಕಲು ನಮಗೆ BOB ಬ್ಯಾಂಕ್ ದಕ್ಕಲು ಇಲ್ಲಿ ನಮ್ಮ ಒಂಜಿ ಸಂಘಕ್ಕೆ 25 ಲಕ್ಷ ಮುಟ್ಟ ಒವೇ ಆಧಾರ ಇದ್ದ ಕೇವಲ ಒಂದು ಆಧಾರ್ ಕಾರ್ಡ್ ಒಂದು ಪಾನ್ ಕಾರ್ಡ್ದ ಮುಖಾಂತರ ಸಂಘಕ್ಕೆ 25 ಲಕ್ಷ ರೂಪಾಯಿ ಸಾಲ ಕೊರ್ಪನಂಚಿನ ವ್ಯವಸ್ಥೆ ಮಲ್ತದೇರು ಬಂಡ ಅವು ನಮ್ಮ ಸಂಘದ ತೂದು ಹತ್ತು ಅವು ಧರ್ಮಸ್ಥಳದ ಧನಿಕಲಿನ ತೂದು ಮಲ್ತನಂಚಿನ ವ್ಯವಸ್ಥೆ ಅಂತ ಪಂಡದು ಅರ್ಥ ಮಲ್ತ ನೋಡು ಇನ್ನು 1 ಲಕ್ಷ ರೂಪಾಯಿಗೆ 7,245 ರೂಪಾಯಿ ಬಡ್ಡಿ ಒವ್ವಾಲ ಒಂದು ಸಂಸ್ಥೆ ಸಾಲ ಕೊರ್ಪನ ಮಂಡ ಅವು ಈ ನಮ್ಮ ವ್ಯವಸ್ಥೆ ವಾ ವ್ಯವಸ್ಥೆಲ ಕೊರ್ರ ಸಾಧ್ಯ ಇಜ್ಜಿ ಏರ್ಲ ಕೊರ್ರ ಸಾಧ್ಯ ಇಜ್ಜಿ ದಯ ಬಂಡ ಇನಿ ಒಂಜಿ ನಮ್ಮ ಒಂಜಿ ಕಷ್ಟಕ್ಕೆ ನಮ್ಮ ಬ್ಯಾಂಕ್ಗೆ ಗೋಲ್ಡ್ ದೀತು ಸಾಲ ತೆಪ್ಪೊಂದು ಅಂಡ್ಲ ಆಯ್ತಾ ಬಡ್ಡಿ 18% ಉಂಡು 22% ಉಂಡು ಅತ್ತಂದಂಡ ಇನ್ನು ಬೇತೆ ಫೈನಾನ್ಸ್ ದಕ್ಕಲ ಸಾಲದ ಬಡ್ಡಿ 22-26% ಉಂಡು ಅಂಚಾದ ಬಂದುಲೆ ಇನಿ ಬ್ಯಾಂಕ್ ದಕ್ಕಲ ಸಾಲ ಕೊರ್ರ ಶುರು ಮಲ್ತೇರು ನಮ್ಮ ಸಾಮಾನ್ಯ ವ್ಯಕ್ತಿಗೆ ಒಂದು ಸಂಘದ ಒಂದು ವ್ಯಕ್ತಿಗೆ ಸಾಲ ಏತು ಕೊರ್ನ ಮಂಡ ಆಯಾಗ ಕೊರ್ನ ಫಸ್ಟಿಗೆ 2,000 ಸಾಲಾರ್ದು ಸ್ಟಾರ್ಟ್ ಮಲ್ತನ
5,000 ಸಾಲದ್ದು ಸ್ಟಾರ್ಟ್ ಮಾಡ್ತಾನ, 10,000 ಸಾಲದ್ದು ಸ್ಟಾರ್ಟ್ ಮಾಡ್ತಾನ. ಇನಿ ಅಂಚಿನ 10,000 ಸಾಲದೆತ್ತದ ಕಟ್ರ ಭಂಗ ಎತ್ತನ ಅಂಚಿನ ಯೋಚನೆ ಮಲ್ತಂದು ಇತ್ತನ ವ್ಯಕ್ತಿ ಇನಿ 5 ಲಕ್ಷ ರೂಪಾಯಿ ಸಾಲದೆತ್ತದು ಐನು ವಾರಗೆ 4,000 ರೂಪಾಯಿ ಲೆಕ್ಕ ಕಂತು ಕಟ್ಟದು ಐನು ಮರುಪಾವತಿ ಮಲ್ತದು ಇನಿ ಆಯನ ಒಂದು ಆರ್ಥಿಕವಾಯಿನ ವ್ಯವಸ್ಥೆನ ಸರಿಯಾದ ಮಲ್ತೊಂದಂಚಿನ ವ್ಯವಸ್ಥೆನ ಮಲ್ತೇರು. ಬಹುಶಃ ಇನಿ ಒಂದು ಆರ್ಥಿಕವಾಯಿನ ಶಿಸ್ತಿನ ಕೊರ್ನಂಚಿನ ಒವ್ವಾಲ್ನ ಒಂದು ಸಂಸ್ಥೆ ಇತ್ತಂದ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜನ ಪಂಡ್ರ ಯಾನು ಸಂತೋಷ ಪಡ್ತೆ. ಇನಿ ಆರ್ಥಿಕವಾಯಿನ ಶಿಸ್ತು ದಾಯಬೋಡು ಇನಿ ನಿಖಿಲ ಮಾತಾಡ ಯೋಚನೆ ಮಲ್ಪೋಡಿ ಸಾಲ ತೆಪ್ಪಲಿ ಐನು ಕಟ್ಟಂದಿತ್ತಂದ ಎಡ್ಡೆತ್ತ ಅಂದು ಆಂಡ ಇನಿತ್ತ ದಿನಟ್ಟು ಆರ್ಥಿಕವಾಯಿನ ಶಿಸ್ತು ದಾಯಬೋಡು ಬಂಡ ದುಂಬು ಸಾಲ ಕೊರ್ನಾಗ ಆಯನ ಇಲ್ಲ ಏತು ಜಾಗ ಉಂಡು ಕೇನೊಂದಿತ್ತೇರು ಆಯನ ಏತು ಜನ ಶ್ಯೂರಿಟಿ ಕೊರ್ಪೇರು ಕೇನೊಂದಿತ್ತೇರು ಆಂಡ ಇನಿ ಸಾಲ ಕೊರಡು ಅಂಡ ಆಯನ ಸಿಬಿಲ್ ರೇಟ್ ಎಂಚೊಂಡು ಕೇನ್ಬೇರು ನಿಕ್ಲೆಗ್ ಗೊತ್ತುರ್ಪು ಅವು ಸಿಬಿಲ್ ರೇಟ್ ಏರ್ಲ ಜಾಮೀನು ಕೊರತು ಕೊರ್ಪುನತ್ತು ಸಿಬಿಲ್ ರೇಟ್ ಆಯ ಮಲ್ಪುನಂಚಿನ ಸಾಲದ ಟ್ರಾನ್ಸಾಕ್ಷನ್ ಆಯನ ಉಳಿತಾಯ ಆಯನ ಬ್ಯಾಂಕ್ ವ್ಯವಹಾರದ ಮಿತ್ತು ಸಿಬಿಲ್ ರೇಟ್ ಬರ್ಪುಂಡು ಇನ್ನು 700 ಕಡಿಮೆ ಅಂಡ ಆಗ ಸಾಲ ತೆಪ್ಪೇರು ಆಪುಜಿ ಎಂಗ್ಲು ಮಾತ್ರ ಆತು ಯೋಜನೆ ಮಾತ್ರ ಆತು ಓವೇ ಫೈನಾನ್ಸ್ಡ್ ಓವೇ ಬ್ಯಾಂಕ್ಡ್ ಇನ್ನು ಸಿಬಿಲ್ ರೇಟ್ ಇಂಜಿಂದ ಸಾಲ ತೆಪ್ಪೇರು ಆಪುಜಿ ಅಂಚಿನ ಒಂದು ಆರ್ಥಿಕವಾಯಿನ ಶಿಸ್ತುನು 10,000 5 ಲಕ್ಷ ಮುಟ್ಟ ಒಂದು ಸಾಲದೆತ್ತದ ಆಯ ಕಟ್ಟದು ಒಂದು ನೆಮ್ಮದಿ ಬದುಕೋಡು ಬಂಡದ ಒಂದು ಯೋಚನೆ ಬೊಕ್ಕ ಯೋಜನೆ ಕೊರ್ನಂಚಿನ ಒವ್ವಾಲ ಕಾರ್ಯಕ್ರಮ ಇತ್ತಂದಾಂಡ ಅವು ಧರ್ಮಸ್ಥಳ ಯೋಜನೆ ಬಂದುಲೆ ಧರ್ಮಸ್ಥಳ ಯೋಜನೆದ ಕಾರ್ಯಕ್ರಮ ಎಂಚಾ ಬಂಡ ಅವು ಒಂಥರ ಪೇರು ನೀರು ಇತ್ತಲೇಕ ದಯ ಬಂಡ ಧನಿಕುಲು ಜಾತಿ ತೂತುಜೇರು ಧರ್ಮ ತೂತುಜೇರು ಬಡವೆಂದು ತೂತುಜೇರು ಮಧ್ಯಮ ವರ್ಗವನ್ನು ತೂತುಜೇರು ಕೂಲಿ ಕಾರ್ಮಿಕಂದು ತೂತುಜೇರು ಆಯ ದೀನ ದಲಿತ ಎಂದು ತೂತುಜೇರು ಮಾತೆರೆಗಲ ಆಯ ಅಭಿವೃದ್ಧಿ ಆವಡ ಬಂದ ಏರೆಗೆ ಚಿಂತನೆ ಉಂಡ ಅಕ್ಲೆಗೋಸ್ಕರ ಮಲ್ತನಂಚಿನ ಕಾರ್ಯಕ್ರಮ ಅವು ಧರ್ಮಸ್ಥಳ ಯೋಜನೆ ಅವು ಪೇರು ನೀರು ತಲೆಕ ಬಂಡ ನೆಟ್ಟು ಸಂಘಕ್ಕೆ ಸೇರಿನಾಗ ಬೇತೆ ಬೇತೆ ಜಾತಿ ತಕ್ಲಿಪ್ಪೇರು ಬೇತೆ ಬೇತೆ ಧರ್ಮ ತಕ್ಲಿಪ್ಪೇರು ಒರಿ ಶ್ರೀಮಂತ ಇಪ್ಪೆ ಒರಿ ಮಧ್ಯಮ ವರ್ಗದ ಇಪ್ಪೆ ಒರಿ ಕೂಲಿ ಕಾರ್ಮಿಕ ಅಕ್ಲು ಮಾತೆರ್ಲ ಸಂಘಕ್ಕೆ ಬಂದಾಗ ಅಕ್ಲು ಒಂಜಪ್ಪೆ ಜೋಕು ಲೆಕ್ಕ ಆ ಒಂಜಪ್ಪೆ ಜೋಕುಲು ಒಂಜಿ ವ್ಯವಹಾರ ಮಲ್ತೇರ್ ನಾಂಡ ಇನಿ ಆ ಸಂಘಗೆ ಒಂಜಿ ಇರುವ ವರ್ಷಡು ಮೂಜಿ ಸರ್ತಿಯಂಕಲ್ ಲಾಭಾಂಶ ಕೊಡ್ತಾ ಇನಿ ಕುಡ್ಲ ತಾಲೂಕುಡು ಸುಮಾರು 20 ಕೋಟಿ ಮಿತ್ತು ಸಂಘಲೆಗೆ ಎಂಕ್ಲ ಲಾಭಾಂಶ ಕೊಡ್ತಾ ಅಂದ್ ಪಂಡ್ರ ಎಂಕ್ಲು ಸಂತೋಷ ಪಡ್ಪ ತಾಯಿ ಬಂಡ ನಿಖಿಲ ಆತ ಎಡ್ಡ ರೀತಿಯ ವ್ಯವಹಾರ ಮಲ್ತ ನಿರ್ಧಾರ ಇನಿ 20 ಕೋಟಿ ಮಿತ್ತು ಸಂಘಲೆಗೆ ಲಾಭಾಂಶ ಕೊರ್ಪಣ ಅಂಚಿನ ವ್ಯವಸ್ಥೆ ಆತನ ಅಂಚಾದ ಬಂದುಲ ಈ ಸಂಘ ನಿಖಿಲ ಒಂಜಾತು ದಿನ ಒರಿತನಂಚಿನ ಕೆಲಸ ನಿಖಿಲ್ ಮಲ್ಪೋಡು ದಯ ಬಂಡ ಸಂಘಕ್ಕೆ ಅಪಪ್ರಚಾರಲಿಪ್ಪು ಸಂಘದ ಬಗ್ಗೆ ತಪ್ಪು ಕಲ್ಪನೆಲಿಪ್ಪು ಅವು ಓಲಲಿಪ್ಪು ಆಂಡ ಸಂಘ ನಮಗೆ ದಾದ ಕೊರ್ತನು ಬಂದ್ಬಿಲೇನು ನಮ್ಮ ಹೊರ ಸಿಂಹಾಲೋಕನ ಮಲ್ಪೋಡು ಯಾನು ಸಂಘಕ್ಕೆ ಸೇರದ ತುಂಬ ಎಂಚೈತೆ ಸಂಘಕ್ಕೆ ಸೇರಿದ ಯಾನು ಉಳಿತಾಯ ಮಲ್ತಿರೋದು ಹೋಗ ಯಾನು ಸಾಲದೆತ್ತದು ದಾದ ಮಲ್ತೆ ಎನ್ನ ಇಲ್ಲಿ ಎಂಚೈತದೆ ಇನ್ನು ಬಹುಶಃ ನಿಗ್ಲ ಗೊತ್ತಿಪ್ಪು ಒಂಜಿ ಇಲ್ಲು ಕಟ್ಟೋದು ಬಂದ ಯೋಚನೆ ಮಲ್ತಂದಾಂಡ ಫಸ್ಟಿಗೆ ಫೌಂಡೇಶನ್ಗೆ ಸಾಲ ತೆಪ್ಪುನ ಅವು ಧರ್ಮಸ್ಥಳ ಯೋಜನೆದ ಸಂಘ ಆಡ್ದು ಅವು ಆ ಸಂಘಡ್ ಧರ್ಮಸ್ಥಳ ಸ್ವಾಮಿನ ಮಂಜುನಾಥ ಸ್ವಾಮಿನ ಪ್ರಾರ್ಥನೆ ಮಲ್ತದ ಆಯ 10,000 ಸಾಲದೆತ್ತದ ಫೌಂಡೇಶನ್ ಶುರು ಮಲ್ತೆ ಅಂದಾಂಡ ಆ ಇಲ್ಲದ ಫಿನಿಶಿಂಗ್ ಕೆಲಸ ಆಗಲ ಸಾಲದೆತ್ತದ 3 ಲಕ್ಷನ ಸಾಲದೆತ್ತದ ಇಲ್ಲಿ ಸಂಪೂರ್ಣ ಆದ ಧನಿಕಲಿಗೆ ಧನ್ಯವಾದ ಹೇಳಿದ ಇಲ್ಲ ಗೃಹ ಪ್ರವೇಶ ಆಪನಂಚಿನ ಕ್ರಮಕ್ಕಲು ಇನ್ನಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಉಂಟು ಅಂಚಾದ ಒಂದು ಇಲ್ಲು ಕಟ್ಟರೆ ಇಪ್ಪು ಒಂದು ಜೋಕುಲ ಎಜುಕೇಶನ್ ಇಪ್ಪು ಒಂದು ಇಲ್ಲಲ್ಲಿ ಕೃಷಿ ಮಲ್ಪೇರೆ ಇಪ್ಪು ಒಂದು ಸ್ವಉದ್ಯೋಗ ಮಲ್ಪೇರೆ ಇಪ್ಪು ಒಂದು ಇಲ್ಲಲ್ಲಿ ಹೈನುಗಾರಿಕೆ ಮಲ್ಪೇರೆ ಇಪ್ಪು ಒಂದು ಇಲ್ಲಲ್ಲಿ ದಾದಾನ ಕಷ್ಟ ಬರ್ತದೆ ಆ ಸಂದರ್ಭಡ್ ಸಹಾಯ ಬರ್ಪಣೆ ಅವು ಧರ್ಮಸ್ಥಳ ಯೋಜನೆದ ಸಂಘ ದಯಬಂಡ ನಿಖಿಲ ಅರ್ಥ ಮಲ್ತೋ ನೋಡು ಇಲ್ಲಿ ನಮ್ಮ ಮಾತೆರ್ಲ 5 ವರ್ಷದ ಪಂಚಾಯತ್ದ ಮೆಂಬರ್ ನಕ್ಲೇನು ನಮ್ಮ ಎಲೆಕ್ಟ್ ಮಲ್ತನ ಬಕ್ಕ ಅಕಲು ನಮ್ಮ ಕಷ್ಟ ಸುಖನ ತೂವೋಡು ಆಂಡ ಒಂಜಿ ಕುಟುಂಬದ ಕಷ್ಟ ಸುಖನ ಏಪಲ ತೂಪುನಂಚಿನ ಏರಾಲ ಒಂದು ವ್ಯಕ್ತಿ ಬಂಡ ಅವು ಎಂಕಲ ಯೋಜನೆದ ಕಾರ್ಯಕರ್ತರು ಅವು ಎಂಕಲ ಸೇವಾ ಪ್ರತಿನಿಧಿ ಬಂಡ್ರ ಯಾನು ಸಂತೋಷ ಪಡ್ಪೆ ದಯ ಬಂಡ ಅಕಲು ವಾರ ಸಂಘಕ್ಕೆ ಬರ್ಪೇರು ವಾರ ಕಷ್ಟ ಇತ್ತಂಡ ಒಂಜಿ ಇಲ್ಲು ಬೂರ್ನು ಅಥವಾ ನಾನು ಹೆಚ್ಚಿನ ಸಮಸ್ಯೆ ಆನಂದ ಎಂಕಲ ಸೇವಾ ಪ್ರತಿನಿಧಿ ಬತ್ತು ಒಂಜಿ ಮನವಿ ಕೊರ್ಪೇರು ಆ ಮನವಿಗೆ ತಾವಂದಿರು ಸ್ಪಂದನೆ ಕೊಡ್ದು ಅಕಲೆಗೆ ಒಂಜಿ ಅನುದಾನ ಕೊರ್ಪುನಂಚಿನ ಒಂಜಿ ವ್ಯವಸ್ಥೆ ಸೇವಾ ಪ್ರತಿನಿಧಿನ ಮುಖಾಂತರ ಆಪುಂಡು ಅಂಚಾದ ಇನ್ನು ನಿಖಿಲ ಇಲ್ಲಡೆ ನಿಖಿಲ ಸಂಘಗೂ ಎಂಕಲ ಕಾರ್ಯಕರ್ತರು ಬರ್ಪೇರು ಅವು ಒವೇ ಪೋಡು ಬಂದ್ಬಿಡ ಒತ್ತಡತ್ತು ಆ ಪ್ರೀತಿರಿ ಬರ್ಪೇರು ಆ ಪ್ರೀತಿರಿ ಬತ್ತ ನಿರ್ಧಾರ ನಿಖಿಲ್ ಕೊರ್ಪನಂಚಿನ ನಿಖಿಲ ಮಲ್ಲ ಒಂಜಿ ದಾದ ಕೊಡುಗೆ ಬಂಡ ನಿಖಿಲ ಸಂಘನ ನಿಖಿಲ ಸರಿದೀವಲ್ಲೇ ನಿಖಿಲ ಸಂಘ ನಿಖಿಲಿಗೆ ಇನ್ನು 25 ವರ್ಷ ಆಯ್ನ 22 ವರ್ಷ ಆಯ್ನ ಸಂಘ ನಿಖಿಲ್ನ ಆಸ್ತಿ ಇನ್ನು 25 ಲಕ್ಷ ನಿಖಿಲ ಬ್ಯಾಂಕ್ ಇಡ್ಬೋದು ಸಾಲ ತೆಪ್ಪೋಡು ಅಂಡ ನಿಖಿಲ 10 ಜನದ ಡಾಕ್ಯುಮೆಂಟ್ ಕೊರ್ನಲ್ಲ ಅದು ಕೊರ್ಪುಜೇರು ಆಂಡ ನಿಖಿಲ್ನ ಸಂಘ ಒಂದು ಗ್ರೇಡಿಂಗ್ ಹಿಡಿತದೆ ಸಂಘದ ವ್ಯವಸ್ಥೆ ಸರಿ ಇತ್ತಂದ ಅಂಡ ಇನ್ನು ಬ್ಯಾಂಕ್ 25 ಲಕ್ಷ ಮುಟ್ಟ ವ್ಯವಹಾರ ಮಲ್ಪನಂಚಿನ ವ್ಯವಸ್ಥೆನು ಇನ್ನು ಧರ್ಮಸ್ಥಳ ಯೋಜನೆ ಕೊಡ್ತುಂಡು ಅಂಚಾದ ಬಂದುಲೆ ಈ ಧರ್ಮಸ್ಥಳ ಯೋಜನೆದ ಸಂಘ ಇಪ್ಪು ನಮ್ಮ ಪ್ರೀತಿದ ಸಂಘವು ನಮಕ್ ದಾಯ ಬಂಡ ಆ ಪ್ರೀತಿ ದಾಯ ಬರ್ಪಣ ಬಂಡ ಸಂಘದ ಬಗ್ಗೆ ಆ ಪ್ರೀತಿ ದಾಯ ಬರ್ಪಣ ಬಂಡ ಐಟು ಉಳಿತಾಯ ಮಲ್ತದ
4 ಜನದ ಎದುರು ಲಕ್ಕದಂತೂ ಪಾತ್ರ ಕಲ್ತದ ಒಂದು ಎಡ್ಡೆ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ್ರ ಕಲ್ತದ ಎಂಜಿನಾಲ ಸುರಕ್ಷಾ ಕಷ್ಟ ಬತ್ತಂದಾಂಡ ಇನ್ನು 250 ನೆಟ್ವರ್ಕ್ ಆಸ್ಪತ್ರೆ ಇಡ್ಬೋದು ಸುರಕ್ಷಾ ಸೌಲಭ್ಯತೆ ತಂದು ನೆಮ್ಮದಿ ಆಸ್ಪತ್ರೆ ಹಿಡ್ದು ರಿಟರ್ನ್ ಬರ್ಪನಂಜನ ವ್ಯವಸ್ಥೆ ಆಗ್ತದೆ. ಅವೇ ರೀತಿ ಇನ್ನು ನಮ್ಮ ಮತ್ತೊಂದು ಇಪ್ಪನಂಜನ ವಿಮಾ ಕಾರ್ಯಕ್ರಮ ಮಾಡಿದು ಐಟೊಂದು ಪ್ರಯೋಜನ ತೆಕ್ಕೊಂಡು ಅಂಚಾದು ಆ ಸಂಘವು ಪ್ರೀತಿದ ಐಟೊಂದು ಬಾಂಧವ್ಯ ಉಂಟು, ಐಟೊಂದು ಸಂಬಂಧ ಉಂಟು, ಐಟೊಂದು ಆ ಮಂಜುನಾಥ ಸ್ವಾಮಿನ ಅನುಗ್ರಹ ಆಶೀರ್ವಾದ ಉಂಟು. ಅಂಚಾದು ಬಂದುಲೆ ನಿಖಿಲ ಸಂಘನ ಎಡ್ಡೆ ರೀತಿದ ಪ್ರೀತಿಸವನಂಚಿನ ಕೆಲಸ ಮಲ್ಪಲೆ. ಇನ್ನು ಈ ಕಾರ್ಯಕ್ರಮ ಬಹುಶಃ ಕುಡ್ಲಾಡು ಪ್ರಥಮ ಆದ ಮೂಲೆ ಸ್ಟಾರ್ಟ್ ಆಗ್ತದೆ. ನನ್ನ ಮಾತತಿಗೆಲ್ಲ ಇಂಚಿನ ಸಾಧನ ಸಮಾವೇಶ ಪ್ರತಿ ವರ್ಷ ಹತ್ತೊಂದಂಡ ಎಲ್ಲ 2022 ಎಲ್ಲ ಮಾತ ಕಡೆಟ್ಲ ಆಪಲು ಐಕೊಂಜಿ ಚಾಲನೆ ನಮ್ಮ ವಲಯಾಧ್ಯಕ್ಷರಾಯನಂಚಿನ ರವೀನ ಬಂಗೇರ್ ಬೊಕ್ಕಾರ್ನ ಟೀಮ್ ದಾಖಲೆ ಕೊಡ್ತೇರಿ ಆಕಳೆಗೆ ವಿಶೇಷವಾದ ಯೋಜನೆ ಹಿಡಿದು ಅಭಿನಂದನೆ ಸಲ್ಲಿಸ ಒಂದು ಎಂಕಲ ಈ ಭಾಗದ ಮಾತ ಮೇಲ್ವಿಚಾರಕರಿಪ್ಪು ಸೇವಾ ಪ್ರತಿನಿಧಿನಕ್ಲಿಪ್ಪು ಒಕ್ಕೂಟದ ಅಧ್ಯಕ್ಷರನಕ್ಲಿಪ್ಪು ಪದಾಧಿಕಾರಿನಕ್ಲಿಪ್ಪು ಅಂಜನೆ ಊರದ ಗಣ್ಯರಿಪ್ಪು ಒಕ್ಕೂಟದ ಮಾತ ದುಂಬದ ಅಧ್ಯಕ್ಷರನಕ್ಲಿಪ್ಪು ಪದಾಧಿಕಾರಿನಕ್ಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ ಒಂದು ಧರ್ಮಸ್ಥಳ ಯೋಜನೆದ ಸಂಘನ ಪ್ರೀತಿಸಲಿ. ನಮ್ಮ ಕೈಟಿಪ್ಪನ ಮೊಬೈಲ್ ನಮ್ಮ ಪ್ರೀತಿ ಮಲ್ಪುವ, ನಮ್ಮ ಇಲ್ಲಲಿಪ್ಪನ ಟಿವಿ ಬರ್ಪನ ಧಾರಾವಾಹಿನ ಪ್ರೀತಿ ಮಲ್ಪುವ, ನಮ್ಮ ಜೋಕ್ಲೇನು ಪ್ರೀತಿ ಮಲ್ಪುವ, ನಮ್ಮ ನೆರೆಕರೆದಕ್ಲೇನು ಪ್ರೀತಿ ಮಲ್ಪುವ. ಅವೇ ರೀತಿ ನಮ್ಮ ಸಂಘನ ಪ್ರೀತಿ ಮಲ್ಪನ ಜನ ಕೆಲಸ ಮಲ್ಪಲೆ ದಯಪಂಡ ಆ ಸಂಘ ಅವು ಕಷ್ಟಾಗಿಪ್ಪು. ನಾವು ಆ ಸಂಘದ ಮುಖಾಂತರ ಇನ್ನು ಉಳಿತಾಯ ಮಲ್ಪನ ಜನ ಒಂಜಿ ತಾಳ್ಮೆ ನಿಕ್ಲೆ ಕೊಡ್ಕೊಂಡು ಆರ್ಥಿಕವಾದ ಶಿಸ್ತನ್ನು ಕೊಡ್ಕೊಂಡು ಒಂದು ಆತ ವಿಮಾ ಕಾರ್ಯಕ್ರಮದ ಮುಖಾಂತರ ನಮಗೆ ಆರೋಗ್ಯ ರಕ್ಷಣೆ ಕೊಡ್ಪನಂಚಿನ ಕೆಲಸನ ಮಲ್ತನ ಪಂಪನ ಪಾತ್ರವನ್ನು ಪಂಡೊಂದು ಈ ಕಾರ್ಯಕ್ರಮ ಆಯೋಜನೆ ಮಲ್ತನಂಚಿನ ಮಾತ ಗಣ್ಯಮಾನ್ಯರಿಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಾಕಾರ ಮಲ್ತನಂಚಿನ ಮಾತೆರೆಗಳ ನನಾಥ ಇಂಚಿನ ಕಾರ್ಯಕ್ರಮ ಮಲ್ಪನಂಚಿನ ಶಕ್ತಿನಿ ಮಂಜುನಾಥ ಸ್ವಾಮಿ ಕೊರಡು ನಮ್ಮ ಕಾವಂದಿರನ ಬಗ್ಗೆ ಒಂಜಿ ಚೂರು ಯೋಚನೆ ಮಲ್ಪೋಡು ದಯಪಂಡ ಕಾವಂದೇರು ಕ್ಷೇತ್ರಗೋಸ್ಕರ ಯೋಜನೆ ಎಲ್ಲ ಮಲ್ತಿದ್ದೇರಿ ಆಂಡ ಕಾವಂದಿನ ಮಲ್ತಿನ ಪ್ರತಿಯೊಂದು ಯೋಜನೆಲ್ಲ ಅವು ನಮ್ಮ ಗ್ರಾಮದ ನಮ್ಮ ಜನಗಳಿಗೆ ಪಂಪನ ಅರ್ಥ ಮಲ್ತೊಂದು ಕಾವಂದಿರ್ನ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಮಾತ ಕಾರ್ಯಕ್ರಮ ಅಲ್ಲ ಮಾತೆರ್ಲ ಪ್ರೀತಿ ಸಲಹೆ ಪಂಪನ ಪಾತ್ರವನ್ನು ಪಂಡೋದು ಇಡೀ ಬಾರಿ ಪೊರ್ಲದ ಕಾರ್ಯಕ್ರಮ ಬಯ್ಯಮುಟ್ಟ ಈ ಕಾರ್ಯಕ್ರಮ ನಡಪುನು ಬಹುಶಃ ಬಾರಿ ಉದ್ದದ ಕಾರ್ಯಕ್ರಮ ಜಾಸ್ತಿ ಪಾತೆರ ಕೇಂದ್ರ ಏರೆಗಳ ನಿಪ್ಪಂದು ಅಂಡ ಈ ಕಾರ್ಯಕ್ರಮದ ಒಂದು ಪೊರ್ಲುಡು ಆಯೋಜನೆ ಮಲ್ತನಂಚಿನ ಮಾತೆರೆಗಳ ಒಂದಿಸ ಒಂದು ಅವಕಾಶ ಆದ ಧನ್ಯವಾದಗಳು. ಮಾತನಾಡುವ ಮಂಜುನಾಥ ಪರಮ ಪೂಜ್ಯಕ್ಕ ಒಂದಿರು ಇದನ್ನು ಕೊರಂಚಿನ ಮಾನ್ಯ ನಿರ್ದೇಶಕರಿಗೆ ಉಡಲೊಬ್ಬೆ ಸೊಲ್ಮೆನ ಸಂದೇಶ ಮಲ್ತೊಂದು ಮೂಜಿ ಜನಕ್ಕೂ ಗೌರವಾರ್ಪಣೆ ಮಲ್ಪರುಳ್ಳ ನಿರ್ದೇಶಕರು ಬೊಕ್ಕ ಗಣ್ಯನ ಕೈದೋಡು ಪ್ರಗತಿ ನಿಧಿ ಸಾಲ ವಿತರಣೆ ಸಂಪೂರ್ಣ ಸುರಕ್ಷಿತ ಚೆಕ್ ವಿತರಣೆ ಅಂಚನೆ ಸುಜ್ಞ ನಿಧಿ ಚೆಕ್ ವಿತರಣೆ ಮಲ್ತೊಂದುಲ್ಲ ಸುರುಕಾದ ನಿಸರ್ಗ ಸ್ವಸಹಾಯ ಸಂಘದ ಸದಸ್ಯರಿಗೆ ಪ್ರಗತಿ ಸಾಲ ವಿತರಣದ ಚೆಕ್ ವಿತರಣೆ ಮತ್ತೊಂದಲ್ಲ ಬಿನ್ನೇರ್ ನಕಲೇದಳು ಕುತ್ಕೊಳ್ಳಿ ಆರೋಗ್ಯ ಸಮಸ್ಯೆಗೆ 20,000 ಚೆಕ್ ವಿತರಣೆ ಮತ್ತೊಂದಲ್ಲ ಅಂಚನೆ ಸುಜ್ಞಾ ನಿಧಿ ವಿತರಣದ ಧನ್ವಿತ್ ಪ್ರೇಮ ಮನುಜತ್ ಅಂಜನೆ ಪ್ರತೀಕ್ ಮುಗುಲ್ಲ ಐನಾತ್ ಬೇಗ ವೇದಿಕೆ ಹಂಚಿ ಬರೋದಕ್ಕೆ ಅನ್ನೋದಿಲ್ಲ. ಪ್ರಗತಿ ಸಾಲ ವಿತರಣದ ನಿಸರ್ಗ ಸಂಘ ಸದಸ್ಯೆ ಸುಜ್ಞಾ ನಿಧಿ ವಿತರಣೆ ಧನ್ವಿತ್ ಪ್ರೇಮ ಮನುಜತ್ ಅಂಜನೆ ಪ್ರತೀಕ್. ಸಂಪೂರ್ಣ ಸುರಕ್ಷಾ ವಿತರಣೆ ಚೆಕ್ ವಿತರಣೆ ನಯನ ಕೂತ್ಕೊಳ್ಳಿ ಆರೋಗ್ಯ ಸಮಸ್ಯೆ 20,000 ಚೆಕ್ ವಿತರಣೆ ಮಾಡೋಲ್ಲ. ಸುಜ್ಞಾ ನಿಧಿದ ಧನ್ವಿತ ಪ್ರೇಮ ಮನುಜಿತ್ ಪ್ರತೀಕ್. ಪ್ರತೀಕ್ ಇದು ಮತ್ತು ಇಲ್ಲಿ ಚಾವಡಿಡೆ ಗೌರವ ಮಲ್ಪನಲ್ಲ ವಸಂತ್ ಪೆರಜೆ ಇಸ್ಮಾಯಿಲ್ ಜನಾರ್ದನ್ ಮೂಲ್ಯ ಅಂಚನೆ ನಮ್ಮ ದುಂಬುಗು ಮೇಲ್ವಿಚಾರಕರಾದಿದ್ದನ ಮಾಧವ್ ಸರ್ ಮಕ್ಕಳು ವೇದಿಕೆ ಪಡೆದಕ್ಕೆ ಏನೊಂದಿಲ್ಲ ಮಜಿ ಬೋಳಿ 2 ವಾಸವಾದಿತ್ತದು ಮೊಯ್ದೀನ್ ಬಾವ್ ಬೊಕ್ಕ ಬೀಪಾತ್ಮ ದಂಪತಿಲಿನ ಮಗಿಯಾಯಿನಂಚಿನ ಇಸ್ಮಾಯಿಲ್ ಸಾಹೇಬರು ಬರೋಬ್ಬರಿ 31 ವರ್ಷ ಕಾಲ ಬೋಳಿ 2 ಮಾಗಣ್ಯದ ದೈವದ ನೇಮೋತ್ಸವ ಹೊಡೆದು ಬತ್ತಿನ ದೇವೇರಿನ ಬಳಿ ಉತ್ಸವದಡಿ ಮುಟ್ಟ ಬೆಡಿಮರ್ದು ಬುಡುಪುನಂಚಿನ ಸೇವೆಯನ್ನು ಮಲ್ತೊಂದು ಬರ್ತಾರೆ. ತನ್ನ ಪೊಪ್ಪನ ಕೆಲಸವನ್ನು ತಾನು ಮಲ್ಪೊಡು ಪಂಪಿನಂಚಿನ ಛಲದಿ ಇದೆ ಮರ್ದದ ಸೇವೆಯನ್ನು ಮಲ್ತೊಂದು ಬತ್ತಿನಂಚಿನ ಇಸ್ಮಾಯಿಲ್ ಸಾಹೇಬ್ರೆ ನಮ್ಮ ಧರ್ಮಸ್ಥಳ ಯೋಜನೆ ಶ್ರೀದುರ್ಗ ಸ್ವಸಹಾಯ ತಂಡಡು ಸದಸ್ಯರಾದ ನಿವೃತ್ತಿಯನ್ನು ಪಡೆದು ಎನ್ನ ಜಾಗಡಿ ಎನ್ನ ಮಗಿಯ ಸದಸ್ಯರಾದ ಮುಂದುವರಿಯೋಡು ಪಂಡೆದು ಶ್ರೀದುರ್ಗ ಸ್ವಸಹಾಯ ತಂಡಡು
ತಂಡನು ಒರಿತೊಂದು ಬತ್ತಾರೆ ಆವಾಡು ಸಾಯ್ಬೇರೆ ನನ್ನ ದುಂಬುಗಳ ಸೇವೆ ದೇವೇರಿ ಇರೆಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊರದು ನಡಪಡಾದು ಕೊರಡು ಲೇಸದ ಪೊರ್ತುಡು ಕೊರ್ಪಿನ ಪ್ರೀತಿದ ಸ್ಮರಣಿಕೆ ನೀರೊಂಜಿ ಪ್ರೀತಿರಿ ಸ್ವೀಕಾರ ಮಲ್ಬೋಡು. ಶ್ರೀಯುತ ಜನಾರ್ದನ್ ಮೂಲ್ಯಂ ಬೇರೆ ಮಾಯಿಲ ಬೊಕ್ಕ ಲಕ್ಷ್ಮೀ ದಂಪತಿಲಿನ ಮಗೆಯೈನಂಚಿನ ಜನಾರ್ದನ್ನೇ ಕುರ್ನಾಡ್ ಗ್ರಾಮದ ಕೊಡಕಲ್ ಪನ್ಪಿನಲ್ಪ ಪುಟ್ಟು ಬುಳತಿನಾರು ಪ್ರಗತಿಪರ ಕೃಷಿ ಕೇರಳ ಅಂದೆ ಅಖಂಡವೈನಂಚಿನ ಬೋಳಿಯಾರ್ಡ್ ಗ್ರಾಮಡು ಗಾಲಿ ಬರ್ಸ ದೊಂಬುಂದು ತೂವಂದೆ ತನ್ನ ಕಾಲ್ನಡಿಗೆಡೆ ಇಲ್ಲದ ಕ್ಷಣ ಮಾತ್ರುಡೆ ಕಾಕಜಿನ ಮುಟ್ಟವನ ಸೇವೆಯನ್ನು ಕುರ್ನಂಚಿನ ಏಕೈಕ ಪೋಸ್ಟ್ ಮ್ಯಾನ್ ಪಂಡ ನಮ್ಮ ಜನಾರ್ದನ್ನೇ ಬರೋಬ್ಬರಿ 28 ವರ್ಷದ ಕಾಲ ಒಂಜಿ ಸೈಕಲ್ ಕೂಡ ಮುಟ್ಟಂದೆ ಕರ್ತವ್ಯ ಮಲ್ತೊಂದು ಬತ್ತಿನಂಚಿನ ಜನಾರ್ದನ್ನೇ ಇರೆಗೆ ಇನಿತ ಪೊರ್ತುಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಲೇಸದ ಪೊರ್ತುಡು ಪ್ರೀತಿದ ಗೌರವದ ಸ್ಮರಣಿಕೆಯನ್ನು ಸಂದಾಯ್ತೆ ಮಲ್ತೊಂದುಲ್ಲ ಆವಡ ಜನಾರ್ದನ್ನ ದುಂಬುಗುಲ ಸೇವೆನ್ ಮಲ್ಪನ ಅವಕಾಶನ ದೇವೇರಿ ಅನುಗ್ರಹ ಮಲ್ತು ಕೊರಡು ಪನ್ಪಿನ ಶುಭ ಹಾರೈಕೆದೊಟ್ಟಿಗೆ ಇರೆಗೆ ಪ್ರೀತಿದ ಗೌರವ ಅರ್ಪಣೆ. ಶ್ರೀಯುತ ಮಾಧವ ಸರ್ ಎಂಕಲ ಕೊನಾಜೆ ವಲಯಡ್ 3 ವರ್ಷದ ಕಾಲ ಸೇವೆಯನ್ನು ಮಲ್ತದೆ ಅವಿಯತ್ತು ಸ್ವಸಹಾಯ ಸಂಘಗಳು ನಡಪುನಂಚಿನ ಕೀರ್ತಿ ಆ ಜನಾರ್ದನ್ ಸರ್ ಗುಂಡು ಆವಡಿ ಈ ಪೊರ್ತುದ ಸರ್ ಮಾಧವ ಸರ್ ಈ ಪೊರ್ತುಡು ಲೇಸುಡು ಬಾರಿ ಪ್ರೀತಿ ದೀದಿ ಎಂಕಲ್ನ ಲೇಸಿಗೆ ಬತ್ತಾರೆ ಇರೆಗೆ ಈ ಪೊರ್ತುಡು ಗೌರವದ ಸ್ಮರಣಿಕೆ ಇರೆಗೆ. ಶ್ರೀಯುತ ವಸಂತ್ ಪೆರಾಜೆ ಬೇರೆ ಪೆರಾಜೆ ಪನ್ಪಿನಲ್ಪ ಪುಟ್ಟುದ ಬುಲೆ ಒಂದು ಬತ್ತೇರ್ನಾಂಡಲ್ಲ ಕವಿತಕ್ಕ ಪನ್ಪಿನ ಧರ್ಮಪತ್ನಿ ಅದು ಸ್ವೀಕಾರ ಮಲ್ತೊಂದು ಕವಿತಾ ವಸಂತೇರಿ ಎಂಕ್ಲ ಊರ್ದ ನಮ್ಮ ಆಪತ್ ಬಾಂಧವೇರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸುರಕ್ಷಾಧಿಕಾರಿಗಳು ಪ್ರಗತಿಪರ ಕೃಷಿ ಕೇರಳ ಅಂದು ಬರೋಬ್ಬರಿ 25 ವರ್ಷ ಕಾಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುರಕ್ಷಾಧಿಕಾರಿ ಅದು ಸೇವೆಯನ್ನು ಕೊರೊಂದು ಬತ್ತಿನಂಚಿನ ವಸಂತನ್ನೇ ಊರುಡು ಗ್ರಾಮಡು ತಾಲೂಕುಡಿ ಒವ್ವೇ ಒಂಜಿ ಜನಕುಲು ಆಸ್ಪತ್ರೆಗೆ ಅಡ್ಮಿಟ್ ಆಪುನ ಕಷ್ಟದ ಕಾಲಡು ಯಾನುಲ್ಲೆ ಪನ್ಪುನ ಅಭಯದ ಪಾತ್ರವನ್ನು ಕೊರ್ದು ಬೆರಿಸಾಯದ ಉಂತೊಂದು ಬತ್ತಾರೆ ಆವಡು ವಸಂತನ್ನ ಸುರಕ್ಷಾ ಅಧಿಕಾರಿ ಅದು ಈರು ಕೊರ್ತಿನಂಚಿನ ಸೇವೆ ಈರು ಮಲ್ತಿನಂಚಿನ ಉಪಕಾರ ನಮ್ಮ ಸದಸ್ಯರು ಏಪಲ ಮರಪುಜಿರಿಗೆ ಪನ್ಪಿನಕ್ಕೆ ಈ ಲೇಸದ ಪೊರ್ತುಡು ಭಿನ್ನವೇ ಕೈಟು ಕೊರ್ಪುನ ಪ್ರೀತಿದ ಗೌರವ ಅರ್ಪಣೆ ಸನ್ಮಾನ ಸ್ವೀಕಾರ ಮಂಜಿನ ಶ್ರೀಯುತ ನಾಲ್ವರೆಗಳ ಉಡಲರ್ನ ಸಲ್ಮಣೆ ಸಂದಾಯಿತ ಮಲ್ತಂದು ಸನ್ಮಾನ ಪಾಲ್ಪಡೆ ನೆಂಚಿನ ಮಾತಾ ಬೆಣ್ಣೇರೆಗಳ ಉಡಲರ್ನೆ ಸಲ್ಮಣೆ ಸಂದಾಯಿತ ಮಲ್ತಂದು ತುಂಬುತ್ತ ಬಚ್ಚೆ ಬೆಣ್ಣೇರಿನ ಸೇರಿಕೆಡೆ ಪಾಲ್ಪಡೆ ನೆಂಚಿನ ಶ್ರೀಯುತ ಸಿರಿಸ್ ಆಚಾರ್ಯ ಉದ್ಯಮಲು ಕೇರಳ ಕಟ್ಟೆ ಅರೆಲ್ಲ ಗೌರವಿಸೊಂದು ರಡ್ಡು ಪಾತೆರ ಎನಿತಾನೆ ಪ್ರಗತಿ ಬಂಧು ಬೊಕ್ಕ ಸ್ವಸಹಾಯ ಸಂಘದ ಒಕ್ಕೂಟದೊಂಜಿ ಕಾರ್ಯಕ್ರಮ ಸಾಧನಾ ಸಮಾವೇಶ ಬೊಕ್ಕ ವರ್ಷದ ಪರ್ಬ ಒಂದು ಅಲ್ಪ ನಿರೂಪಕರೊಂಜಿ ಬಂಡೇರಿ ತುಳುನಾಡದ ಕಟ್ಟುಕಟ್ಟೆರದ ಲೆಕ್ಕ ಬಚ್ಚಿರ ಬಜ್ಜೆ ಕುರಿತು ಸಭಾಲೆ ಸೆದುಕೊಂದುಲ್ಲ ಅಂದು ಬಚ್ಚಿರೆ ಪಂಡಂದಾಂಡ ಐನು ಬಚ್ಚಿರೆ ಕುರುಂದಾಂಡ ಅವು ನಮ್ಮ ಪಂಚೇಂದ್ರಿಯ ಸಂಕೇತ ಅಂದು ಪಂಚೇಂದ್ರಿಯಗಳು ಪಂಪಿನ ಸಂಕೇತ ಪಂಡದಾಂಡ ಬಚ್ಚಿರೆ ಬಜ್ಜೆ ಪಂಡದಾಂಡ ಏಕಲಕ್ಷ್ಯ ಒಂದೇ ಲಕ್ಷ್ಯ ಒಂದೇ ಗುರಿಯನ್ನು ಇಟ್ಟುಕೊಂಡದ್ದು ಎನ್ನುವ ಮಾತುಗಳು ಅಂಚ ಕೊರ್ಪುಣ ದಾಂಡ ತಾರಾಯಿಗೊಂಡ ಫಲ ಅಂದರ್ಥ ಫಲ ಕೊರ್ಪುಣ ಒಂಜಿ ಅರ್ಧ ಓಲು ಪಂಡದಾಂಡ ದಿಂಜಿನ ಬಂಜಿನಾಲು ಪೊಣ್ಣು ಮಗಲು ಅಪ್ಪೆಲ್ಲೆಡ ಪೋನಾಗ ಹಿರಿಯಾಕಲ್ನ ಕಾರು ಪದ ತಾರಾಯಿ ಕೊರ್ಪದ ಪಂಡಕ್ಕೆ ಫಲ ಅಂದರ್ಥ ಅವಲ ತುಳುನಾಡ ಸಂಸ್ಕೃತಿ ಆಂಡ ನಮ್ಮ ಒಂಜಿ ಸಭಾಲೆ ಹೆಸರು ತಾರಾಯಿ ಕೊರ್ಪುನ ಕಾರ್ಯಕ್ರಮ ದಯ ಪಂಡದಾಂಡ ಏನು ಪಂಡೆ ದೇಗನೆ ಬಜ್ಜೆ ಪಂಡ ಏಕಲಕ್ಷ್ಯ ದಾಯ ಏಕಲಕ್ಷ ನಿಕ್ಲಿದಾಂಡ ಪ್ರಗತಿ ಬಂಧುದ ಶ್ವಾಸ ಒಕ್ಕೂಟ ಪಂಡದಾಂಡ ಒಂಜಿ ಒಕ್ಕೂಟ ಪಂಡದಾಂಡ ನಮ್ಮ ತುಳುಟು ಪಂಡ ಕೂಡು ಕಟ್ಟು ಎಂದರ್ಥ ಕೂಡು ಕಟ್ಟು ಪಂಡದಾಂಡ ಇತ್ತೆ ಕೂಡು ಕಟ್ಟದ ವ್ಯವಸ್ಥೆ ಪೋಣದಾಂಡ ಕೂಡು ಕಟ್ಟು ದುಂಬುದ ಒಂಜಿ ಕಾಲವನ್ನು ಮಾಡಿ ಇತ್ತಂಡು ಒಂಜಿ ಅಮ್ಮೆ ಇಲ್ಲದ ಯಜಮಾನಿ ಎಂದಾಂಡ ಆಯ್ನ ಐದು ಆಯ್ತಾ ಮಲ್ಲ ಮಗೆ ಆಯ್ತಾ ಐದು ಬೆರಿತ ಯಜಮಾನಿ ಎಂದು ಅಮ್ಮೆ ಕರಿದು ಪೋಂಡಲ್ಲ ಮಲ್ಲ ಪಲಾಯಾಗ ಮರ್ಯಾದೆ ಕೊರೊಂದು ಬಾಕಿ ಮೆಗ್ಗಿಯಲ್ಲ ಮಾತ ಆ ಒಂಜಿ ಕೂಡು ಕಟ್ಟಡಿದ್ದೇರು ಕೂಡು ಕಟ್ಟದ ವ್ಯವಸ್ಥೆ ಓಳು ಬಣ್ಣದಾಂಡ ಆ ವ್ಯವಸ್ಥೆ ಮಾತಿರಲ್ಲ ಅನ್ನೆ ಬತ್ತು ಕುಲ್ಲಿಯನ್ ದಾಂಡ ಬಾಕಿ ಮಿಗ್ಗೆಲ್ಲು ಮಾತ ಬರಿಟೊಂದು ಪಾತ್ರ ಇಡೊಂದು ಅರ್ಥ ಒಂದು ಕಲ್ಪನೆ ರಾಮಾಯಣದ ಕಲ್ಪನೆ ರಾಮೆ ಬಂದಾಗ ಮಿಗ್ಗೆಲು ಬರೀತೇರು ಅಂಚ ಕೂಡುಗಟ್ಟ ವ್ಯವಸ್ಥೆ ಅಂಚೆನೆ ಇತ್ತಂಡು ಇದಾನೋಡು ಕೂಡುಗಟ್ಟದ ವ್ಯವಸ್ಥೆಯಲ್ಲಿ ಒಂಜಿ ರೆಡ್ಡು ಜೋಕುಲಾಯ ವ್ಯವಸ್ಥೆಯಲ್ಲಿ ಬದಲಾಂಡು ಕೂಡುಗಟ್ಟಡು ಒಂಜಿ ಕುಂದ ಪಂದನ ದಾಂಡ್ಲ ಇಡೀ ವ್ಯವಸ್ಥೆ ಆಡ್ಲಾಂಡ ಲೆಕ್ಕ ಅಂಚ ನಮ್ಮ ಒಕ್ಕೂಟ ಬಣ್ಣದಾಂಡ ಭಾರತೀಯ ಸಂಸ್ಕೃತಿ ಬಣ್ಣದಂತೆ ನಮ್ಮ ಒಕ್ಕೂಟದ ವ್ಯವಸ್ಥೆ ಇಡೀ ಭಾರತಡ್ ಒಂಜಾತ ರಾಜ್ಯಲ್ಲ ಅಂಡ ನಮ್ಮ ಒಕ್ಕೂಟದ ವ್ಯವಸ್ಥೆ ದಯ ಪನ್ಪ ಪಂಡದಾಂಡ ನಮ್ಮ ಭಾರತೀಯರು ಪಂಪಿನ ಕಲ್ಪನೆ ಗಾತ್ರ
ಅಂಚನೆ ಧರ್ಮಸ್ಥಳ ಸಹಸ್ರ ಒಕ್ಕೂಟದ ಪಂಡ ನೇಟು ಮಾತೆಲ್ಲ ಮಾತಾ ವರ್ಗದ ಮಾತಾ ನೇಟು ಜಾತಿ ಮತ ಬಂದ ಪೂಪು ಜಯ ಪಂಡ ಐಕದ ಒಕ್ಕೂಟ ಅಂತ ಪುದರ್ದಿದ್ದ ಪಂಡ ಕಾವಂದೇರು ಎನ್ನೆಲ ಸತ್ಯ ಅಂಚ ನಾವೆಲ್ಲ ಭಾರತೀಯರೊಂದು ದೇಶ ಒಂದೇ ಭಾಷೆ ಬೇರೆ ನಾವು ಭಾರತೀಯರಂದು ಕೆ ಎಸ್ ನರಸಿಂಹಸ್ವಾಮಿಲು ಬಂತೇರಂಚ ಈ ಒಕ್ಕೂಟದ ವ್ಯವಸ್ಥೆ ಅಂಚ ಖುಷಿ ಪಂಡದಾಂಡ ನಮ್ಮ ಪೊಂಜೋಲು ನಾವು ಪನ್ಪ ಅವು ಸಾಮಾನ್ಯ ಭಾಷೆ ನಮ್ಮ ಅಪ್ಪೆಲ್ಲು ಇನಿ ತಾನಿ ಅಂಜೋಲಿ ಹಿಡಿದು ಮಿತ್ತ ಮನೆಗೆ ಬೋಡುಂದಾಂಡ ಐಕೆ ಒಕ್ಕೂಟದ ಈ ಧರ್ಮಸ್ಥಳದ ಒಕ್ಕೂಟದ ವ್ಯವಸ್ಥೆ ಕಾರಣ ಸಾಲ ತೆತ್ತೊಂಡೇರು ಆ ಸಾಲ ಡಾಕಲು ಬುಳೆಚಿಲು ಆ ಸಾಲಡೆ ಬುಳೆಚಿಲು ಮಂತ ಒಂದು ಪೋಯರು ಆ ಮುಖೇನ ಅಕಲ ಜೋಕೇನು ಓದಾಯರು ಆ ಜೋಕಲು ದೇ ವ್ಯವಸ್ಥೆ ಬುಳೆಚಿಲು ಮಂತ ಒಂದು ಪೋಯ ಅಂಚ ಒಕ್ಕೂಟದ ವ್ಯವಸ್ಥೆ ನಂಗೆ ಪನವಾತಂಡು ನಾನು ನೆನಪದಿಯೋಡು ಅಂಚನೆ ಕಾಸೆಲ್ಲ ಒಂದು ವ್ಯವಸ್ಥೆ ಉಂಟು ಸಾಲ ಕೊಂಡಾಗ ಹಾಲೋಗರ ಮೆದ್ದಂತೆ ಸಾಲಿಗನ್ನು ಬಂದು ಕೇಳಿದ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂದು ಅಂಚೆರ ಬಲ್ಲಿ ಸಾಲ ದೆತ್ತೊನ್ನಾಗೇತು ಖುಷಿ ಇತ್ತನ ಸಾಲ ಕೊನ್ನಾಗಲ ಅಂಚನೆ ಖುಷಿ ಬೋಡು ಅಂಚೆರ ಮಾತ್ರ ಒಂದು ಒಕ್ಕೂಟದ ವ್ಯವಸ್ಥೆ ಹೊರಿಯುಂಡು ಪನ್ಪೇರತ ಕಲಬೇಡ ಕೊಲಬೇಡ ಕೊಲಬೇಡ ಹುಸಿಯ ನುಡಿಯಲ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಉಂಡು ಅಂತರಂಗಡ್ಲ ಬಹಿರಂಗನ ಶುದ್ಧಿ ಅಂಡ ಮಾತ್ರನೇ ಈ ಒಕ್ಕೂಟದ ವ್ಯವಸ್ಥೆ ಇಂಚಿನ ಪನಾವುದ ವ್ಯವಸ್ಥೆ ನಲ್ಪ ಅವಿನ ಮಂತೊಂದು ಬಯರಾಪುಂಡು ಅಂಚ ನಿಗಲು ಮಾತ್ರ ಅಂಚಿನ ವ್ಯವಸ್ಥೆ ಒಂದು ಪುರುಡು ಬಾಲ್ಯ ತೊಂದರೆ ಇನ್ನಿತ ಈ ಸಾಧನಾ ಸಮಾವೇಶ ಸಭಾಲೇಶದ ಗುರುಕಾರ ಸಂತೋಷ್ ಕುಮಾರ್ ಲೈಕಲಿದ್ದೇರು ಪುರ್ಲಕಂಡ ಪಾತ್ರ ಬಂದು ಹೋಗ್ತಾರೆ ಅಂಚ ಇನ್ನಿತಾಂದ ಈ ವ್ಯವಸ್ಥೆ ನಿಖಿಲ್ ಮಾತ ಪಾಲ್ಯ ತೊಂದರೆ ಅಂಚ ಈ ವ್ಯವಸ್ಥೆಯಲ್ಲಿ ನನಲಾತು ಪೊರ್ಲಾವಾಡು ಪಂಪಿನ ಆಶಾ ಎಂಕಲ್ನ ಈ ವ್ಯವಸ್ಥೆ ಇಂಚನೆ ದುಂಬತ್ತ ಬೋದು ನಿಖಿಲ್ನ ಒಕ್ಕೂಟದ ವ್ಯವಸ್ಥೆ ಇನ್ನಿತಾನಿ ಸುಮಾರು ಸಾಧಕರೇ ಸನ್ಮಾನ ಅಂತ ಖುಷಿ ಬಂಡ ನಮ್ಮ ಜಾತ್ರೆ ಆಯಾನೊಪ್ಪಾಡು ಇಂಚ ಅಂಕನೊಪ್ಪಾಡು ನೇಕ್ ಬೆಡಿ ಮರ್ದು ಮನ್ಪುನಾರು ನಮ್ಮನೆ ಸಹಮತದಾರು ಹೆಚ್ಚಿನಕ ಅವೇ ಮತದಕ್ಕೆ ಉಪ್ಪುನಿ ಅಂಚ ಬೆಡಿ ಮರ್ದು ಬುಡ್ಪುನ ಆ ಸುಲಭತ್ತು ಬೆಡಿ ಬಂಡ ಅವನ ಕೈ ಕೊಡಿಯಾಪನ ಸಾಧ್ಯತೆ ಉಂಟು ಆಂಡಲ ಅವಿನ ಮಂತೊಂದು ಪೋತೇರು ಅದನ್ನ ಮಗೆಲ್ಲ ಮುಂದುವರ್ಪೇರು ಬನ್ನ ಬಾರಿ ಖುಷಿ ಅರೆ ಅಂಚಿನಾಗ ಸನ್ಮಾನ ಬಂದರು ಅವತ್ತೊಂದೇ ನಮ್ಮ ದುಂಬದ ಕಾಲ ಇತ್ತದಾಗಲೇ ಮಾತ್ರ ಮೊಬೈಲ್ ಬರ್ತಂದು ಅಂಚೆಂಡದವರ ಪೋಸ್ಟ್ ಆಫೀಸ್ ಬಂದು ಹೆಚ್ಚಿನಾಗಲಿ ಗೊತ್ತು ಬರಜ್ಜಿ ಪೋಸ್ಟ್ ಆಫೀಸಲ್ಲ ಬಂದ ದುರಂತ ಬಂಡ ಪೋಸ್ಟ್ ಆಫೀಸಲ್ಲ ಇನಿ ಆ ಪೋಸ್ಟ್ ಆಫೀಸ್ ಬೇತ ವ್ಯವಸ್ಥೆ ಇತ್ತು ನಾವಿನಿ ಬಂದ ಅದು ಹೋತುಂಡು ಪೋಸ್ಟ್ ಆಫೀಸ್ ನಿರಂತರ ಅದವರಿದ ದುಮ್ಮಾತ ನಮ್ಮ ಕಾಗಜಿ ಮಾತ ಬಂದು ಪೋಸ್ಟ್ ಉಡು ಅಂಚ ಪೋಸ್ಟ್ ಉಂಡು ಇಲ್ಲೆಲ್ಲಡೆ ಎತ್ತಾವನ ಸಾಧಕ ರೀತಿ ಅರೆಗಳನ್ನು ಸನ್ಮಾನ ಬಂತೇರು ಬಾರಿ ಖುಷಿದ ವಿಚಾರ ಅಂಚ ಈ ವ್ಯವಸ್ಥೆ ಬಾಲ್ಯತ್ವನ್ನ ಎನ್ನ ಮಾತ ಬಂಧುಲೆಗಳ ಉಡಲನ್ನು ಸೊಲ್ಮೆಲ್ಲ ಮಂತೊಂದು ನೇತಟ್ಟಿಗೆ ಏರು ಮಾತ ಸಾಲಗೆ ಎತ್ತೋನರ ಆ ಸಾಲದ ಗುಳೆಚಿಲು ಮಂತೊಲ್ಲೆ ಸಾಲನ್ನು ಸಂದಾಲೆ ಸಾಲ ಏಪಲ್ ಜೀವನ ಬಲ್ಲಿಗೆ ಅಂಚ ಸಾಲನ್ನು ಸಂದಾದು ಒಕ್ಕೂಟದ ವ್ಯವಸ್ಥೆ ಮಿತ್ತೋರ್ಮದ ಮನೆ ಕೊಂಡು ಬಂದು ರಾಶಿಯದ ಪಾತೊಟ್ಟಿಗೆ ನಿಗಲಿ ಸೊಲ್ಮೈತ ಸಂದದ ಮಂತೊಲ್ಲೆ ಸೊಲ್ಮೇಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೋಡು ಕುಟುಂಬಗೂ ಎಡ್ಡೆ ಬುಲೆಚಿಲು ಬೇಡ ಎಡ್ಡೆ ಶುಭ ನೋಡಿ ಕೊರಂಚಿನ ಶ್ರೀತರಿಗೆ ಉಡಲ್ವರ್ಮ ಸರ್ಮೇಲೆ ಸಂದೇತ ಮತ್ತೊಂದು ಆರು ಕಾರ್ಯನಿಮಿತ್ತವಾದ ಬೇಗ ಪರೀತಿ ನಡೆದ ಅರೆಗೆ ಒಂದು ನೆಂಪುದ ಕಾಣಿಕೆ ಕೊರತು ಗೌರವಿಸಲು ಬಂದು ಈ ಮೂಲಕ ಅಭಿನಯ ತಂದಿಲ್ಲ ಶ್ರೀತರಿಗೆ ನೆಂಪುದ ಕಾಣಿಕೆಯನ್ನು ಕೊರತು ಅರೆ ನಮ್ಮ ಕಡಪಡ್ದು ಕೊರಡುದಿಲ್ಲ ಶ್ರೀತರಿಗೆ ಲೇಸ್ಗೆ ಬರ್ತದೆ ಎಡ್ಡೆ ಶುಭ ನೋಡಿನ ಕೊರೆಗೆ ಉಡಲ್ವರ್ಮ ಸೊಲ್ಮಿನ ನನವರ ಕೊಡೋರ ಕೊಡೋದಿಲ್ಲ ಆಯುಷ್ಮಾನ್ ಕಾರ್ಡ್ ಬೊಕ್ಕ ಈಶ್ರಮ್ ಕಾರ್ಡ್ ವಿತರಣೆ ಮಾಡ್ತಾರಲ್ಲ ಆಯುಷ್ಮಾನ್ ಕಾರ್ಡ್ ಹಸೀನಾ ಬೊಕ್ಕ ಶ್ವೇತಾ ಇಮ್ಮೇರು ಬತ್ತೆ ಆಯುಷ್ಮಾನ್ ಕಾರ್ಡ್ಲ ಈಶ್ರಮ್ ಕಾರ್ಡ್ ಬತ್ತೆ ಡಿಸೆಂಬರ್ ಒಂದು ಕೇಳೋದಿಲ್ಲ ಕೃತಿಕಾ ಬಲೆ ನಮ್ಮೊಂಜಿ ಲೇಸಿಗೆ ಸುರೇಶ್ನವ್ರ ನಮ್ಮೊಟ್ಟಿಗೆ ಸೇರೊಂದೇರು ಇಮ್ಮೇರು ವೇದಿಕೆ ಬಡುವುದಕ್ಕೆ ಏನೋದಿಲ್ಲ ಸುರೇಶ್ನವರು ಸದಸ್ಯರು ಮಂಗಳೂರು ವಿಶ್ವವಿದ್ಯಾನಿಲಯ ನೆತ್ತ ನಮ್ಮ ಸುರೇಶ್ನವರಿಗೆ ನಮ್ಮ ಮಾತ್ರ ಬಡ ಮೋಕೆಡೆ ಎತ್ಕೊಂದಿಲ್ಲ ಈ ಮೇರೆಗೆ ನಮ್ಮ ವಲಯಾಧ್ಯಕ್ಷರೇ ತ್ರಿಷಾ ಶೆಟ್ಟಿ ಸೌಮ್ಯ ಸೃಜನ್ ಮುಗುಲು ಚಾವಡಿ ಬಡೋದಕ್ಕೆ ಏನೋದಿಲ್ಲ ಶೆಟ್ಟಿ ಕುಂಟುಪುನಿ ದಂಪತಿಲಿನ ಮಗಲಾಯಿನಂಚಿನ ಕುಮಾರಿ ತ್ರಿಷಾ ಶೆಟ್ಟಿ ಕುಂಟುಪುನಿ ಮಹಾರಾಷ್ಟ್ರಡು ಡಿಸೆಂಬರ್ ತಿಂಗಳು ನಡತಿನಂಚಿನ ರಾಷ್ಟ್ರ ಮಟ್ಟದ ಥ್ರೋಬಾಲ್ ಪಂದ್ಯಾಟಡು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಾದು ಪ್ರಥಮ ಸ್ಥಾನವನ್ನು ಪಡೆಯೊಂದು ಬತ್ತೇರು ಅಂಚೆನೆ ಉತ್ತಮ ಆಟಗಾರ್ತಿ ಪಂಪಿನ ಪುಗರ್ತೆಲ್ನ ಪಡೆಯೊಂಡಿರಿ ಅಂಚೆನೆ ಪ್ರತಿಭಾ ಕಾರಂಜಿ ಅಂಚಿನ ಸ್ಪರ್ಧೆಡೆ ಗಾನ ವಿಭಾಗಡು ಅವುಯೇತೋ ಪ್ರಶಸ್ತಿನ ಪಡೆಯೊಂದು ಬತ್ತಿನಂಚಿನ ತ್ರಿಶಕ್ತ ಶ್ರೀರಾಮ ಭಜನಾ ಮಂಡಳಿ ಒಡಗಿನ ಕಟ್ಟೆದ ಸಕ್ರಿಯ ಸದಸ್ಯರ್ಲ ಅಂದು ಹಾರ್ಮೋನಿಯಂ ವಾದಕಡು ಅವುಯೇತೋ ದೇವಸ್ಥಾನಗಳಿಗೆ ಹೋದು ಭಜನಾ ಸೇವೆಯನ್ನು ಕೊರೊಂದು ಬತ್ತಾರೆ ಪ್ರಸ್ತುತ ಸೈಂಟ್ ಅಲೋಷಿಯಸ್ ಕಾಲೇಜು ಸೆಕೆಂಡ್ PUC ವಿಜ್ಞಾನ ವಿಭಾಗಡು ಕಲ್ತೊಂದು ಉಳ್ಳಿರಿ ರಾಷ್ಟ್ರ ಮಟ್ಟದ ಥ್ರೋಬಾಲ್ ಪಂದ್ಯಾಟೋಡು ಪ್ರಥಮ ಸ್ಥಾನವನ್ನು ಪಡೆಯೊಂದು ಬತ್ತಿನಂಚಿನ ತ್ರಿಶಕ್ಕ ಈ ಎಂಕ್ಲಿನ ಊರದ ಪ್ರತಿಭೆ ನನ್ನ ದುಮ್ಮುಗಲ ಇಂಚಿನ ಪ್ರಶಸ್ತಿನ ಪಡೆಯೊಂದು ಬಲೆ ಪಂಪಿನಂಚಿನ ಶುಭ ಹಾರೈಕೆದ ಒಟ್ಟಿಗೆ ಲೇಸುಡು ಕೊರ್ಪುಣ ಪ್ರೀತಿದ ಗೌರವದ ಸ್ಮರಣಿಕೆ ನೀರು ಸ್ವೀಕಾರ ಮಲ್ಬೋದು
ರೇವತಿ ದಂಪತಿಲಿನ ಮಗಲಾಯಿನಂಚಿನ ಸೌಮ್ಯಕ್ಕ ಒಡಗಿನಕಟ್ಟೆ ಪಂಪಿನಲ್ಪ ವಾಸವಾದ ಉಳ್ಳೇರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಂತ ಥೋಮಸ್ ಪ್ರಾಥಮಿಕ ಶಾಲೆ ಚೇಳೂರುಡು ಅಂಜನೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಶಾರದಾ ಹೈಸ್ಕೂಲ್ ಪಾನೆಮಂಗಳೂರುಡು ಪಡೆದು ಪದವಿ ವಿದ್ಯಾಭ್ಯಾಸವನ್ನು ಬೆಸೆಂಟ್ ಕಾಲೇಜು ಮಲ್ತೊಂದು ಬತ್ತಿನಂಚಿನ ಸೌಮ್ಯಕ್ಕ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿ 2015 ಇಸವಿದ ಪೊರ್ತುಡು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಂ ಪಂಪಿನ ಕಾರ್ಯಕ್ರಮಟು ಕರಾವಳಿ ಕರ್ನಾಟಕದ ಅಸಂಘಟಿತ ಕಾರ್ಮಿಕ ಡಿಜಿಟಲ್ ಒಳಗೊಳ್ಳುವಿಕೆ ಸಬಲೀಕರಣ ಸಮಸ್ಯೆಗಳು ಸವಾಲುಗಳು ಬಕ್ಕ ಸಮಾವೇಶಿತ ಬೆಳವಣಿಗೆಯ ಮಾರ್ಗಗಳು ಪಂಪಿನ ವಿಷಯಡು PhD ಪದವಿನ ತನ್ನ ಪಾಲ್ಗೆ ಪಡೆಯೊಂಡರು ಸತತ 7 ವರ್ಷದ ಪ್ರಯತ್ನಡು PhD ಪದವಿನ ಪಡೆಯೊಂದು ಬತ್ತಿನಂಚಿನ ಸೌಮ್ಯಕ್ಕ ಎಂಕಲ್ನ ಊರದ ಪ್ರತಿಭೆ ಈ ಲೇಸದ ಪೊರ್ತುಡು ಗೌರವದ ಸ್ಮರಣಿಕೆಯನ್ನು ಕೊರ್ದು ಅಭಿನಂದನೆ ಸಂದೈತೆ ಮಲ್ತೊಂದುಲ್ಲ ಚಂದ್ರಕಾಂತ್ ಬಕ್ಕ ಲೀಲಕ್ಕ ದಂಪತಿಲಿನ ಸುಪುತ್ರೆ ಐನಂಚಿನ ಸೃಜನ್ ಕೆದೂರು ಚೇಲೂರುಡು ವಾಸವಾದ ಉಳ್ಳೇರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪುಣ್ಯಕೋಟಿ ನಗರ ಕೈರಂಗಲಡು ಅಂಚಿನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಶ್ರೀರಾಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡೆಯೊಂದು ಬತ್ತಿನಂಚಿನ ಸೃಜನ್ ತನ್ನ 4ನೇ ಕ್ಲಾಸದ ಪೊರ್ತುಡೆ ಕರಾಟೆ ಪಟುವಾದ ವೈಟ್ ಬೆಲ್ಟ್ ಬ್ಲ್ಯಾಕ್ ಬೆಲ್ಟ್ ಪಂಡದ ಫೈಟಿಂಗ್ ಮಲ್ತದೆ ರಾಜ್ಯ ಮಟ್ಟದ ಪ್ರಥಮ ಸ್ಥಾನವನ್ನು ಪಡೆಯೊಂದು ಬತ್ತಾರೆ ಎಲ್ಲಿಯ ಪ್ರಾಯೋಡೆ ಕರಾಟೆ ಪಟುವಾದ ಪ್ರಶಸ್ತಿನ ಪಡೆಯೊಂದು ಬತ್ತಿನಂಚಿನ ಸೃಜನ್ ಎಂಕಲ ಊರದ ಬಾಲ ಪ್ರತಿಭೆ ಈರು ನಮ್ಮ ಬೋಳಿಯಾರ್ ವಲಯದ ಸೇವಾ ಪ್ರತಿನಿಧಿ ಲೀಲಕ್ಕನ ಸುಪುತ್ರೆ ಐನಂಚಿನ ಸೃಜನ್ ನನ್ನ ದುಂಬುಗಳ ಮಲ್ಲ ಮಟ್ಟದ ಕರಾಟೆ ಪಟುವಾದ ದುಂಬುಬಲೆ ಪಂಪನ ಶುಭ ಹಾರೈಕೆ ಈರೆಗೆ ಸಾಧನ ಸೇವೆ ವಿಷಯದ ಮುಜ್ಜಿ ಜನ ಪ್ರತಿಭೆ ಉಡಲೊರ್ಮೆ ಸೊಲ್ಮೆಣ ಸಂದೇತ ಮಲ್ತಂದು ನನಾಥ ನಿಖಲ್ನ ಕೀರ್ತಿ ಎತ್ತರೆತ್ತರಗೂ ಬುಲೆಡು ಪಂಡದು ಈ ಪೋರ್ತು ನಿಖಲ ನನ್ನರ ಕುಡರ ಸೊಲ್ಮೆಣ ಸಂದೇತ ಮಲ್ತಂದಲ್ಲ ಸನ್ಮಾನ ಆಡು ಸಾಗರ ಕೊರ್ನಚ್ಚಿನ ಮಾತಾ ಬಿಂಡಿರೆಗಳ ಸೊಲ್ಮೇಲು ಪ್ರೀತಿ ಹಂಚುವ ಕಾರ್ಯಕ್ರಮ ಇದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಗತಿ ಬಂಧು ಸ್ವಸಹಾಯ ಸಂಘ ಅಂದರೆ ಅದು ಸಾಮಾನ್ಯ ಸಂಘ ಅಲ್ಲ. ಸಂಘಶಕ್ತಿಯೇ ಸರ್ವಶಕ್ತಿ, ಸರ್ವಶಕ್ತಿಯೇ ಸಂಘಶಕ್ತಿ. ಬಡವರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವುದಕ್ಕೆ ಇರುವಂಥ ಸಂಘವೇ ಸ್ವಸಹಾಯ ಸಂಘ. ಬಡವರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂತಾಗದಿದ್ದರೆ ಪ್ರಪಂಚದ ಸರ್ವ ಸಂಪತ್ತನ್ನು ತಂದು ಭಾರತದ ಒಂದು ಹಳ್ಳಿಗೆ ಸುರಿದರೂ ಆ ಹಳ್ಳಿ ಉದ್ಧಾರ ಆಗುವುದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನನಗೆ ಬಹಳ ಖುಷಿಯಾಯಿತು. ಸಾಧಕರಿಗೆ ಸನ್ಮಾನ ಮತ್ತು ಹಿರಿಯ ಸಾಧಕ ಸಾಧಕಿಯರಿಗೆ ಪ್ರೋತ್ಸಾಹ, ಆರೋಗ್ಯವೇ ಭಾಗ್ಯ, ಆರೋಗ್ಯ ಭಾಗ್ಯ ಕೊಡುವ ಕಾರ್ಯಕ್ರಮ, ಶಿಕ್ಷಣವೇ ಶಕ್ತಿ, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವ ಕಾರ್ಯಕ್ರಮ. ರವೀಂದ್ರರವರು ನಮ್ಮನ್ನು ಇಲ್ಲಿ ಕರೆದಿದ್ದರು. ನಿಮಗೆ ವಂದನೆಗಳು. ಈ ಒಂದು ದೊಡ್ಡ ಕಾರ್ಯಕ್ರಮ ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವರಿಗೊಂದು ನಾನು ಷರತ್ತು ಹಾಕಿದೆ, ನಾನು ನಿಮ್ಮ ಕಾರ್ಯಕ್ರಮ ಬಂದಾಗ ನಿಮಗೆ ಒಂದು ಮನವಿ ಕೊಡಲಿಕ್ಕೆ ಉಂಟು. ಆಯಿತು, ನೀವು ಮನವಿ ಕೊಡಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮ ತುಂಬ ಒಳ್ಳೆಯದಾಗಿದೆ. ಒಂದು ಮನವಿ ಕೊಡಲಿಕ್ಕೆ ಉಂಟು ನಿಮಗೆ. ಮನವಿಯನ್ನು ಸ್ವೀಕರಿಸಬೇಕು, ಅದರ ಬಗ್ಗೆ ಸ್ವಲ್ಪ ಯೋಚಿಸಬೇಕು. ಅದು ಸರಿ ಇದ್ದರೆ ಸ್ವಲ್ಪ ಏನಾದರೂ ಮಾಡಬೇಕು. ನಿಮಗೆ ಸಂತೋಷ ಬಂದಿದೆ, ಸಮೃದ್ಧಿ ಬಂದಿದೆ, ಸುಖ ಬಂದಿದೆ, ಮನೆ ಒಳ್ಳೆಯದಾಗಿದೆ, ದೊಡ್ಡದಾಗಿದೆ, ಎಲ್ಲವೂ ಬಂದಿದೆ, ಸಂತೋಷ ಬಂದಿದೆ. ಸಂಪೂರ್ಣ ಸಂತೋಷ ಇಲ್ಲ. ಸಂಪೂರ್ಣ ಸಂತೋಷಕ್ಕಾಗಿ ನನ್ನ ಮನವಿ ನಿಮಗೆ, ಈ ಮನವಿ ಸ್ವೀಕರಿಸಬೇಕು. ಮನವಿ ಏನೆಂದರೆ, ನಿಮ್ಮ ಮನೆ ನಮ್ಮೂರು ಬೋಳಿಯ ಅಥವಾ ಕೋಣಾಜೆ ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ, ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ. ವ್ಯಸನ ಮುಕ್ತ ಮನೆ ಅಥವಾ ನಶಮುಕ್ತ ಮನೆ, ನಶಮುಕ್ತ ಗ್ರಾಮ. ಹಿಂಸಾ ಮುಕ್ತ ಮನೆ, ಹಿಂಸಾ ಮುಕ್ತ ಗ್ರಾಮ. ಕಸಮುಕ್ತ, ನಶಮುಕ್ತ, ಹಿಂಸಾ ಮುಕ್ತ ಮನೆ ಮತ್ತು ಗ್ರಾಮ ಆಗದಿದ್ದರೆ ನಮ್ಮ ಸಂತೋಷ ಸಮೃದ್ಧಿ ನಿರಂತರವಾಗಿ ಇರುವುದಿಲ್ಲ. ನಿಮ್ಮ ಸಂತೋಷ, ನಿಮ್ಮ ಸಮೃದ್ಧಿ ನಿರಂತರವಾಗಿ ಇರಬೇಕು ಅಂದರೆ ನಿಮ್ಮ ಊರು ಕಸಮುಕ್ತ ಆಗದಿದ್ದರೆ, ನಿಮ್ಮ ಮನೆ ನಶಮುಕ್ತ ಆಗದಿದ್ದರೆ, ನಿಮ್ಮ ಊರು ಹಿಂಸಾ ಮುಕ್ತ ಆಗದಿದ್ದರೆ ಸ್ವರ್ಗ ಸುಖ ನಿಮಗೆ ಸಿಗುವುದಿಲ್ಲ. ನಿಮ್ಮ ಊರಿನಲ್ಲಿ ಬೋಳಿಯಾರಲ್ಲಿ ನಿಮಗೆ ಸ್ವರ್ಗ ಸುಖ ಬೇಕು. ಕಸಮುಕ್ತ, ನಶಮುಕ್ತ, ಹಿಂಸಾ ಮುಕ್ತಕ್ಕೆ ಇವತ್ತು ಸಂಕಲ್ಪ ಮಾಡಿ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು ರಾಜ್ಯ ಮಟ್ಟಕ್ಕೆ ಸ್ವಚ್ಛತಾ ರಾಯಭಾರಿ ಆಗಿದ್ದಾರೆ. ಧರ್ಮಾಧಿಕಾರಿಗಳು ರಾಜ್ಯದಲ್ಲೆಲ್ಲ ಧಾರ್ಮಿಕ ಕೇಂದ್ರಗಳನ್ನು ಸ್ವಚ್ಛ ಮಾಡುವ ಅಭಿಯಾನ ಉಂಟು. ನಿಜವಾಗಿ ಹೇಳುವುದಾದರೆ ಧಾರ್ಮಿಕ ಕೇಂದ್ರಗಳಲ್ಲಿ ಸ್ವಚ್ಛತೆ ಮಾಡುವಂತಹ ಅವಕಾಶ ಬರಲೇಬಾರದು.
ಯಾಕಂದ್ರೆ ಸ್ವಚ್ಛತೆಯೇ ಸಮೃದ್ಧಿ. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ಮಾತ್ರ ದೇವರು ನೆಲೆಸುವುದು. ಸಂಪೂರ್ಣ ಸ್ವಚ್ಛತೆ ಇಲ್ಲದಲ್ಲಿ ಶಕ್ತಿ ಇಲ್ಲ. ದಯವಿಟ್ಟು ನೀವು ನಿಮ್ಮ ಮನೆಯ ಕಸವನ್ನು 3 ಭಾಗ ಮಾಡಿ. ಹಸಿ ಕಸವನ್ನು ಬೇರೆ ಮಾಡಿ, ಒಣ ಕಸ ಬೇರೆ ಮಾಡಿ, ಅಪಾಯ ಕಸ ಬೇರೆ ಮಾಡಿ. 3 ಕಸ ಒಟ್ಟಾಗಲಿಕ್ಕೆ ಬಿಡಬೇಡಿ. 3 ಕಸ ಒಟ್ಟಾದರೆ ಮಹಾವಿಷ. 3 ಕಸವನ್ನು ರಸ ಮಾಡಬೇಕು. ಹಸಿ ಕಸವನ್ನು ಬೇರೆ ಮಾಡಿ ಮನೆಯಲ್ಲಿ ಗುಂಡಿ, ತೊಟ್ಟಿ, ಪಿಟ್ಟು, ಬಕೆಟು, ಮಡಕೆ ಯಾವುದಕ್ಕಾದ್ರೂ ಒಂದಕ್ಕೆ ಹಾಕಿ ಗೊಬ್ಬರ ಮಾಡಿ ಗಿಡಕ್ಕೆ ಆಹಾರ ಕೊಡಿ. ಮರ ದೇವರು ಕೊಟ್ಟ ವರ. ನಮಗೆ ಶುದ್ಧವಾದ ಗಾಳಿ ಕೊಡುವುದು ಮರ. ಅದಕ್ಕಾಗಿ ಗಿಡಗಳಿಗೆ ಹಸಿ ಕಸವನ್ನು ಬುಡಕ್ಕೆ ಹಾಕುವ ಬದಲು ಗೊಬ್ಬರ ಮಾಡಿ ಕೊಟ್ಟರೆ ನಿಮಗೆ ಪುಣ್ಯ. ಹಸಿ ಕಸವನ್ನು ಯಾರಿಗೆ ಕೊಡಬೇಡಿ, ಗೊಬ್ಬರ ಮಾಡಿ ಗಿಡಕ್ಕೆ ಆಹಾರ ಮಾಡಿ. ಎರಡನೆಯದು ಒಣಕಸ. ಪ್ಲಾಸ್ಟಿಕ್ ಮತ್ತಿತರ ಒಣಕಸ ಸ್ವಲ್ಪ ವಿಷದ ಕಸ. ಪ್ಲಾಸ್ಟಿಕ್ ಮತ್ತಿತರ ಒಣಕಸಗಳನ್ನು ಅಲ್ಲಿ ಇಲ್ಲಿ ಬಿಸಾಡಿದರೆ ಪಾಪ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ನಿಮ್ಮ ಒಣಕಸ, ಪ್ಲಾಸ್ಟಿಕ್ ಕಸ ನೀರಿಗೆ, ಭೂಮಿಗೆ, ಬೆಂಕಿಗೆ ಬಿದ್ದರೆ ಪಂಚಭೂತಗಳಿಗೆ ಮಾಲಿನ್ಯ ಆಗುತ್ತೆ, ಶಾಪ ತಟ್ಟುತ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಸಗಳನ್ನು ನೀರಿಗೆ, ಭೂಮಿಗೆ, ಬೆಂಕಿಗೆ ಹಾಕಬೇಡಿ. ಅದನ್ನು ಬೇರೆಯೇ ಕಟ್ಟಿ ಇಡೀ ಗ್ರಾಮ ಪಂಚಾಯತಿ ಕೊಡಿ. ಅದು ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ತದೆ. ಮೂರನೆಯದು ಅಪಾಯಕಾರಿ ಕಸ. ಅಪಾಯಕಾರಿ ಕಸಗಳನ್ನು ಬೇರೆ ಬೇರೆ ಕಟ್ಟಿಕೊಡಿ. ಅಪಾಯಕಾರಿ ಕಸಗಳಲ್ಲಿ ಪುಡಿಯಾದ ಗ್ಲಾಸ್ ಇರ್ಬೋದು, ತುಕ್ಕಿಡಿದ ವಸ್ತುಗಳಿರ್ಬೋದು, ಅದು ಬೇರೆ ಕಟ್ಟಿಡಿ ಪಂಚಾಯತ್ ವಾಹನಕ್ಕೆ ಕೊಡಿ. ಇನ್ನೊಂದು ಮಹಾ ಅಪಾಯಕಾರಿ ಕಸ ಯಾವುದಂದರೆ ಡೈಪರ್ಸ್ ಮತ್ತು ಪ್ಯಾಡ್ ಪ್ಯಾಂಪರ್ಗಳು. ಪ್ಯಾಂಪರ್ಸ್ ಮತ್ತು ಡೈಪರ್ಸ್ ಮಹಾ ವಿಷದ ವಸ್ತು. ಆ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ನೀವು ಬಳಕೆ ಮಾಡಿ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಸಿ ಕಟ್ಟಿ ರೋಡ್ ಸೈಡಲ್ಲಿ, ಚರಂಡಲ್ಲಿ, ತೋಡಲ್ಲಿ, ನದಿಯಲ್ಲಿ ಬಿಸಾಡಿದರೆ ಪಾಪ ಬರುತ್ತೆ, ಪ್ರಾಯಶ್ಚಿತ ಇಲ್ಲ. ಅದಕ್ಕಾಗಿ ಕಂಪನಿಯಿಂದ ಬರುವ ಪ್ಯಾಡ್ ಪ್ಯಾಂಪರ್ಗಳನ್ನು ನೀವು ಬಳಕೆ ಮಾಡಿ ಹೊರಗೆ ಬಿಸಾಡಿದರೆ ಭೂಮಿಯಲ್ಲಿ ಕರಗಲಿಕ್ಕೆ 800 ವರ್ಷ ಬೇಕು. 800 ವರ್ಷ ಕರಗದ ಆ ಪ್ಯಾಡ್ ಪ್ಯಾಂಪರ್ಸ್ಗಳು ಮಹಾ ವಿಷದ ವಸ್ತು. ನೀವು ಅದನ್ನು ಬಳಕೆ ಮಾಡಿದರೆ ಗರ್ಭಕಂಠದ ಕ್ಯಾನ್ಸರಿಗೆ ಒಂದು ಕಾರಣ. ಅದಕ್ಕೆ ಏನು ಮಾಡಬೇಕು? ಈಗ ಬಂದಿದೆ ಬಟ್ಟೆಯ ಪ್ಯಾಡ್ಗಳು, ಬಂದಿದೆ ಬಟ್ಟೆಯ ಪ್ಯಾಡ್ಗಳು, ಪ್ಯಾಂಪರ್ಸ್ ಬಂದಿದೆ, ಮುಟ್ಟಿನ ಕಪ್ಪು ಬಂದಿದೆ. ಮುಟ್ಟಿನ ಕಪ್ಪನ್ನು ಬಳಕೆ ಮಾಡಿ ಪ್ಯಾಡ್ ಪ್ಯಾಂಪರ್ಸ್ನ ಬಟ್ಟೆದು ಬಳಕೆ ಮಾಡಿ. ಅದು ಮಾಡಿದರೆ ನಿಮಗೆ 3 ಲಾಭ. ಈ 800 ವರ್ಷದ ಕರಗದ ಪ್ಯಾಡ್ ಪ್ಯಾಂಪರ್ಸ್ ಬಳಕೆ ಮಾಡುವುದು ನಿಲ್ಲಿಸಿದರೆ 3 ಲಾಭ. ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ, ಆರೋಗ್ಯ ಒಳ್ಳೆಯದಾಗ್ತದೆ, ದುಡ್ಡು ಉಳಿಯುತ್ತದೆ. ಮೂರನೆಯದು ಪ್ರಕೃತಿ ಮಾತೆ, ಪ್ರಕೃತಿಯ ಸ್ವಚ್ಛತೆ ಬರುತ್ತೆ. ಯಾಕೆಂದರೆ ಪ್ರಕೃತಿಯೇ ನಮ್ಮ ದೇವರು. ಪ್ರಕೃತಿ ಮಾತೆ ಮಹಾವೈದ್ಯೆ. ಪ್ರಕೃತಿ ಎಲ್ಲ ದೇವರುಗಳಿಗಿಂತ ದೊಡ್ಡ ದೇವರೇ ಪ್ರಕೃತಿ. ದೇವರಂತೆ ದೇವರು ಯಾರು? ನಮ್ಮ ದೇವರು. ತಾಯಿ ನಮ್ಮ ದೇವರು, ತಂದೆ ನಮ್ಮ ದೇವರು, ಗುರು ನಮ್ಮ ದೇವರು. ದೇವರಂತೆ ದೇವರು ಯಾರು? ನಮ್ಮ ದೇವರು. ಉರಿಯುವ ಸೂರ್ಯ ದೇವರು, ಬೆಳಗು ಚಂದ್ರ ದೇವರು, ಹರಿಯುವ ನದಿ ದೇವರು, ಹಸಿರು ಬೆಟ್ಟ ದೇವರು, ಕರೆಯುವ ಹಸು ದೇವರು, ಪ್ರಾಣವಾಯು ದೇವರು, ಜೀವ ಜಲವು ದೇವರು. ದೇವರಂತೆ ದೇವರು ಯಾರು? ನಮ್ಮ ದೇವರು. ಕನ್ನಡಾಂಬೆ ದೇವರು, ಭಾರತಾಂಬೆ ದೇವರು. ಅದಕ್ಕಾಗಿ ನಿಮಗೆ ದೇಶದ ಬಗ್ಗೆ ಪ್ರೀತಿ ಇದ್ರೆ, ಪ್ರಕೃತಿ ಬಗ್ಗೆ ಪ್ರೀತಿ ಇದ್ರೆ ಇವತ್ತು ಬಂದವರು ಸಂಕಲ್ಪ ಮಾಡಿ ಹೋಗಬೇಕು. ಮುಂದಿನ 30 ದಿವಸದ ಒಳಗಡೆ ಇಲ್ಲಿ ಬಂದವರೆಲ್ಲ ಮನೆಗಳ ಕಸ ವಿಂಗಡಣೆ ಆಗುತ್ತದೆ. ಕಸ ಸುಡಲ್ಲ, ಬಿಸಾಡಲ್ಲ ಅಂತ ಹೇಳಿಬಿಟ್ಟು ನಮ್ಮ ರವೀನನಿಗೆ ಒಂದು ಪತ್ರ ಕೊಡುವುದು, ಘೋಷಣೆ ಪತ್ರ. ನನ್ನ ಮನೆ ಸ್ವಚ್ಛ ಮನೆ, ಸ್ವಾಭಿಮಾನಿ ಕುಟುಂಬದ ನಿಮ್ಮ ಘೋಷಣೆ ಪತ್ರ ಕೊಟ್ಟರೆ ಈ ವಲಯದ ಈ ಒಕ್ಕೂಟ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಗುರುತಿಸಲ್ಪಡುತ್ತದೆ. ಇಷ್ಟು ಮನೆಗಳು ಕಸಮುಕ್ತ ಮನೆ ಆಗಿದೆ, ಸ್ವಚ್ಛ ಮನೆ ಆಗಿದೆ, ಇಷ್ಟು ಮನೆಗಳು ಕಸಮುಕ್ತ, ಕ್ಯಾನ್ಸರ್ ಮುಕ್ತ ಮನೆ ಆಗಿದೆ ಅಂತ ನೀವು ಘೋಷಣೆ ಮಾಡಲಿಕ್ಕೆ ಸಿದ್ಧರಾಗಲೇಬೇಕು. ಯಾಕೆಂದರೆ ನಾವು ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನಾಡನ್ನು ನಾಡಿಗಿಚ್ಚಿ ಸುಡ್ತಾ ಉಂಟು. ಜಿಲ್ಲೆಯಾದ್ಯಂತ ಬಯಲು ಕಸಾಲೆಗಳಲ್ಲಿ ಪ್ಲಾಸ್ಟಿಕ್ ಬೆಂಕಿ ಉರಿತಾ ಉಂಟು. 22 ಕಸ ಕಾಯಿಲೆಗಳು ನಿಮ್ಮನ್ನು ಬೆನ್ನತ್ತುತ್ತಾ ಇವೆ. ಅದಕ್ಕಾಗಿ ಮಹಾಮೌನ ಮುರಿಯಬೇಕು, ಮಹಾಮಾಲಿನ್ಯ ತಡೆಯಬೇಕು. ಮಹಾಮಾಲಿನ್ಯ ಮುರಿಯದೆ, ಮಹಾಮಾಲಿನ್ಯ ತಡೆಯದಿದ್ದರೆ ನಮಗೆ ನಮ್ಮ ಬದುಕುಗೆ ಹೊಸ ಬೆಳಕು ಬರುವುದಿಲ್ಲ, ಕತ್ತಲಾಗುತ್ತೆ. ಕತ್ತಲೇಬೇಕು, ಬೆಳಕಬೇಕು. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ಹೊಗೆ ಪ್ರಾಣಕ್ಕೆ ಧಗೆ.
ನಮಸ್ಕಾರ. ಮಾಹಿತಿಯನ್ನು ನೀಡಿದಂಥ ಶ್ರೀಯುತ ಶ್ರೀನಾಥ್ ಶೆಟ್ಟಿ ನಿರ್ದೇಶಕರು ಜನಶಿಕ್ಷಣ ಶ್ರೇಷ್ಠ ಟ್ರಸ್ಟ್ ಮಣಿಪು ನಿಮಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರಾದ ಶ್ರೀಮತಿ ಪುಷ್ಪಲತಾ ಇವರಿಂದ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತೀವಿ. ಹೋಗಿ ಒಂದು ಅನಿಸಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ದೆತ್ತವತ್ತಿರ್ದು ನಡತಿನಂಚಿನ ಪ್ರಗತಿ ಬಂಧು ಅಂಚನೆ ಸ್ವಸಹಾಯ ಸಂಘದ ಒಕ್ಕೂಟದ ಸಾಧನಾ ಸಮಾವೇಶ ಅಂಚನೆ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭಡು ಮಲ್ಲಿಗೆ ಕೃಷಿತ ವಿಷಯಡು ಎಂಕ್ ಗೌರವಾರ್ಪಣೆ ಮಲ್ತಾರೆ ನಿಕ್ಲೆಗ್ ಉಡಲದಿಂಜಿನ ಸೊಲ್ಮೆಲು ಯಾನ್ ಮಹಾಲಕ್ಷ್ಮಿ ಸಂಘವು ಸೇರಿದು 14 ವರ್ಷ ಆಂಡ್ ಸಂಘವು ಸೇರಿ ದುಂಬು ಬೀಡಿ ಕಟ್ಟೊಂದು ಆಶಾ ಕಾರ್ಯಕರ್ತೆಯಾದ ಕೆಲಸ ನಿರ್ವಹಿಸೊಂದು ಇತ್ತೆ. ಸಂಘವು ಸೇರಿ ಬೊಕ್ಕ 40,000 ಪ್ರಗತಿ ನಿಧಿ ಸಾಲನ ದೆತ್ತದು ಬೋರ್ವೆಲ್ ರಚನೆ ಮಲ್ತದು. ಐಡ್ದ ಬೊಕ್ಕ ಒಂತೆ ಜಾಗಡ್ ಅಡಿಕೆ ಕೃಷಿ, ಬಾಳೆ ತೋಟ, ಭತ್ತದ ಕೃಷಿ ಪಂದು ಕೃಷಿ ಮಲ್ತೊಂದು ಬತ್ತೆ. ಐಡ್ದ ಬೊಕ್ಕ ನಿರಂತರ ಪತ್ರಿಕೆದ ಒಂಜಿ ಮಾಹಿತಿನ ತೂದು ಮಲ್ಲಿಗೆ ಕೃಷಿ ಮಂತಿನ ಆವು ಪಂಡದು ಮಲ್ಲಿಗೆ ಕೃಷಿ ನಾಟಿ ಮಂತೆ ಅಜಿಪ್ಪ ಮಲ್ಲಿಗೆ ದೈತ ನಾಟಿ ಮಲ್ತೆ ಐಟಿ ಯಾನ್ ಐಕಿಯಂಕ್ ಎಡ್ಡೆ ಉತ್ಪತ್ತಿ ಬರ್ತದೆ ಯಾನೈಟ್ ವಾರಡು ಸಾಲನು ಮರುಪಾವತಿ ಮಂತೊಂದು ಬತ್ತೆ. ಎಂಕ್ ಯೋಜನೆಗೆ ಸೇರಿ ಬೊಕ್ಕ ಒಂಜಿ ಸಬೆಟು ಉಂತದ ಪಾತಿರ ನಂಚಿನ ಧೈರ್ಯ ಬತ್ತಂಡು ಈತ ಪೂರ ಎಂಕ್ ಕೃಪೇನ ತೋಜಾಯ ನಂಚಿನ ಮಂಜುನಾಥ ಸ್ವಾಮಿಗಳ ತರೆಣ ತಗ್ಗ ಒಂದು ಎಂಕ್ಲೆನ ಸಂಘವು ಸೇರಿ ಬೆರಿ ಸಹಾಯ ಆಯ್ನಂಚಿನ ಆ ಒಂದು ಬತ್ತಿನಂಚಿನ ಯೋಜನೆದ ಮಾತಾ ಕಾರ್ಯಕರ್ತೆಗಳ ಸೊಲ್ಮೆನು ಸಂದಾಯಿತ ಮಲ್ತೊಂದು ಅನಿಸಿಕೆಯನ್ನು ಮುಕ್ತಾಯ ಮಲ್ತು. ನಮ್ಮೊಟ್ಟಿಗೆ ಇರ್ತದೆ ಈ ನಮ್ಮ ಒಡಕಿನಕಟ್ಟೆ ಅಂಚನೆ ಬೋಲಿಯಾರ್ ಕಾರ್ಯಕ್ಷೇತ್ರಡು ಸೇವಾ ಪ್ರತಿನಿಧಿ ಬೆಂದಿದೆ ಇತ್ತೆ ಅಕ್ಕಲ್ನ ಕೆಲವು ಸಮಸ್ಯೆಗಳು ಅಕ್ಕಲು ಆ ಬೇಲೆಗೆ ರಾಜೀನಾಮೆ ಕೊಡ್ದು ಪೋದು ಪೇರು ಆಂಡಲ ಅಕ್ಕಲೇನೆ ನಮ್ಮ ಮಾತ್ರ ನೆನಪಲ್ಪನಂಚಿನ ಈ ಪೊರ್ತು ದುಬ್ಬತ್ತ ನಮಕ್ ಈ ಯೋಜನೆ ಪ್ರಾರಂಭ ಸೇವಾ ಪ್ರತಿನಿಧಿಗಳ ಕೌನ್ಸಿಲ್ ಬತ್ತಿ ಕೂಡಲೇ ಫಸ್ಟ್ ಡೇ ಪುಷ್ಪಕ್ಕ ನಮ್ಮೊಟ್ಟಿಗೆ ಸೇವಾ ಪ್ರತಿನಿಧಿದ್ದಾರೆ ಅಂಡ್ ಆರು ನಮ್ಮನ್ನು ಬಿಡ್ದು ಅಂಡ ನಮ್ಮೊಟ್ಟಿಗೆ ಒಂದು ಸಮಯ ಇರ್ತದೆ ಆರೆಗೆ ಅನಾರೋಗ್ಯಡ್ ನಮ್ಮನ್ನು ಬಿಡ್ದು ಬೋಯಿರ ಅಂಡ ಆರು ನಮ್ಮ ಮಗ ಪುನೀತ್ ಇಲ್ಲಿ ಆರೆ ನಮ್ಮ ಲೈದ ಆರೆಗೆ ಪುನೀತ್ ನಮ್ಮ ವೇದಿಕೆಯಲ್ಲಿ ತಂದುಲ್ಲ ಪುಷ್ಪಕ್ಕನ ಪರವಾದ ಪುನೀತ್ಗೆ ಇನ್ನು ಒಂಜಿ ಎಲ್ಲೇ ರೀತಿಯ ಗೌರವ ಅಂಚನೆ ಐದು ಪಕ್ಕ ಸಾರಿಕ ನಮ್ಮೊಟ್ಟಿಗೆ ಸೇವಾ ಪ್ರತಿ ಬೆಂದೇರು ಆರ್ಲ ಇನ್ನು ನಮ್ಮೊಟ್ಟಿಗೆ ಆರೆಗಿಲ್ಲ ನಮ್ಮ ಈ ವೇದಿಕೆ ಒಂಜಿ ಗೌರವಿಸೋದಿಲ್ಲ ಅಂಚನೆ ಐದು ಪಕ್ಕ ಭವ್ಯ ಇಮೇರು 2 ವರ್ಷ ನಮ್ಮೊಟ್ಟಿಗೆ 2 ವರ್ಷ ನಮ್ಮೊಟ್ಟಿಗೆ ಸೇವಾ ಪ್ರತಿ ಬೆಂದೇರು ಇಮೇರು ನಮ್ಮೊಟ್ಟಿಗೆ ಇಮೇರೆಲ್ಲ ಈ ಒಂಜಿ ಪೂರ್ವದ ಲೇಸಡಿ ಗೌರವಿಸೋದಿಲ್ಲ ಐದು ಪಕ್ಕ ಮಮತ ಇಮೇರೆಲ್ಲ ಸೇವಾ ಪ್ರತಿ ನಮ್ಮೊಟ್ಟಿಗೆ ಸಾಧಾರಣ ಒಂಜಿ 5 ತಿಂಗಳು ನಮ್ಮೊಟ್ಟಿಗೆ ಬೆಂದೇರು ಆರ್ಲ ಇನಿ ನಮ್ಮೊಟ್ಟಿಗೆ ಅರೆಗಿಲ್ಲ ನಮ್ಮ ಒಂಜಿ ಗೌರವಿಸೋದಿಲ್ಲ ಐದು ಪಕ್ಕ ನಮ್ಮೊಟ್ಟಿಗೆ ಬತ್ತಿನಾರು ರಾಜೀವೇರು ನಮ್ಮ ಮಾತ ಕಾರ್ಯಕ್ರಮಕ್ಕೆ ನಮಕ್ ಬೆನ್ನೆಲುಬಾದು ಅಂತದ್ದು ನಮ್ಗೆ ಎಡ್ಡೆ ಸಪೋರ್ಟ್ ಮಾಡ್ತಿನಾರು ನಮ್ಮ ರಾಜೀವೇರು ಆರು ನಮ್ಮೊಟ್ಟಿಗೆ ಅರೆಗಿಲ್ಲ ಈ ಒಂದು ವೇದಿಕೆ ಗೌರವಿಸೋದಿಲ್ಲ ಐದು ಪಕ್ಕ ನಮ್ಮ ನಳಿನಿ ಮೇರೆಲ್ಲ ನಮ್ಮ ಒಡಕಿನ ಕಟ್ಟೆಗೆ ಸೇವಾ ಪ್ರತಿ ಬತ್ತಿದ್ದಾರೆ ಆರ್ಲ ನಮ್ಮೊಟ್ಟಿಗೆ ಅರೆಗಿಲ್ಲ ಈ ಒಂದು ವೇದಿಕೆ ಗೌರವಿಸೋದಿಲ್ಲ 5 ವರ್ಷ ನಮ್ಮೊಟ್ಟಿಗೆ ಬೆಂದದ್ದು ಇತ್ತೆ ಆರು ಬೇಲೆ ಪಡೆದು ಆರು ನಮ್ಮ ಪರವಾದ ಲೀಲಾ ಇಂಬೇರು ಬೇಲೆ ಮಾಡ್ತಂದಿಲ್ಲ ಯಮುನಕ್ಕ ವೇದಿಕೆ ಪಡೆದು ಕೇಳೋದಿಲ್ಲ ಅದು ನಮ್ಮೊಟ್ಟಿಗೆ ನಮ್ಮ ವಲಯಡ್ ಮಾಧವ ಲೋಕೇಶ್ ಜಲಜ ಮುಕ್ಕಲು ಮಾಧವೀರ ಲೋಕೇಶ್ ಮಂಜನಾಡಿ ಒಕ್ಕೂಟ ಬೇನೊಂದಿದ್ದಾರೆ ಅಂಚನೆ ಜಲಜ ಕೋಟ್ರೆಗೆ ಒಕ್ಕೂಟ ಬೇನೊಂದಿದ್ದಾರೆ ಮಕ್ಕಳು ನಮ್ಮ ವಲಯ ಚೇಂಜ್ ಅನ್ನಕ್ಕೆ ಮಕ್ಕಳು ದೇರ್ಲಗಟ್ಟೆ ವಲಯಗೆ ವರ್ಗವನ್ನ ಅದು ಬೋದಿದ್ದಾರೆ ಅಕ್ಕಲ್ಲ ನಮ್ಮೊಟ್ಟಿಗೆ ಅಕ್ಕಲಿಲ್ಲ ಈ ಒಂಜಿ ವೇದಿಕೆ ಗೌರವಿಸೋದಿಲ್ಲ ಮಾಧವ ಲೋಕೇಶ್ ಜಲಜ ಮಕ್ಕಳು ವೇದಿಕೆ ಬಡದು ಕೇಳೋದಿಲ್ಲ ಯಮುನಕ ವೇದಿಕೆ ಬರಡು
ಹಲೋ ಅವಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸೇವಾ ಪ್ರತಿನಿಧಿಯಾದ ಬೇಲೆ ಮಲ್ತಿನಂಚಿನ ಸರಿಸುಮಾರು ಒಂದು 10 ಜನ ಕುಯ್ತೊಂಜಿ ಗೌರವಾರ್ಪಣೆ ಮಲ್ಪುನಂಚಿನ ಕಾರ್ಯಕ್ರಮ ದೊಂಬು ಬರ್ಸ ಓಲ ಇಜ್ಜಂದೆ ಇಲ್ಲಿ ಇಲ್ಲಡೆ ಪೋದು ಪ್ರಗತಿ ನಿಧಿ ಸಾಲವನ್ನು ಮಲ್ತೊಂದು ವಾರದ ಸಭೆಗೆ ಭೇಟಿ ಕೊರ್ದು ಬಾರಿ ಪೊರ್ಲುಡೆ ಬಾರಿ ಭಂಗುಡೆ ಕೆಲಸ ಮಲ್ತದು ಒಂಜಿ ಸೇವೆಯನ್ನು ಕೊಡ್ತಾರೆ ನಿಖಿಲೆಗೆ ಈ ಲೇಸದ ಪೊರ್ತೋಡು ಎಂಗಳೊಂಜಿ ಗೌರವದ ಮಾನಾದಿಗೆ ನೀನು ಮಲ್ತೊಂದುಲ್ಲ ನಿಖಲೊಂಜಿ ಮನಸ್ಸು ಬೇಜಾರಿಜ್ಜಂದೆ ಪ್ರೀತಿಡು నేను ಸ್ವೀಕಾರ ಮಲ್ಪೋಡು ಕೊಣಾಜೆ ವಲಯದ ಇನ್ನಿತ ಈ ಒಂಜಿ ಲೇಸಿಡ್ ಪೂರ ಸೇವಾ ಪ್ರತಿನಿಧಿಗಳು ಗೌರವಿಸುವಂದು ಎನ್ನ ಯಾಂತೊಪ್ಪಿನೋಡು ಮಂಗಳೂರು ತಾಲೂಕುಡೆ ಫಸ್ಟ್ ಟೈಮ್ ಅಂತ ತೋಜುಂಡು ನಿಜವಾದ ಈ ಒಂಜಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿನಕ್ಲಿಗೆ ಸ್ವಲ್ಪ ಸಂದೇಹ ಮಾಡ್ತಂದಿಲ್ಲ. ನಮ್ಮೊಟ್ಟಿಗೆ మీరు రెడ్ పాత్రొಟ್ಟಿಗೆ ನಮ್ಮನ್ನು ಮನರಂಜಿಸೋಡು ಬಂದಕ್ಕೆ ಏನಂದಿಲ್ಲ. ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕೊಣಾಜೆ ವಲಯ ಮತ್ತು ಬೊಳಿಯಾರ್ ಇದರ ಅರ್ಥಪೂರ್ಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಮಜಿ ದೇವಸ್ಥಾನದ ಮನೋಹರ್ ಭಟ್ರವರು, ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸಂತೋಷ್ ಕುಮಾರ್ ರೈ ಅವರು, ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಲಯ ಅಧ್ಯಕ್ಷರೇ, ವೇದಿಕೆಯಲ್ಲಿದ್ದಂಥ ಗೌರವಾನ್ವಿತ ಎಲ್ಲ ಗಣ್ಯ ಅತಿಥಿಗಳೇ, ಮುಂಭಾಗದಲ್ಲಿ ಇದ್ದಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ನಿಜವಾಗಲೂ ಸಂತೋಷವಾಗ್ತಿದೆ. ಯಾಕಂತ ಹೇಳಿದರೆ ಈ ಒಂದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ವಾಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಪಾತ್ರರಾಗಿ ಯಾರು ಬಡತನದಲ್ಲಿ ಇದ್ದಾರೆ ಅವರಿಗೆ ಮುಂದೆ ಹೋಗುವಂಥ ಶಕ್ತಿಯನ್ನು ಕೊಟ್ಟಿದ್ದರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರು ಹಿಂದೆ ಉಳಿದಿದ್ದಾರೆ ಅವರಿಗೆ ಮುಂದೆ ಹೋಗುವಂಥ ಶಕ್ತಿ, ಹಾಗೆಯೇ ಸಮಾಜದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟು ಆ ಒಂದು ಗ್ರಾಮದ ಎಲ್ಲ ಒಂದು ಕಾರ್ಯಕ್ರಮದ ಯೋಜನೆ ಮತ್ತು ಅವರಿಗೆ ಅವರದೇ ಆದ ಒಂದು ಪ್ರಯೋಜನೆಯನ್ನು ಪಡೆದುಕೊಳ್ಳಿಕ್ಕೆ ಶಕ್ತಿ ಕೊಟ್ಟಿದ್ದರೆ ಅದು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಇವರಿಗೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವರಿಗೆ ವಂದನಾರ್ಪಣೆಗಳನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಇವರಿಗೆ ಕಾರ್ಯನಿಮಿತ್ತವಾಗಿ ಬೇಗನೆ ಶ್ರೀತ ಜಬ್ಬಾರ್ ಇವರಿಗೆ ಸ್ಮರಣೆ ನೀಡಿ ವಂದನಾರ್ಪಣೆ. ಅದೇ ರೀತಿ ಶ್ರೀತ ಸೀನಾ ಸಿಟಿ ಇವರಿಗೂ ಗೌರವದ ಸ್ಮರಣಿಕೆ. ಸಿಂಡಿಕೇಟ್ ಸದಸ್ಯರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಬರ್ಯಾತು ಜನ ಸ್ವಲ್ಪ ಪ್ರಸ್ತಾಪ ಮಂತೀರು. ಈ ಒಂದು ಸಮಾವೇಶ ಸಾಧನಾ ಸಮಾವೇಶ ಬಂದ ಇಂಕ್ಲೆಗೆ ಆ ಸಾಧನೆ ಮಂತಿನಾಗ್ಲೇನು ಗುರುತಿಸೋನ ಸಮಾವೇಶ ಬಹುಶಃ ಅವು ಅರ್ಥಪೂರ್ಣವಾದ ಸಮಾವೇಶ. ಇನ್ನು ಬೇರೆ ಬೇರೆ ಕ್ಷೇತ್ರಡು ಅಕ್ಲ ಮಂತಿನ ಸಾಧನೆ ನೀ ಗುರುತಿಸೋದು ಈ ಒಂಜಿ ವೇದಿಕೆ ಡಕ್ಲೇನೆ ಸನ್ಮಾನ ಅಂತ ಬಹುಶಃ ನಮ್ಮ ವಸಂತ ಆರು ಒಂಜಿ ಧರ್ಮಸ್ಥಳದ ಆ ಒಂದು ಯೋಜನೆ ಸುಮಾರು ವರ್ಷದಂಚೆ ಎಂಕಲು ತೂವೊಂದಲ್ಲ ಕೆಲಸ ಮನ್ಪುನ ಅರೇನು ಈ ಒಂಜಿ ಬಾಗೋಡು ಗುರುತಿಸಿನ ಪಂಡ ಎಂಕ್ಲೆಗ ಬಾರಿ ಖುಷಿ ಆಗುಂದುಂಡು.
ಅರೆ ಮಂತಿನ ಸೇವೆಗರಿಗೆ ತಿಕ್ಕಿನ ಅಂಚಿನ ಒಂಜಿ ಪ್ರತಿಫಲನ ಬನೊಳ್ಳಿ ಅಂಚನೆ ಬೇತೆ ಬೇತೆ ಇನಿ ಕರ್ನಾಲ್ ಬುಡಪುನ ಸಾಯಿಬೇರೆ ಅವಡು ಹತ್ತು ಜಿಂಡ ಕೃಷಿ ಕ್ಷೇತ್ರದ ಅವಡು ವಿದ್ಯಾ ಕ್ಷೇತ್ರದ ಅವಡು ಕ್ರೀಡಾ ಕ್ಷೇತ್ರ ಮಾತಾ ಕ್ಷೇತ್ರಡ್ಲ ನಮ್ಮ ಈ ಕ್ಷೇತ್ರದ ಪುಗರ್ತೆ ಪಡೆಯಿನಂಚಿನ ವ್ಯಕ್ತಿಗಳನ್ನು ಗುರುತಿಸ ನಿಂಗ್ಲಿಗೆ ಭಾರಿ ಖುಷಿ ಆಗುಂದುಂಡು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ ಯಾನ್ಲ ಸುಮಾರು 2004 ಒಂಜಿ ಐತಲ ಒಂಜಿ ಸದಸ್ಯ ಅದೇ ಕೆಲಸ ಮಂತಿನ ಅದ್ಮಕ್ಕೆ ಬೇತೆ ಬೇತೆ ಕಾರಣಗಳು ಎಂಕ್ಲೆಗ ಇನ್ನು ಬುಡೋಡು ಬತ್ತನ ಅಂಚಾದ ಎಂಕ್ಲು ಇಜ್ಜಿನಲ್ಲ ಎಂಕ್ಲು ಜನಜಾಗೃತಿ ವೇದಿಕೆದ ಮುಖಾಂತರ ಬೇತೆ ಬೇತೆ ಕಾರ್ಯಕ್ರಮಗಳು ಎಂಕ್ಲು ಭಾಗವಹಿಸೊಂದಿಲ್ಲ. ಬಹುಶಃ ಕಾವಂದಿರ್ನ ಕೆಲವೊಂದು ಚಿಂತನೆ ಇಡೀ ಸಮಾಜಗೊಂಜಿ ಮಾದರಿ ಅದುಂಡು. ಸಮಾಜ ಎಂಚ ಬುಳೆವಡು ಸಮಾಜ ಎಂಚ ಜನಕುಲೆಂಚ ಬದುಕೋಡು ಅನ್ಪುಣ ಆರ್ನ ಒಂಜಿ ಚಿಂತನೆ ಇನಿ ರಾಷ್ಟ್ರ ಮಟ್ಟಡೆ ಪುಗರ್ತೆ ಪಡೆತನ ಒಂಜಿ ಆರ್ನ ಚಿಂತನೆ. ಬಹುಶಃ ಒಂಜಿ ಕಾಲ ಇತ್ತುಂಡು ನಂಗೆ ಬ್ಯಾಂಕ್ಗೆ ಪೋಪುನಂಚಿನ ಅವಕಾಶ ಇದ್ದಂದಿನ ಟೈಮಡು ನಮ್ಮ ಈ ಜಿಲ್ಲೆದ ಒಂಜಿ ಮಹಾನ್ ನಾಯಕೆ ಜನಾರ್ದನ್ ಪೂಜಾರ್ಲು ಬ್ಯಾಂಕ್ ಪೋಪುನಂಚಿನ ಒಂಜಿ ವ್ಯವಸ್ಥೆಯನ್ನು ಮಂತು ಕೊರಿಯರು ಐದು ಬೊಕ್ಕ ನಂಗೆ ದಾಲ ಒಂಜಿ ಐಕ್ 10 ಜನ ಒಂಜಿ ಐಕ ಆ ಒಂಜಿ ರೆಕಾರ್ಡ್ನು ದೀವಂದೆ ಸಾಲ ಕೊರ್ಪುನ ಒಂಜಿ ಸಂಸ್ಥೆ ಇತ್ತು ಬಂಡ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬಹುಶಃ ಇನಿ ಬ್ಯಾಂಕ್ಗೆ ನಂಗೆ ಪೋಡುಂದಂಡ 10,000 ರೂಪಾಯಿ ಪೋಡುಂದಲ್ಲ ಬೇತೆ ಬೇತೆ ಡಾಕ್ಯುಮೆಂಟ್ಗೆ ಏನ್ವೇರು ಅವು ಜಾಗದ RTC ಅದಪ್ಪೋಡು 10 ಜನ ಇನ್ಶೂರೆನ್ಸ್ದ ಪಾಲಿಸಿ ಬಾಂಡ ಇನಿ ಧರ್ಮಸ್ಥಳ ಯೋಜನೆ ನಂಗೆ ಒಂಜಿ 2-3 ಲಕ್ಷ ತೆಪ್ಪುಂಡಲ್ಲ ಇನಿ ಓವೇ ಒಂಜಿ ಡಾಕ್ಯುಮೆಂಟ್ ದಿಯರೆಜ್ಜಿ ಆ ಸಂಘದಕ್ಕಲೇ ಡಾಕ್ಯುಮೆಂಟ್ ಐದವರ ಇನಿ ಎತೋ ನಮ್ಮ ಬಂಧುಲು ಇನಿ ಈ ಒಂಜಿ ಸಾಲದೆತ್ತದ ಅಭಿವೃದ್ಧಿ ಆಯ್ನ ನಮ್ಮ ತೂಂದುಲ್ಲ. ಬಹುಶಃ ಕಾವಂದೇರು ತುಳುಕುಲ ಇನಿ ನಮ್ಮ ರಾಜ್ಯೋಡು ತುಳುಕು ಕನ್ನಡದತೆ ಪ್ರಾತಿನಿಧ್ಯ ಕೊರಡು ಪನ್ಪುನ ಉದ್ದೇಶಡು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯಡು ತುಳುಕೂಟಗಳ ಮನ್ಪೆರೆಗೆ ಯಾರು ಮಸ್ತ್ ಸಹಕಾರ ಕೊಡ್ತೇರು. ಅದೇ ರೀತಿ ಒಡಿಯೂರು ಸ್ವಾಮಿ ಲೈಕ್ ಸಹಕಾರ ಕೊಡ್ತೇರು. ಬಹುಶಃ ನಮ್ಮ ವೇದಿಕೆಡು ಆ ತುಳುಕೂಟದ ನಿರ್ದೇಶಕರು ಸದಸ್ಯರು ನಮ್ಮ ಸಿಂಡಿಕೇಟ್ ಸದಸ್ಯರು ಯಾಲ್ನಾರಲ್ಲ ಬಹುಶಃ ಯಾನ್ ನಾರಾಯಣಗುರು ಅಧ್ಯಯನ ಪೀಠಡು ಒಂಜಿ ಸದಸ್ಯರಾದಿದ್ದನ್ನು ಅರೆ ತುಳು ಪೀಠದ ಒಂಜಿ ನಿರ್ದೇಶಕರ ಸದಸ್ಯರಾದುಲ್ಲೇರು. ಬಹುಶಃ ಆರು ತುಳುಕೂಟದ ಬಗ್ಗೆ ಪಾತ್ರನಾಗ ಭಾರಿ ಆತ್ ತುಳುತ ಬಗ್ಗೆ ಪ್ರೋತ್ಸಾಹ ಮಂದುಲ್ಲೇರು ಐದವರ ತುಳುಕುಲ ನಮ್ಮ ಕಾವಂದೇರು ಭಾರಿ ಆತ್ ನಂಗೆ ಈ ಕರಾವಳಿಡು ಪ್ರೋತ್ಸಾಹ ಕೊರೊಂದುಲ್ಲೇರು ಐದವರ ಇನ್ನಿತ ಈ ಒಂಜಿ ಸಮಾವೇಶ ಭಾರಿ ಪೊರ್ಲದ ಸಮಾವೇಶ. ಬಹುಶಃ ಇನಿ ದಾಲ ಒಂಜಿ 5 ಸೆನ್ಸ್ 10 ಸೆನ್ಸ್ ಜಾಗ ಹಿಡಿತನಕ್ಕೆಲ್ಲ ಇನಿ ಬೇತೆ ಬೇತೆ ಕಾರ್ಯಕ್ರಮ ಒಟ್ಟಾಗಲು ಉದ್ಯೋಗ ಅವಡತ್ತು ಜಿನ್ನ ಕೃಷಿ ಅವ್ರ ನೆನ್ ಪೂರ ಮಂತದ ಸಬಲೀಕರಣ ಆತೇರಿ ಇನಿ ಮಹಿಳಾ ಸಬಲೀಕರಣ ಬಂದ ನುವೆ ಇನಿ ಕಾವಂದರ್ನ ಈ ಚಿಂತನೆ ಹತ್ರ ಮಹಿಳೆಯರು ಸಬಲೀಕರಣ ಆತೇರು ಐದವರ ನನ್ನ ಮಿತ್ತಗಳಂಚೆನಿ ಮಹಿಳೆಯರು ಸಬಲೀಕರಣ ಅಂಡ ಮಾತ್ರ ಈ ಸಮಾಜ ಬದಲಾವಣೆ ಹಾಪುಣು ಈ ರಾಜ್ಯ ಬದಲಾವಣೆ ಈ ದೇಶ ಬದಲಾವಣೆ ಹಾಪುಣು ಐದವರ ಮಹಿಳೆಯರಿಗೆ ನಮ್ಮ ಏತ್ ಪ್ರೋತ್ಸಾಹ ಕೊರಿಯೋಣ ಆತ ನಂಗೆ ಈ ದೇಶದ ಅಭಿವೃದ್ಧಿ ಆಯರ ಸಾಧ್ಯ ಉಂಟು. ಇನಿ ಬೇತೆ ಬೇತೆ ಕ್ಷೇತ್ರ ತೂನಗಲ 51% ಮಹಿಳೆಯರಿಗೆ ಪ್ರಾತಿನಿಧ್ಯ ಇನಿ ಚುನಾವಣೆ ಆದುಪಡು ಗ್ರಾಮ ಪಂಚಾಯತ್ ಆದುಪಡು 10 ಜಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಲ್ಲ ಆಕಲೆಗೆ 51% ಒಂಜಿ ಸ್ಥಾನಮಾನ ತಿಕ್ಕನು. ಬಹುಶಃ ಈ ಸ್ವಸಹಾಯ ಸಂಘಟಿತನ ಮಹಿಳೆಯರು ಖಂಡಿತವಾದಲ್ಲ ನನ್ನ ದುಂಬುಗಾಪುನ ಗ್ರಾಮ ಪಂಚಾಯತ್ ಚುನಾವಣೆ ಅವಡು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೆಲವೊಂಜಿ ಅವಕಾಶ ತಿಕ್ಕನಾಗ ಖಂಡಿತ ನಿಗಲು ಬುಡ್ರೇವಲ್ಲಿ ದಯಪಂಡ ನಿಗಲಿನ ಸಮಾಜಡು ಸೇವೆ ಮಂತೊಂದುಲ್ಲಾರು ಆ ಸೇವೆಯನ್ನು ಗುರುತಿಸ ನಿಗಲಿಗೆ ಅವಕಾಶ ಬೇತೆ ಬೇತೆ ಪಕ್ಷಾದುಪ್ಪು 10 ಜನ ವೈಯಕ್ತಿಕ ಆದಲಪ್ಪು ನಿಗಲೆ ತಿಕ್ಕುನ ಅವಕಾಶ ಉಂಡು ಐ ನಿಗಲು ಖಂಡಿತ ನಿಗಲ ಜೀವನ ಪಡೆಯೋಡು ಪಣೊಂದು ಎನ್ನ 2 ಪಾತ್ರ ಮುಖ್ಯ ಜೈ ಹಿಂದ್ ಜೈ ಭಾರತ್ ಪೊರ್ಲ ಪೊಡಿಕದ ಲೇಸಿದ ಈ ಪೊತ್ತುಡು ಕೃಷಿ ಕ್ಷೇತ್ರಡವಡು ಅಂಚನೆ ಧಾರ್ಮಿಕ ಕ್ಷೇತ್ರಡೋಡು ಸಾಂಸ್ಕೃತಿಕ ರಂಗದ ಕ್ಷೇತ್ರಡವಡು ಪೆಜ್ಜಿ ಪೆಜ್ಜಿದಿ ಸಾಧನ ಸಮಾವೇಶ ಮಲ್ತರೆ ನಿಕಲಿ ಉಡಲರ್ ಮೇ ಸೊಲ್ಮೆನ ಸಂದಾಯ ತಮಲ್ತುಲ್ಲ ಅಂತ ಪಂಪನ ಒಂಜಿ ಶುಭ ಸಂದೇಶನ ಕೊರನಂಚಿನ ಶ್ರೀತರಿಗೆ ಎಂಕಲ ಪಾಲಡ್ದು ಒಂಜಿ ಉಡಲರ್ ಮೇ ಸೊಲ್ಮೆತನ ಸಂದಾಯ ತಮಲ್ತುಲ್ಲ ಶ್ರೀಮತಿ ಗೀತಾ ಪ್ರವೀಣ್ ಕೇಂದ್ರ ಒಕ್ಕೂಟಾಧ್ಯಕ್ಷರು ದಯಮಾಡ್ತಿದ್ದು ಜಾತಿ ಹಿಡಿದು ಭಿನ್ನಾಧಿಕದ ಮದಿಪು ಕ್ಷೇತ್ರ ಸಾನ್ನಿಧ್ಯದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ಹಿರಿಯ ಗಣ್ಯರಿಗೆ ವಂದಿಸುತ್ತಾ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ವಂದಿಸುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರು ತಾಲೂಕು ಕೊಣಾಜೆ ವಲಯದ ನಮ್ಮ ಒಂದು ಸಾಧನ ಸಮಾವೇಶ ಅಂದರೆ ಸಾಧನೆ ಮಾಡಿದವರನ್ನು ಗುರುತಿಸುವಂತಹ ಒಂದು ವೇದಿಕೆಯಾಗಿದೆ ಇವತ್ತು. ಈ ಒಂದು ವೇದಿಕೆಯಲ್ಲಿ ಇವತ್ತು ನಿಂತು ಮಾತಾಡಲಿಕ್ಕೆ ತುಂಬಾನೇ ಖುಷಿ ಆಗತ್ತೆ. ಯಾಕೆಂದ್ರೆ 1982ರಲ್ಲಿ ಪ್ರಾರಂಭವಾದಂಥ ಗ್ರಾಮಾಭಿವೃದ್ಧಿ ಯೋಜನೆಯು ಇವತ್ತು ಕೃಷಿ ಅಭಿವೃದ್ಧಿ ಆಗಿರ್ಬೋದು ಅಥವಾ ನಮ್ಮ ಮಹಿಳೆಯರು ತುಂಬಾನೇ ಅಭಿವೃದ್ಧಿ ಆಗಿರುವಂಥದ್ದು ನಾವು ಇವತ್ತು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಸದಸ್ಯರಲ್ಲಿ ಕಾಣುತ್ತಿದ್ದೇವೆ. ಅದೇ ರೀತಿ ಜ್ಞಾನ ವಿಕಾಸ ಕೇಂದ್ರ ಆಗಿರ್ಬೋದು. ಈ ಒಂದು ಜ್ಞಾನ ವಿಕಾಸ ಕೇಂದ್ರದಲ್ಲಿ ಹಲವಾರು ಚಟುವಟಿಕೆಗಳು ಇವತ್ತು ನಮಗೆ ಮಹಿಳೆಯರಿಗೆ ಪ್ರೇರಣೆಯಾಗಿದೆ. ನಮಗೆ
ಅಮ್ಮನವರು ಏನು ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಒಂದು ಜೀವನವನ್ನು ನಡೆಸಬೇಕು, ಒಂದು ಸಮಾಜದಲ್ಲಿ ಒಂದು ಉತ್ತಮ ಮಹಿಳೆಯಾಗಿ ಬೆಳಿಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಆದರೆ ಇವತ್ತು ನಮಗೆ ಯಾವಾಗ ಹೇಳಿದ್ರು ಹಿರಿಯರು, ನಮಗೆ ಪ್ರತಿಯೊಂದು ಯೋಜನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪರಮಪೂಜ್ಯ ಕಾವಂದರು ಕೊಟ್ಟಿದ್ದಾರೆ ಅಂತ. ಖಂಡಿತವಾಗಿಯೂ ಕೊಟ್ಟಿದ್ದಾರೆ. ಒಂದು ಮಗು ಭೂಮಿಗೆ ಜನನವಾಗಿ ಅದು ಬೆಳೆದು ಸಮಾಜದಲ್ಲಿ ಒಂದು ಉತ್ತಮ ಸದಸ್ಯೆಯಾಗಿ ನಂತರ ಸಾಯುವವರೆಗೂ ಏನೆಲ್ಲ ಬೇಕು, ಯಾವೆಲ್ಲ ಸೌಲಭ್ಯಗಳು ನಮಗೆ ಬೇಕು, ಅದನ್ನು ಪ್ರತಿಯೊಂದನ್ನು ನಮಗೆ ಪೂಜ್ಯ ಕಾವಂದರು ಕೊಟ್ಟಿದ್ದಾರೆ. ಅದನ್ನು ನಾವು ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದೇವೆ ಅನ್ನೋದು ಒಂದು ಮುಖ್ಯವಾಗಿದೆ. ಇವತ್ತು ಪ್ರತಿಯೊಬ್ಬರಿಗೂ ಅವಕಾಶ ಇದೆ ನಮಗೆ ಯೋಜನೆಯಲ್ಲಿ. ಈ ಯೋಜನೆಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಸೊಸೆಯ ಸಂಘ ಆಗಿರ್ಬೋದು ಅಥವಾ ನಮ್ಮ ಸಮಾಜವನ್ನು ಯಾವ ರೀತಿ ಸಮಾಜದಲ್ಲಿ ನಾವು ಬದುಕಬೇಕು ಅನ್ನೋದನ್ನು ನಮಗೆ ಕಳಿಸಿಕೊಟ್ಟಿದೆ. ಇವತ್ತು ನಾನು ಒಂದು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭ ಮಾಡಿದ್ದೇನೆಂದರೆ ಅದಕ್ಕೆ ಮೂಲ ಕಾರಣ ಕೂಡ ನನಗೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಯಾಕೆಂದ್ರೆ ನಮಗೆ ಪ್ರತಿ ವರ್ಷನೂ ನಮಗೆ ಪ್ರವಾಸವನ್ನು ಇಡ್ತಾರೆ, ಕೃಷಿ ಅಧ್ಯಯನ ಪ್ರವಾಸ ಅಂತ. ಇದರಲ್ಲಿ ಪ್ರತಿಯೊಂದು ಕೃಷಿಯನ್ನು ನೋಡ್ತಾ ಹೋದಾಗ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಈ ಒಂದು ಸ್ವಾವಲಂಬನೆ ಬದುಕನ್ನು ನೋಡಿದಾಗ ನನಗೂ ಅದನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆಯನ್ನು ಮಾಡಿದಾಗ ನನಗೆ ಜ್ಞಾನದ ಆಗಿರುವಂಥದ್ದು ನನಗೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದರಲ್ಲಿ ಪ್ರತಿಯೊಂದು ಇದರಲ್ಲೂ ನಮಗೆ ಹೆಜ್ಜೆ ಹೆಜ್ಜೆಯಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಾರೆ, ಹೌದಲ್ವಾ? ಪ್ರತಿಯೊಬ್ಬರು ಇದರ ಅನುಭವವನ್ನು ಪಡ್ಕೊಂಡಿದ್ದೀರಿ. ಇವತ್ತು ಒಂದಷ್ಟು ಮಂದಿಗೆ ಸಾಧನೆ ಮಾಡಿದಂತ ಗುರುತಿಸಿದ್ದಾರೆ. ಈ ಗುರುತಿಸುವಿಕೆ ಏನಾಗಬೇಕಂದ್ರೆ ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗಬೇಕು. ಇವತ್ತು ಅವರು ಮಾಡಿದರೆ ನಾನು ಮಾಡ್ಬೋದು ಅನ್ನುವ ಧೈರ್ಯವನ್ನು ಇವತ್ತು ಅದು ನಮಗೆ ಈ ವೇದಿಕೆ ಕಲ್ಪಿಸಿಕೊಡ್ತದೆ. ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೆ ನಾನು ಹೇಳುವಂಥದ್ದು, ಏನೆಲ್ಲ ನಮಗೆ ಯೋಜನೆಯಿಂದ ಕೊಟ್ಟಿದ್ದಾರೆ, ಏನೆಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ಪರಿಪೂರ್ಣವಾಗಿ ನಾವು ಬಳಸಿಕೊಳ್ಳೋಣ. ಇವತ್ತು ಒಂದು ಪ್ಯಾಡಿನ ಬಗ್ಗೆ ಅವರು ಮಾತಾಡಿದ್ರು. ನಿಜವಾಗ್ಲೂ ಹೌದು, ಮಹಿಳೆಯರಿಗೆ ನಮಗೆ ತುಂಬಾನೇ ಅದರ ಅಗತ್ಯತೆ ಇದೆ, ಅದನ್ನು ಬಳಸಲೇಬೇಕಾಗಿದೆ. ಆದರೆ ಯಾವ ರೀತಿಯ ಪ್ಯಾಡನ್ನು ನಾವು ಬಳಸ್ತಿದ್ದೇವೆ ಅನ್ನೋದು ಜ್ಞಾನದ ಕೊರತೆ ನಮಗೆ ಇರುವಂಥದ್ದು. ಅವರು ಹೇಳಿದ್ರು, ಇವತ್ತೊಂದು ಗಂಡಸಾಗಿ ಅವರು ವೇದಿಕೆಯಲ್ಲಿ ಪ್ಯಾಡಿನ ಬಗ್ಗೆ ಮಾತಾಡಿದ್ರಂದ್ರೆ ನಮ್ಮಂತ ಮಹಿಳೆಯರಿಗೆ ನಮಗೆ ಇದ್ದ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡದೆ ಕೂತ್ರೆ ಅದರಲ್ಲಿ ಅರ್ಥನೇ ಇಲ್ಲ. ಇವತ್ತು ಆರೋಗ್ಯದ ಬಗ್ಗೆ ಅವರು ಹೇಳಿರುವಂಥದ್ದು, ಸ್ವಚ್ಛತೆಯ ಬಗ್ಗೆನೂ ತಿಳಿಸಿದ್ರು. ಅದೇ ರೀತಿ ನಾವು ಅವರು ಕೊಟ್ಟಂತ ಇವತ್ತು ವೇದಿಕೆಯಲ್ಲಿ ಎಷ್ಟು ಗಣ್ಯಾತಿ ಮಾತಾಡಿದ್ರಂದ್ರೆ ಅದರಿಂದ ಪ್ರತಿಯೊಂದರಿಂದ ನಮಗೆ ಒಂದೊಂದು ವಿಷಯವನ್ನು ಕಲೀಲಿಕ್ಕಿದೆ. ಇವತ್ತು ನಮ್ಮ ಮುಂದಿನ ಜೀವನಕ್ಕೆ ಸ್ಫೂರ್ತಿಯಾಗಿದೆ. ನಮ್ಮ ನಂತರ ನಮ್ಮ ಮಕ್ಕಳಿಗೆ ಇವತ್ತು ಕಂತು ಬಾಕಿ ಬಗ್ಗೆ ಮಾತಾಡಿದ್ರು. ಅವರನ್ನು ದೂಷಿಸುವಾಗಿಲ್ಲ, ಅವರಿಗೆ ಜ್ಞಾನದ ಕೊರತೆ ಇದೆ. ಯಾಕೆಂದ್ರೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ಅದರ ಮಾಹಿತಿ ಮಾರ್ಗದರ್ಶನ ಪಡ್ಕೊಳ್ತೇವೆ. ಆದ್ರೆ ಅವರಿಗೆ ಅದರ ಮಾಹಿತಿ ಮಾರ್ಗದರ್ಶನ ಇಲ್ಲ. ಪೂಜ್ಯ ಕಾವಂದರು ಏನ್ ಮಾಡಿದ್ದಾರೆ ಅಂದ್ರೆ ಯಾರನ್ನು ಸರಿ ಮಾಡ್ಲಿಕ್ಕೆ ಹೋಗ್ಲಿ ಮನ ಪರಿವರ್ತನೆಯನ್ನು ಮಾಡ್ತಿದ್ದಾರೆ. ಪ್ರತಿಯೊಂದು ಯೋಜನೆಯನ್ನು ನೋಡ್ತಾ ಹೋದ್ರೆ ಅದರಲ್ಲಿ ಒಬ್ಬರು ಇನ್ನೊಬ್ಬರ ಮನ ಪರಿವರ್ತನೆಯನ್ನು ಮಾಡ್ತಿದ್ದೇವೆ. ಖಂಡಿತವಾಗ್ಲೂ ಇವತ್ತು ಏನೆಲ್ಲ ಕಂತು ಬಾಕಿ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವರು ಮನ ಪರಿವರ್ತನೆಯಾಗಿ ಅವರು ನಮ್ಮೊಂದಿಗೆ ಬಂದು ಸೇರಿಕೊಂಡು ಆ ಕಂತು ಬಾಕಿಯನ್ನು ಮುಕ್ತಗೊಳಿಸ್ತಾರೆ ಅನ್ನುವ ನಂಬಿಕೆ ನಮಗೆ ಖಂಡಿತವಾಗ್ಲೂ ನನಗೆ ಇದೆ. ಯಾಕೆಂದ್ರೆ ನಾವು ನೋಡ್ತಾ ಬಂದ್ರೆ ಹಂತ ಹಂತವಾಗಿ ಪರಿವರ್ತನೆ ಆಗಿ ನಮ್ಮ ಜೊತೆ ಬಂದು ಕೂಡಿಕೊಳ್ತಿದ್ದಾರೆ. ಖಂಡಿತವಾಗ್ಲೂ ನಾವೇನ್ ಮಾಡ್ಬೇಕಂದ್ರೆ ನಾನು ಮೊದಲು ಪರಿವರ್ತನೆ ಆಗಬೇಕು. ನಾನು ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆಯಲ್ಲಿ ಇರುವವರನ್ನು ಮನ ಪರಿವರ್ತನೆ ಖಂಡಿತವಾಗ್ಲೂ ಮಾಡಬಹುದು. ಅವರನ್ನೊಂದು ಸದೃಢ ಪ್ರಜೆಯನ್ನಾಗಿ ನಮಗೆ ಸಮಾಜದಲ್ಲಿ ಮಾಡಬಹುದು. ಕಾವಂದರ ಕನಸಿನ ಕೂಸು ಪ್ರಗತಿ ಬಂಧು ಯೋಜನೆ ಅಂದ್ರೆ ಪ್ರತಿಯೊಬ್ಬರ ಪ್ರಗತಿ ಆಗ್ಲೇಬೇಕನ್ನೋದು. ನನ್ನ ತಂದೆ ಕೂಡ 1982ರಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರಾಗಿದ್ರು. ಇವತ್ತು ನನಗೆ ಅದು ಇಷ್ಟು ವರ್ಷ ನನ್ನಲ್ಲಿ ಅದು ಮುಂದುವರಿದೆ ಅಂದ್ರೆ ಖಂಡಿತವಾಗ್ಲೂ ಮೂಲ ಕಾರಣ ನನಗೆ ಅದೇ ಪ್ರಗತಿ ಬಂಧು ಸ್ವಸಹಾಯ ಸಂಘ. ನನ್ನ ಪ್ರಗತಿ ಬಂಧು ಅವರು ಒಂದು ಕೃಷಿಕರು ಕೂಡ ಆಗಿದ್ರು. ಪೂಜ್ಯ ಕಾವಂದರೇ ಸ್ವತಃ ಬಂದು ನಮ್ಮ ಮನೆಗೆ ಆ ಕೃಷಿಯನ್ನು ವೀಕ್ಷಣೆ ಮಾಡಿರುವಂಥದ್ದು ಇವತ್ತು ನನ್ನ ಮನಸ್ಸಲ್ಲಿದೆ. ಇವತ್ತು ಅದು ಅಚ್ಚಳಿಯದೈತೆ. ಖಂಡಿತವಾಗ್ಲೂ ಎಷ್ಟು ವರ್ಷ ಹೋದ್ರು ಅದು ನನ್ನಲ್ಲಿ ಉಳಿತದೆ. ಇವತ್ತು ನಾನೊಂದು ಕೃಷಿಕಳಾಗಿ ಪರಿವರ್ತನೆ ಆಗಿದೆ ಅಂದ್ರೆ ಮೂಲ ಕಾರಣ ಆ ಕೃಷಿ ಅಭಿವೃದ್ಧಿ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗತ್ತೆ. ನಮ್ಮಂತೆ ಇವತ್ತು ಇಲ್ಲೆಲ್ಲ ಯಾರೆಲ್ಲ ಒಂದು ಸಾಧನೆಯನ್ನು ಪಡ್ಕೊಂಡು ಪುರಸ್ಕಾರವನ್ನು ಪಡ್ಕೊಂಡ್ರು ಖಂಡಿತವಾಗ್ಲೂ ಇಲ್ಲಿ ಕೆಳಗೆ ಯಾರೆಲ್ಲ ಕೂತಿದ್ರು ಮುಂದಿನ ದಿನಗಳಲ್ಲಿ ಈ ವೇದಿಕೆ ನಿಮ್ಮದಾಗಬೇಕು ಅನ್ನೋದಕ್ಕೆ ಹೇಳ್ತಿದ್ದೇನೆ. ಖಂಡಿತವಾಗ್ಲೂ ಅದನ್ನು ಪಡ್ಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಯಾಕೆಂದ್ರೆ
ಜ್ಞಾನವನ್ನು ಕೊಡಲಿಕ್ಕೆ ನಮಗೆ ಯೋಜನೆಯ ಕಾರ್ಯಕರ್ತರು ಹಗಲಿರುಳೆನ್ನದೆ ನಮಗೆ ಶ್ರಮಿಸ್ತಿದ್ದಾರೆ. ಗೊತ್ತಿರ್ಬೋದು ನಿಮಗೆ, ಒಂದು ಕಚೇರಿ ಅಥವಾ ಒಂದು ಕಚೇರಿಯ ಕೆಲಸ ಅಂದ್ರೆ 5:00 ಮುಗಿಯುತ್ತದೆ. ಆದ್ರೆ ನಮ್ಮ ಯೋಜನೆ ಕಾರ್ಯಕರ್ತರು 10 ಗಂಟೆ ರಾತ್ರಿಗೆ ಕಾಲ್ ಮಾಡಿ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಅವರು ಇವತ್ತು ಮಾಡ್ತಿದ್ದಾರೆ. ಇದನ್ನು ನಮಗೆ ಹೊರಗಡೆ ಎಲ್ಲಿಯೂ ಯಾವ ಕ್ಷೇತ್ರದಿಂದಲೂ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಅನುಭವ ನನಗಿದೆ, ಖಂಡಿತವಾಗ್ಲೂ 100% ಅನುಭವ ನಾನು ಪಡ್ಕೊಂಡಿದ್ದೇನೆ. ಇವತ್ತು ನನಗೆ ಯೋಜನೆಯ ಕಾರ್ಯಕರ್ತರು ನನ್ನ ಸ್ವಂತ ಮನೆಯ ಒಂದು ಕುಟುಂಬದಂತೆ ಕಾಣ್ತಿದ್ದೇನೆ ನಾನು. ನನಗೆ ಅವರು ಅವರ ಜೊತೆ ಮಾತಾಡುವುದಾಗಿರ್ಬೋದು, ಸದಸ್ಯರ ಜೊತೆ ಮಾತಾಡುವುದಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡಿಕೊಂಡ್ರು, ಯೋಜನೆ ಕಾರ್ಯಕ್ರಮವನ್ನು ಎಷ್ಟೇ ದೂರ ಇದ್ರೂ ಕೂಡ, ಎಲ್ಲ ಇದ್ರೂ ಕೂಡ ಒಂದು ಗಳಿಗೆ ನನಗೆ ಅದನ್ನು ವಿಸಿಟ್ ಅಲ್ಲಿ ಹೋಗಿ ಬರಲೇಬೇಕು ಅನ್ನುವ ಮನಸ್ಥಿತಿ ನನ್ನಲ್ಲಿ ಮೂಡುವಂಥದ್ದು. ಇದು ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಮೂಡಿದಾಗ ಖಂಡಿತವಾಗಲೂ ಪೂಜ್ಯ ಕವಂದರು ನಮಗೆ ಕಟ್ಟ ಒಂದು ಯೋಜನೆ ಏನಿದೆ ಅದನ್ನು 100% ಸಕ್ಸಸ್ ಆಗ್ತದೆ. ಅದನ್ನು ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. ಅವರು ಲೋಕಕ್ಕೆ 100% ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ, ಯೋಜನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು 1% ಅಭಿವೃದ್ಧಿಯನ್ನು ನಮ್ಮಿಂದ ಇನ್ನೊಬ್ಬರಿಗೆ ಮಾಡುವ ಅಂತ ಹೇಳುತ್ತಾ ಈ ಒಂದು ಅವಕಾಶವನ್ನು, ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶವನ್ನು ಕೊಟ್ಟಂತ ವಲಯದ ಅಧ್ಯಕ್ಷರ ರವೀಂದ್ರ ಸರ್ ಹಾಗೂ ಎಲ್ಲ ಸಿಬ್ಬಂದಿ ಅವರ ಟೀಮಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಪದಾಧಿಕಾರಿಗಳು, ಒಕ್ಕೂಟದ ಅಧ್ಯಕ್ಷರಾಗಿರ್ಬೋದು, ವಲಯಾಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಯಾವುದೇ ಸ್ವಾರ್ಥ ಮನೋಭಾವನೆ ಇಲ್ಲದೆ ನಿಸ್ವಾರ್ಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ನಾವು ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ನಾವು ಯಾವತ್ತೂ ಚಿರಋಣಿಯಾಗಿರ್ಬೇಕು. ಯಾಕೆಂದ್ರೆ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥದ್ದು. ಇವತ್ತು ನಮ್ಮ ಒಕ್ಕೂಟ ನಿಂತಿರುವಂಥದ್ದು ಪದಾಧಿಕಾರಿಗಳಿಂದ, ಅದರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ನಮಗೆ ಕೊಡುವಂಥ ಸಪೋರ್ಟಿಂದ ಏನೆಲ್ಲ ನಮಗೆ ಯೋಜನೆ ಇದೆ, ಏನೆಲ್ಲ ಅವಕಾಶ ಇದೆ, ಖಂಡಿತವಾಗ್ಲೂ ಅದಕ್ಕೆ 100ಕ್ಕೆ 100 ಬಳಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಜೈ ಗ್ರಾಮಾಭಿವೃದ್ಧಿ ಯೋಜನೆ. ಮಹಿಳೆಯರು ಸ್ವಾವಲಂಬಿ ಜೀವನದಲ್ಲಿ ಬದುಕಬೇಕಾದ್ರೆ ಯೋಜನೆ ಸ್ವಾತಿ ಸುವಿಸ, ಭಾರತಿ ಗಣೇಶ್, ಭಾರತಿ ಬೋಳ್ಯಾರ್, ಅನಿಶಾ, ಬೋಳ್ಯಾರ್ ಕಾರ್ಯಕ್ಷೇತ್ರಡು ನಿಸ್ವಾರ್ಥ ಸೇವಕರು ನಂಚಿನಗಳು ನಿಜವಾದ ದಾದ ನಮ್ಮ ದಾಲ ಸೇವೆನೆ ಅಕಲಡೆ ಎತ್ತೀರಡು ಆತ ನಮ್ಮೊಟ್ಟಿಗೆ ಬರ್ತದೆ ಸೇವಾ ಪ್ರಯತ್ನಗಳಿಗೆ ಅವಡೆ ಯೋಜನೆ ಎಡ್ಡ ರೀತಿಯ ಸಹಾಯ ಮಾಡ್ತಿನಗಳು ನಮ್ಮ ಒಕ್ಕೂಟ ಅಧ್ಯಕ್ಷರನಗಳು ನಮ್ಮೊಟ್ಟಿಗೆ ಎಲ್ಲರೂ ಮುಕ್ಳಿಗೆ ಮಾತಾಡಿಗಳ ಶಾಲ್ ಪಾಡ್ದು ಸ್ಮರಣಿಕೆ ಹೊಡೆದು ಈ ಒಂದು ವೇದಿಕೆಗೆ ಗೌರವಿಸೋದಿಲ್ಲ. ರಾಜ್ಯ ಸರ್ಕಾರ ನಾಲೆಟ್ಟಿ ಗ್ರಾಮಾಭಿವೃದ್ಧಿ ಯೋಜನೆ ಬೋಳಿಯರಿಗೆ ಬತ್ತನಿಂಚಿನ ಪೊರ್ತುಲು ರೈತ ಮಂಡಲ ಮಾಡದಗೊಡ್ಡ ಒಕ್ಕೂಟ ಬೋಳಿಯಾರ್ ಒಕ್ಕೂಟ ಓಡ್ಗಿನಾಟೆ ಒಕ್ಕೂಟ ನೇಟು ಪ್ರಥಮವಾದ ಯೋಜನೆದ ಸರ್ವೇರಿಗಳ ಉಡಲರ್ಮೆ ಸ್ವಲ್ಮೆ ಸಂದೇತ ಮಲ್ತಂದಲು ದಯಮಂತ ಚಾರ್ದೆ ಪುರ್ಚಿ ಇರಲಿ ದುಂಬಗು ಇನ್ನೊಂದು ಕಾರ್ಯಕ್ರಮ ಇದೆ. ದುಂಬಗು ಪಿರ ಗೌರವಿಸಿರುವ ಜಯಕುಮಾರ್ ಅಂಜೆ ನಾಗಪ್ಪ ಮುಕುಲು ಚೇಲೂರು ಹಾಲು ಉತ್ಪಾದಕ ಸಂಘಡು ಅಧ್ಯಕ್ಷ ಉಪಾಧ್ಯಕ್ಷರ ಅಂಜ ಸದಸ್ಯರಾದ ಆಯ್ಕೆಯಾದರೆ ಮುಕುಲೆಗೆ ನಮ್ಮ ಈ ಒಂದು ವೇದಿಕೆಡು ಗೌರವಿಸೋದಿಲ್ಲ. ಅಂಜೆ ನಮ್ಮೊಟ್ಟಿಗೆ ಪತ್ರಕರ್ತರು ಬಿನ್ನರಾದ ನಮ್ಮೊಟ್ಟಿಗೆ ತನ್ನ ಅನ್ಸರ್ ಇನೋಲಿ ಬಕ್ಕ ಸತೀಶ್ ಅಂಚನೆ ಆಸಿಫ್ ವೇದಿಕೆ ಹೊಡೆದಕ್ಕೆ ಏನಂದಿಲ್ಲ. ಪತ್ರಕರ್ತರಾದ ನಮ್ಮೊಟ್ಟಿಗೆ ನಂಗೆ ಮಸ್ತ್ ಯೋಜನೆಗೆ ಸಹಕಾರ ಮತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒವೇ ಒಂಜಿ ಕಾರ್ಯಕ್ರಮ ಆವಡೆ ಐಟ್ ನಮ್ಮ ಪ್ರಜಾವಾಣಿ ನ್ಯೂಸ್ ಪೇಪರ್ ನಂಗೆ ಪೊರ್ಲುದ ಮಾಹಿತಿ ಅಂಚನೆ ವಿಜಯವಾಣಿ ಪೇಪರ್ ನಂಗೆ ಅನ್ಸರ್ ಅನ್ವರ್ ಸಾರಿ ಮಕ್ಕಳು ನಂಗೆ ಸಂಪೂರ್ಣವಾದ ಸಹಕಾರ ಕೊರದಲ್ಲಿ ಅಂಚನೆ ಆಸಿಫ್ ಬೈಲ ನಂಗೆ ಮಸ್ತ್ ಸಹಕಾರ ಮಾಡ್ತಲ್ಲ ಮಕ್ಕಳಿಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಗೌರವಿಸೋದಿಲ್ಲ. ಅಂಚನೆ ನಮ್ಮ ಚೇಲೂರು ಹಾಲು ಉತ್ಪಾದಕರ ಸಂಘಡು ಉಪಾಧ್ಯಕ್ಷರಾದ ನಾಗಪ್ಪ ಕುಲಾಲ್ ಅಂಜೆ ಸದಸ್ಯರ ಜಯಕುಮಾರ್ ನಮ್ಮೊಟ್ಟಿಗೆ ಉಳ್ಳೇರಿ ಮಕ್ಕಳಿಗೆಲ್ಲ ನಾವು ಪೊರ್ಲುಡೆ ಒಂಜಿ ಈ ಒಂಜಿ ವೇದಿಕೆಗೆ ಗೌರವಿಸೋದಿಲ್ಲ.
ಬಹುಶಃ ಬಾರ್ಯಾತ್ ಪೂರ್ತ ಆತಂಡು ಬೊಕಲ ಬೊಕಲ ನಿಕಲ ತಾಳ್ಮೆನ ಪರೀಕ್ಷೆ ಮನ್ಪರೆ ಅನ್ ಪೋಪುಜಿ ನಿಕ್ಲೆ ಪೂರ ಗೊತ್ತಿಪ್ಪು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಾರೀತಿಡ್ ಒಂಜಿ ಬಡವೇರ್ ನಕ್ಲೆಗ್ ದೀನ ದಲಿತರ್ ನಕ್ಲೆಗ್ ಒಂಜಿ ಬದುಕನ ಕಟ್ಟದು ಕೊರ್ಪುನಂಚಿಂದ ಕೆಲಸನ ಮಂತೊಂದುಂಡು ಪನ್ಪುನೇನು ನಮ್ಮ ಬಾರಿಯಾತೆ ಬಿನ್ನೇರ್ ನಕ್ಲು ಪಂಡೇರು ಬಹುಶಃ ಬರ್ನಾಗ ಪಾತೆರ್ನ ಯಾನತ್ ಅಣ್ಣ ದಾದ ಪಾತೆರಲ್ಲಿ ಪಂಡದು ನಾಲ್ ಪಾತೆರ ಪತ್ತೊಂದು ಬತ್ತೆ ಅಣ್ಣ ವೇದಿಕೆ ಡಿಪ್ಪನ ಶೀನಾ ಶೆಟ್ರಲ್ ಬೊಕ್ಕ ನಮ್ಮನ 2-3 ಜನ ನಮ್ಮನ ಅಚ್ಯುತ ಗಟ್ರ ಬರ ಪಾತೆರಿ ಬೊಕ್ಕ ಯಾಂದಾದ ಪಾತೆರಳ ಅವೇ ನಕಲು ಪಾತೆರಿಯರು ಅಂಚದಿಪ್ಪನಾಗ ಪಾತೆರ ಪೋಪನಂತಿಂದ ಸಂದರ್ಭ ಇಂದು 10 ಮಣದ ತೆರಿಯೊಂದು ಒಂಜಿ ಸಂದರ್ಭ ಇತ್ತಂಡು ದಿನನಿತ್ಯದ ಬದುಕನ ಕಟ್ರೆ ಬಾರಿ ಭಂಗ ಬರೋದಂತಿನಂಚಿಂದ ಪೊರ್ತು ಬಹುಶಃ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಬೀಡಿ ಉದ್ಯಮ ಅಪಗ ಒಂಜಿ ಮಲ್ಲ ಉದ್ಯಮ ಆದಿತ್ತಂಡು ನಿಕ್ಲೆ ಪೂರ ಗೊತ್ತಿಪ್ಪು ಯಾನು ತೂತಿ ಪ್ರಕಾರ ಯಾನು ಎಲ್ಲಿಯೇ ಪುನಾಗ ಬೇತೆ ಬೇತೆ ಕೊಡದ ತಮಿಳ್ನಾಡುದಾಕ್ಲು ಕೇರಳದಾಕ್ಲು ಪೂರ ಈ ಇಲ್ಲಿಲ್ಲಡೆ ಬತ್ತದ ಈ 100 ರೂಪಾಯಿಗೆ 25 ರೂಪಾಯಿ ಅಥವಾ 500 ರೂಪಾಯಿಗೆ 100 ರೂಪಾಯಿ ಪಣ್ಣದ ಕಂತಗೆ ಬಡ್ಡಿಗೆ ಕಾಸು ಕೊರೊಂದಿತ್ತಿನ ಸಂದರ್ಭ ಗೊತ್ತಿಪ್ಪು ಬಹುಶಃ ಅಕಲು ಬತ್ತದ ಕಾಸು ಕೊರೊಂದಿತ್ತೇರಿ ನಮ್ಮ ದೆತ್ತೊಂದಿತ್ತ ಬೊಕ್ಕೊಂಜಿ ವಾರ ಅಕಲು ಬಂದಾಗ ನಮ್ಮ ದಿಗುದು ಕುಲೋಡಾಪರಂಚಿನ ಪರಿಸ್ಥಿತಿ ಮಸ್ತ್ ಇತ್ತು ದಯಪಂಡ ಆ ನಮನೆದ ಚಕ್ರ ಬಡ್ಡಿ ಆ ನಮನೆದ ಬಡ್ಡಿಲು ನಮ್ಮನ ಒಂಜಿ ವ್ಯವಸ್ಥೆನೇ ಹಾಳು ಮಂತೊಂದಿತ್ತಂಡು ಅಣ್ಣ ಇನಿ ಯಾನು ಬಂದಾಗ ಕೇಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದಕ್ಕ ಒಂಜಿ ವಿಚಾರಣೆ ಪುತ್ತೂನಾಗ 1 ಲಕ್ಷಗ ವರ್ಷಗ 6,452 ರೂಪಾಯಿ ಬಡ್ಡಿಗೆ 1 ಲಕ್ಷಗ 1 ವರ್ಷಗ 6,452 ರೂಪಾಯಿ ಬಡ್ಡಿ ಆ ಬಡ್ಡಿಡ್ ನಮಕ್ ಓಲು ತಿಕ್ಕುಡು ನಮ್ಮ ಬದುಕನ್ನು ಕಟ್ಟೊಂಡ್ರೆ ಯಾನೊಂಜಿ ವಕೀಲರಾದುಲ್ಲ ರವಿನನ್ನ ಗೊತ್ತಿನಾರು ಬರೋದಿಪ್ಪೇರು ಅಚ್ಯುತನ್ನೇ ಪಂಡಿರಿತ್ತೆ ಒಂಜಿ ಸಾಲ ದೆಪ್ಪುಡೊಂದಿತ್ತ ನಿಕ್ಲೊಂಜಿ ಬ್ಯಾಂಕ್ ಪೋಪಾರು ಬ್ಯಾಂಕ್ದ ಮ್ಯಾನೇಜರ್ಡ ಪಾತೆರ ತಿಕ್ಕಣ ಅವು ನಮ್ಮನ ಮಲ್ಲ ಪುಣ್ಯ ಅವಳು ಸಿಬ್ಬಂದಿನ ಕುಲಿಪ್ಪುನಾಗ ಅವನು ಬ್ಯಾಂಕ್ದ ಮ್ಯಾನೇಜರ್ ನಮಕ್ ಪಾತೆರನೆ ತಿಕ್ಕೋಜಿ ಪಾತೆರ ತಿಕ್ಕಣ ಬನ್ಕ ಪಾತೆರ ತಿಕ್ಕಿನ ಬಡ್ಡಿ ಬೆಟ್ಟಿಗೆ ನಿಕ್ಲ ಜಾಗದ ದಾಖಲೆ ಕನಲೆ ಏರಂಡ್ಲ 2 ಜನ ಜಾಮೀನ್ ದಾಖಲೆನ ಕನಲೆ 2 ಫೋಟೋ ಕನಲೆ ಪಂಡದು 10-15 ಸಲ ನಮ್ಮನ ಬ್ಯಾಂಕ್ಗೆ ನಲಿಪವನು ಹಂಚಿದ ಪರಿಸ್ಥಿತಿ ಆ ಸಂದರ್ಭ ಹಿಡಿತು ಅಚ್ಯುತನೇ ಪಂಡಿಲ್ಲ ಕನೆ ಅಂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೊಕ್ಕ ನಮ್ಮನ ಬದುಕು ನಮ್ಮನ ಭಂಗ ಪೂರ ಬದಲಾತಡು ಇತ್ತ ಏತಿ ಇಲ್ಲಲು ಒಂಜಿ ಪೊಣ್ಣು ಮಗಲಿಗೆ ಮದಿಮೆ ಮನ್ಪೋಡು ನಿತ್ತನಂಡ ಅರ್ಜೆಂಟ್ ಕಾಸು ಓಲು ಉಂಡು ತೂಪುನಿ ನಿತ್ತನಂಡ ನಮ್ಮ ಪುಂಜೋನಕ್ಲು ಅಕ್ಕನಕ್ಲು ಎಡೆ ತೂಪುನಿ ಬಣ್ಣದಂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಟ್ಟು ತೂಪುನಿ ಪೊಣ್ಣು ಮಗಲಿಗೆ ಒಂಜಿ ಬದಿಮೆ ಮನ್ಪೋಡು ನಿತ್ತನಂಡ ದಯಪಂಡ ಅವು ಸುಲಭ ನಮಕ್ ಕಾಸ್ತಿ ಕುಂದಾರ್ಥ ಒಂಜಿ ಇಲ್ಲು ಬೋಡೋದಿತ್ತಿನ ಇಲ್ಲು ಕಟ್ಟದ ಫಿನಿಶ್ ಆವಡೋದಿತ್ತಿನ ಇಲ್ಲು ಕಟ್ಟಿನಾಗ ಅರ್ಜೆಂಟ್ ಕಾಸು ಬೋಡೋದಿತ್ತಿನ ಗ್ರಾಮಾಭಿವೃದ್ಧಿ ಯೋಜನೆ ನಿಕ್ಲೆ ಪೂರ ಗೊತ್ತಿಪ್ಪು ಕೊರೋನಾ ಪನ್ಪಣ ಹಂಚಿಂದ ಮಹಾಮಾರಿ ಐನೊಂಜಿ ಸೀಕ್ ಬತ್ತಂಡು ಏರ್ಲ ಸಾಲ ಬೋಡೊಂದು ಮನ್ಪುಯರ ಸಾಲ ಸೂಳ್ಳಗ್ ಸಮಾಪಣದು ನಮ್ಮನ ಬಂದಿರು ಏರ್ಲ ಸಾಲ ಮನೋರಂಜನೆ ಗಾವಡು ಹತ್ತಿರ ನಮ್ಮ ಮಲ್ಲಮಟ್ಟದ ಬದುಕು ಕಟ್ಟೋಡು ಏರ್ಲ ಸಾಲ ಮನ್ಪುಜೇರು ಅಂಡ ಜೀವನದ ಅಗತ್ಯ ಸಂದರ್ಭಡು ಜೀವನದ ಅನಿವಾರ್ಯತೆ ಸಂದರ್ಭಡು ನಮ್ಮ ಅವರವರ ಸಾಲಗ ಬೋಡಾಪಡು ಅಂಡ್ ಆ ಸಾಲದ ಸಂದರ್ಭಡು ಸಾಲ ಬದುಕು ಕಟ್ಟರೆ ಬೋಡಾನಾಗ ಐಕ್ ಬೋಡಾಪಿನಂಚಿಂದ ಸುಲಭ ವಿಧಾನ ತಿಕ್ಕೊನಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆದ ಸಾಲ ಅಂಚದಿಪ್ಪುನಾಗ ನಮಗೋಸ್ಕರ ಜನಕ್ಲೆಗೋಸ್ಕರ ಕಟೋಂದಿನಂಚಿನ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆ ದಾಯಿ ಪಂಡದಂಡ ಆ ಕಾವಂದೇರು ಪಂಡದಂಡ ತುಳುಟು ಮನ್ಪೇರು ದಾದ ಪಂಡ ಕಾಪುನಾರು ಪಂಡದು ನಮ್ಮನ್ನು ಕಾಪಾಡುವವರು ಪಂಡದಂಡ ಕಾವಂದರ್ ಪನ್ಪುನಂಜಿ ಕಾವಂದರ್ ಪನ್ಪುನಕ್ಕೆ ಅರ್ಥ ಕಾಪಾಡುವವರು ಪಂಡದು ಇನಿ ವಿದ್ಯಾದಾನ ಅವಡು ಅತನ ಒಂಜಿ ಒವೇ ಒಂಜಿ ರೀತಿಯ ವೈದ್ಯಕೀಯ ನೆರವು ಅವಡು ಅತನ ಒಂಜಿ ಶಿಕ್ಷಣ ಕ್ಷೇತ್ರ ಅವಡು ಅತನ ಬೇತೆ ಬೇತೆ ರೀತಿಡು ನಮಕ್ ಬಾರಿ ಮಲ್ಲ ಸಹಾಯನ ಕೊರೊಂದು ಬತ್ತಿನಂಚಿನ ಶಿಕ್ಷೇತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಂಡಡ್ ಬಾರಿ ಮಲ್ಲ ಕೆಲಸ ನಮ್ಮಂತೊಂದುಂಡು ವಿಶೇಷವಾದ ಯಾನ್ಲ ನೆತ್ತ ಬಗ್ಗೆ ಆತ ಪಾತ್ರ ಇಂಕ ಸರಿಯ ಹತ್ತುನಂಡ್ಲ ಇಂಗ್ಲ ರವಿನೇರ್ ಆರ್ಪಣ ಕ್ರಿಯಾಶೀಲವೈನ ವ್ಯಕ್ತಿ ಬೇತೆ ಬೇತೆ ಸಂಘ ಸಂಸ್ಥೆಡು ಉಲ್ಲೇರಿ ಬೇತೆ ಬೇತೆ ರೀತಿಡ್ ಇಂಗ್ಲ ಬೀಚ್ ರೋಡ್ಗೆ ಬತ್ತದ ರವೀನಾ ಪಂಡದಂಡ ಅವು ಪೂರ ಗೊತ್ತಿತ್ತಿನಂಚಿನ ವ್ಯಕ್ತಿ ಆ ಮಟ್ಟಡಾರು ಬೆಳೆಯೊಂದುಲ್ಲೇರು ಅವು ಪೂರ ನಿಕಲ ಗ್ರಾಮಾಭಿವೃದ್ಧಿ ಯೋಜನೆ ಅಂಡರ್ಡಾರ್ ಕೆಲಸ ಮನ್ಪುಡೊಂಚಿದೆ ರೀತಿ ಅರೆಗೆ ಶಕ್ತಿ ಕೊರ್ತನು ಬಣ್ಣಂದು ಈ ಪೊರ್ತುಗು ಯಾನು ಮಸ್ತ್ ಪಾತರಂದ ನೆಟ್ ಕೆಲಸ ಮಂತಿನ ಬಾರ್ಯಾತ್ ಸೇವಾ ನಿರತ ರೀತಿಯರು ಅಕ್ಲೇನು ಪೂರ ಬೇತೆ ಬೇತೆ ರೀತಿಯ ಕೆಲಸ ಮಂತಿನ ಅಕ್ಲೇನು ಅಭಿನಂದನಾ ಕಾರ್ಯಕ್ರಮಲ ಮಂತದಂಡು ನಿಜವಾದ್ಲ ವ್ಯಕ್ತಿನ
ಒಂಜಿ ಕೆಲಸನ ನಮ್ಮ ಗುರುತಿಸನಾಗ ಮಾತ್ರ ಐಕೊಂಜಿ ಅರ್ಥ ಬರ್ಪುಣಿಗೆ ಅಂಚಾದಿ ಪುನಗ ನೆತ್ತ ಪಿರವುಡು ಕೆಲಸ ಮನ್ಪುನಂಚಿನ ಪೂರ ಧರ್ಮಾಭಿವೃದ್ಧಿ ಯೋಜನೆದ ಕಾರ್ಯನಿರತರೇನು ಬೊಕ್ಕ ಪೂರ ಅಕ್ಕನಕ್ಲೇನು ಪೂರ ಅಣ್ಣನಕ್ಲೇನು ಏನೋ ವಂದನೆಯನ್ನು ಮಂತೊಂದು ಏನರಡು ಪಾತ್ರನ ಮುಗಿತೊಂದುಲ್ಲ ವಂದನೆ. ದೀನದಲಿ ತಿರುಗಿ ಬದುಕು ಕಟ್ಟದ ಕೊನ್ನಂಚಿನ ಸಂಘದಿಂದ ಉತ್ತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇತೆ ಹೂವೆ ಕ್ಷೇತ್ರ ಇಂಚಿನ ಒಂಜಿ ಸಂಘನು ತುಯ್ಯರೆಚ್ಚಿ ಪಂಡದು ಅಡ್ಡೆ ಶುಭ ಕೊರಂಚಿನ ಶ್ರೀಯುತ ಸುರೀಶ್ ನಾವರ ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾಲಯ ಉಡಲರ್ಮೆ ಸೊಲ್ಮೆನ ಸಂದೇತ ಮತ್ತೊಂದು ದುಂಬತ್ತದು ಬಿನ್ನರಿ ಸೇರಿಕೆಂಡು ಪಾಲ್ಪಡಿನ ಶ್ರೀಯುತ ವಚನ ಶೆಟ್ಟಿ ಅಧ್ಯಕ್ಷ ರೋಟರ್ ಕ್ಲಬ್ ಬಂಟ್ವಾಳ ಒಜ್ಜಾತಿ ಭಿನ್ನದಿಗೆ ಮಧ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಗಳೂರು ತಾಲೂಕು ಕೋಣಾಜೆ ವಲಯ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘಗಳ ಒಕ್ಕೂಟ ಸಾಧನ ಸಮಾವೇಶ ಹಾಗೂ ವಾರ್ಷಿಕೋತ್ಸವದ ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಈಗ ಇಷ್ಟವರೆಗೆಲ್ಲ ಮಾತನಾಡಿದವರು ಎಲ್ಲ ನಿರರ್ಗಳವಾಗಿ ಧರ್ಮಸ್ಥಳದ ಕಾರ್ಯವೈಖರಿ, ಅದರ ಸಂಘ ಸಂಸ್ಥೆಗಳು ಮಾಡುವಂಥ ಕಾರ್ಯ ಎಲ್ಲದನ್ನ ವಿಸ್ತಾರವಾಗಿ ಹೇಳಿದ್ದಾರೆ ಮತ್ತು ಅವರೆಲ್ಲರೂ ನಿರರ್ಗಳವಾಗಿ ಹೇಳಿದ್ದಾರೆ. ಆದರೆ ನನಗೆ ಚೀಟಿ ಇಲ್ಲದೆ ಮಾತನಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಕ್ಷಮೆ ಇರಲಿ. ಆದರೂ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ರವೀನವರು ನನ್ನ ಆತ್ಮೀಯ ಪ್ರಿಯರು. ಅವರು ಇಂಥ ಕಾರ್ಯಕ್ರಮಗಳನ್ನು ನಾನು ಮುಂಚೆನೂ ಬೇರೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನೋಡಿದ್ದೇನೆ, ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ. ಇಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಒಂದು ಸಾಧನೆಯ ಸಂಭ್ರಮ, ಒಗ್ಗಟ್ಟಿನ ಶಕ್ತಿ ಮತ್ತು ಸ್ವಾವಲಂಬನೆ ಗೆಲುವಿನ ಕಥೆಯನ್ನು ಸಂವರಿಸಿದ ಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘಗಳ ಒಕ್ಕೂಟ ಎನ್ನುವುದು ಕೇವಲ ಒಂದು ಸಂಸ್ಥೆ ಅಲ್ಲ, ಅದು ಒಂದು ಆಶಯ ಬೆಳಕು, ಶ್ರಮದ ಪ್ರತೀಕ ಮತ್ತು ಅದು ನಮ್ಮಿಂದ ಸಾಧ್ಯ ಎನ್ನುವ ಆತ್ಮವಿಶ್ವಾಸದ ದನಿ ಅಂತ ಹೇಳಿ ನಂಬುತ್ತೇನೆ. ಇಂದು ಸಾಧನಾ ಸಮಾವೇಶ ಹಾಗೂ ಸಾಧಕರನ್ನು ಗೌರವಿಸಿದಂಥ ಈ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದ್ದೀರಿ. ಇಂಥ ಕಾರ್ಯಕ್ರಮಗಳು ಹಾಗೂ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ನಿಮ್ಮಿಂದ ಇನ್ನಷ್ಟು ಆಗಲಿ. ಇಂಥ ಸಾಧನ ಸಮಾವೇಶಗಳು ನಮ್ಮ ಹಿಂದಿನ ಹೆಜ್ಜೆಗಳನ್ನು ನೆನಪಿಸಿಕೊಳ್ಳಲು ಅನುಕೂಲವಾಗುತ್ತದೆ ಹಾಗೂ ಮುಂದಿನ ನಮ್ಮ ಶಕ್ತಿಯನ್ನು ಅರಿತುಕೊಂಡು ಮುಂದಿನ ಕನಸುಗಳಿಗೆ ದಿಕ್ಕು ನೀಡಲು ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಇರುವ ಪ್ರತಿಯೊಬ್ಬ ಸದಸ್ಯರು ಒಬ್ಬರಲ್ಲೊಬ್ಬರು ಪ್ರೇರಣೆಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಒಕ್ಕೂಟ ಇನ್ನಷ್ಟು ಬಲಶಾಲಿಯಾಗಲಿ, ಹೆಚ್ಚು ತಮ್ಮ ಸಾಮಾಜಿಕ ಅಭಿವೃದ್ಧಿಗೆ ಮಾದರಿಯಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಈ ಅದ್ಭುತ ಕಾರ್ಯವನ್ನು ಆಯೋಜಿಸಿದಂತಹ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಶುಭವಾಗಲಿ. ಇವರಿಗೆ ತುಂಬರದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಈ ಒಂಜಿ ಲೇಸ್ ನಡಪದ ಮುಲ್ಪದ ಸದಸ್ಯರಿಗೆ ಮಸ್ತ್ ಖುಷಿ ಓಡ್ಪಣ್ಣದ ಒಂಜಿ ಎಲ್ಲಿ ಕೆಲವು ಗೊಬ್ಬಲಿನ ಗೊಬ್ಬದಿತ್ತ. ಆ ಗೊಬ್ಬದ ಅಕಲಿಗೆ ಇನಾಮ್ ಕೊರ್ಪುನಂಚಿನ ಪೊರ್ತು ಇತ್ತೆ. ಹೇಮಲತಾ ಶೆಟ್ಟಿ, ಎರಡನೇ ಇನಾಮ್ ಶೋಭಾ. ಬೇಗ ಬರ್ತದೆ ಇನಾಮನ್ನು ಪಡ್ಕೊಳ್ಳೋಡು ದೆತ್ತೊಂದು ಪೋಡ್ ಬಂದಕ್ಕೆ ಏನೊಂದಿಲ್ಲ, ಬೇಗ ಬರಡು ಅಂಚನೆ ನಿಖಲ್ನ ನಿರಂತರವಾದ ತಾಟಿದ ಬಿಟ್ಟು ಪೊರ್ಲುಡೆ ತಾಟಿ ಸೌಂಡ್ಗೆ ಏನೊಂದು ಪೋಡು. ಮ್ಯಾಜಿಕ್ ಲೋಟ ಪ್ರಥಮ ನಳಿನಿ, ದ್ವಿತೀಯ ವಿಶಾಲಾಕ್ಷಿ. ಮ್ಯಾಜಿಕ್ ಲೋಟ ಪ್ರಥಮ ನಳಿನಿ, ದ್ವಿತೀಯ ವಿಶಾಲಾಕ್ಷಿ. ಬಾಂಬ್ ಬ್ಲಾಸ್ಟ್ ಗೇಮ್ ಪ್ರಥಮ ನಳಿನಿ ಎನ್, ದ್ವಿತೀಯ ರಾಜೀವಿ. ಭವ್ಯ ಆ್ಯಂಡ್ ಟೀಮ್ ಪ್ರಥಮ, ವಸಂತಿ ಆ್ಯಂಡ್ ಟೀಮ್ ದ್ವಿತೀಯ. ಭವ್ಯ ಆ್ಯಂಡ್ ಟೀಮ್, ವಸಂತಿ ಆ್ಯಂಡ್ ಟೀಮ್ ದ್ವಿತೀಯ. ಭವ್ಯ ಟೀಮ್ ನಳಿನಿ, ವಿಶಾಲಾಕ್ಷಿ, ಭಾರತಿ ಶೆಟ್ಟಿ, ಸುಲೋಚನಾ, ಹರಿನಾಕ್ಷಿ, ರಾಜೀವ್ ಶೆಟ್ಟಿ, ಸುಜಾತ, ಶಿರೋಮಣಿ. ಹೇಮಲತಾ ಶೆಟ್ಟಿ, ಜಾನೆಟ್, ಪ್ರಮೀಲಾ, ಶಶಿಕಲಾ, ಕೃತಿಕಾ, ಪುಷ್ಪಲತಾ, ಪುಷ್ಪರಮೇಶ್, ಮೀನಾಕ್ಷಿ, ಲೀಲಾ, ವಸಂತಿ ಅಕ್ಕನ ಟೀಮಡು. ಬೇಗ ಬಲೆ. ಆ ದೊಂಬುಡು ಭಾರಿ ಗೊಬ್ಬದೇರು ನಿಖಲ್ನ ಕೈ ಚಪ್ಪಾಲೆ ಜೋರಾದ ಬರಡೆ. ಪ್ರಥಮ ಪ್ರಮೀಲಾ, ದ್ವಿತೀಯ ಪುಷ್ಪಲತಾ, ತೃತೀಯ ಮೀನಾಕ್ಷಿ. ಲಿಂಬೆ ಚಮಚಡ್ ಪ್ರಥಮ ಪ್ರಮೀಲಾ,
ದ್ವಿತೀಯ ಪುಷ್ಪಲತಾ, ತೃತೀಯ ಮೀನಾಕ್ಷಿ. ಪ್ರಮಿಳಾ ಪ್ರಥಮ, ಪುಷ್ಪಲತಾ ದ್ವಿತೀಯ, ತೃತೀಯ ಮೀನಾಕ್ಷಿ. ಬಾಲ್ ಪಾಸಿಂಗ್ ಪುಷ್ಪ ಉಮೇಶ್ ಪ್ರಥಮ, ನಳಿನಿ ದ್ವಿತೀಯ. ಬಾಲ್ ಪಾಸಿಂಗ್ ಪುಷ್ಪ ಉಮೇಶ್ ಮಹಾಲಕ್ಷ್ಮಿ ಗುಪ್ಪದಾರೆ, ನಳಿನಿ ಕಲಸ. ಬಾಲ್ ಪಾಸಿಂಗ್ ನಂಬರ್ ಗೇಮ್ ಪ್ರಥಮ ಪುಷ್ಪ ಉಮೇಶ್, ದ್ವಿತೀಯ ಮೀನಾಕ್ಷಿ ರಾಜೀವ. ನಂಬರ್ ಗೇಮ್ ಪ್ರಥಮ ಪುಷ್ಪ ಉಮೇಶ್, ದ್ವಿತೀಯ ಮೀನಾಕ್ಷಿ ರಾಜೀವ. ಈತ ಗೊಬ್ಬಲೆಡೆ ಸೆಮಿಫೈನಲ್ ಮಟ್ಟ ಬರ್ತದೆ ಎಂಕ್ಲಿ ಭಾರಿ ಫೈಟ್ ಕೊಡ್ತಿನಾರು ಇಲ್ಲಿ ಕೃತಿಕಾ ಇಂಬೇರು ವೇದಿಕೆ ಬರಡು. ಕೃತಿಕಾ ಭಾರಿ ಗೊಬ್ಬು ಇಂಬೇರು ಆಡ ಒಂಜೆಟ್ಲ ಅದೃಷ್ಟ ಜಾಂಡೆ ಕಡೆಕ್ಕ ನಮ್ಮನ್ನು ಬಿಡ್ಜೇರು ಅರ್ರೆ ಪಡೆಯೊಂಡೇರು ಬ್ರಹ್ಮನ. ಕೃತಿಕಾ ಇಂಕುಲ ಗೊಬ್ಬರ ಬಂದು ಅಂಜನಕುಲ ಬಿದ್ದಾಡ್ತಿದ್ದಾರೆ ಬಾಂಬ್ ಬ್ಲಾಸ್ಟ್ಗೆ. ಐದು ಪ್ರಥಮ ದೇವದಾಸ್, ದ್ವಿತೀಯ ರವೀನಾ. ದ್ವಿತೀಯ ರವೀನಾ. ಜೋರಾಗಿ ಕೈ ಚಪ್ಪಾಳೆ ಬರಲಿ. ಮಾತ್ರೆಗಳ ಸೊಲ್ಮೆಲು ಬಹುಮಾನ ಪಡಿನಕ್ಲಿಗೆ ಲಂಚಿನ ಕೊರ್ನಕ್ಲಿಗೆ ದುಂಬತ್ತ ದಿಶಾ ಎಲೆಕ್ಟ್ರಿಕಲ್ ಮಾಲಕಿರಾಯನಂಚಿನ ಗಣೇಶ್ ಬೇರೆ ಪಾತೇರುಜೇರಿಗೆ ನಮಕ್ ಶುಭ ಸಂದೇಶನು ಮನಸ್ಸಿರೆ ಪಂಡಿರಿ ಹರಗಿ ಲೇಸದ ಪೊರ್ತುಡು ಒಂಜಿ ಗೌರವದ ಸ್ಮರಣಿಕೆನಾರಿ ಸ್ವೀಕಾರ ಮಾಡ್ಬೋದು. ಯೋಜನೆ ಮಂಗಳೂರು ತಾಲೂಕು ಕೊಣಾಜೆ ವಲಯ ಹೆಗ್ಡೆಯವರ ಶುಭಾಶೀರ್ವಾದದೊಂದಿಗೆ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಾಧನಾ ಸಮಾವೇಶ ಹಾಗೂ ಈ ವಾರ್ಷಿಕ ಸಮಾವೇಶದ ಸಮಾರಂಭದ ವೇದಿಕೆಡುಪ್ಪನ ಮಾತ ಗಣ್ಯರೇ ಅಂಚನೆ ವೇದಿಕೆಡುಪ್ಪು ಎದುರುಡುಪ್ಪನ ಸಹೃದಯ ಬಂಧುಲೆ ಸಜ್ಜನರೇ ಮಾತೆಯರೇ ಇನಿ ಯಾನು ಪಾತೆರುಜಿಂದ ಪಂಡೆ ಆಂಡಲ ರವೀನಾ ಕುಲಾಲ್ ಏನಾನು ಇಡೆ ಲೆತ್ತೇರು ಆರೆಗೆ ನಾನು ದೆಕ್ಕೆಯನ್ನು ಶುಭಾಶೀರ್ವಾದ ಕೊರಡು ಪಂಡೇರು. ಸ್ವಸಹಾಯ ಸಂಘದ ಬಗ್ಗೆ ಪಾತೆರೆ ಎಷ್ಟೋ ಜನ ಪಾತೇರಿಯರು ಅಕಲು ಆ ವಿಶ್ವ ಎಡ್ಡೆಣ್ಣು ವಿಷಯವನ್ನು ಪಾತೇರಿಯರು. ಸ್ವಸಹಾಯ ಸಂಘದ ಅನುಭವ ಎಂಕಲ ಉಂಟು. ಯಾನೋ ಇಂಜಿ ಸಂಸ್ಥೆಡ್ ಮುಖ್ಯ ಕಾರ್ಯನಿರ್ವಾಹಕ ಉಪ್ಪನಾಗ ಎಂಕಲ್ನ ಬ್ಯಾಂಕ್ ಬರ್ರ ಪೂರ ಪೊಂಜನಕಲು ಪೋಡಿ ಅಂತೀರು. ಈ ಸ್ವಸಹಾಯ ಸಂಘದ SKDRDPಲ ಬೊಕ್ಕ ಈ ಸರ್ಕಾರಿ ಪ್ರಯೋಜನ ಸ್ತ್ರೀಶಕ್ತಿ ಗ್ರೂಪು ಅಂಚೆನೆ ನವೋದಯ ಆಯ್ನೆಡ್ದು ಬೊಕ್ಕ ಮಾತಿರಲ್ಲ ಈ ಬ್ಯಾಂಕಿಗೆ ಬರ್ರೆ ಶುರು ಮಾಡ್ತಾರೆ. ಅಂಚೆನೆ ಕೆಲವು ಜನ ಲೀಡರ್ಶಿಪ್ ಇಲ್ಲದೆ ತೊಂದರೆ ಇತ್ತ ಕಡೆ ಆನಂಜಿ ಯಾರು ಗೀತಾ ಪ್ರವೀಣ್ ಶೆಟ್ಟಿ ಪಾತೆರ್ನಾಗ ಆರು ಶೆಟ್ರು ಆರು ಎಂಗ್ಳು ಶೆಟ್ನಾಗಲು ಪಾತೆರ್ನಾಗ ತುಳುಲ ಬರ್ಕೊಂಡು ಕನ್ನಡಲ್ಲ ಬರ್ಕೊಂಡು ಅಂಡ್ ಆರು ಆ ನಿರರ್ಗಳವಾದ ಪಾತೆರ್ನ ತುಂಡ ಅಂಚಿನ ನನಲಾತ್ ವ್ಯಕ್ತಿಲು ಈ ಗ್ರೂಪದ ಹತ್ರ ಬರ್ಪೇರು ಅಂತ ಬಂದ್ಕೊಂಡು ಎಂಗ್ಳ ಆಶೆ. ಅಂಚನೆ ನಮ್ಮ ಮೂಲು ನಮ್ಮ ಬೋಳಿಯಾರು ಗ್ರಾಮಡ್ಲ ಪೂರ ಉಲ್ಲೇರು ಪೂರ ಎಡ್ಡೆಡ್ಡೆ ವಿದ್ಯೆ ಇತ್ತನಕಲು ಅಂಡ ಸುಪ್ತ ಪ್ರತಿಭೆ ಅಕಲು ಪೂರ ದುಂಬು ಬರಡು ನನ್ನ ಮಿತ್ತಿಗೆ ನಿಕುಲ್ಲ ವೇದಿಕೆಡ್ ಎಂಕುಲು ಕುಲ್ಲು ನಲ್ಪ ನಿಕುಲ್ಲ ಕುಲ್ಯರ ಅವಕಾಶ ನಿಕುಲ್ ದೆತೋನ್ಲೆ ಪಂಡದು ಈ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಈ ಕಾರ್ಯಕ್ರಮಕ್ಕೂ ಬರೆಯರೆ ಏನ ರವೀನಾ ಕುಲಾಲ್ ಬಾರಿ ಒತ್ತಾಯ ಮಲ್ತೇರು ಅರೆಗ್ಯಾನು ಪ್ರಥಮವಾದ ಶುಭಾಶಯ ಕೊರೊಂದು ಅಂಚನೆ ಈ ಕಾರ್ಯಕ್ರಮ ಯಶಸ್ವಿ ಅವಾರ್ಡು ನೆಟ್ಟು ಏರು ಪ್ರತ್ಯಕ್ಷವಾದ ಪರೋಕ್ಷವಾದ ಭಾಗಿಯಾಗಿರ್ಲಿರ ಅಕ್ಲೆ ಮಾತ ನಮ್ಮ ನಮ್ಮಿಂಜಿನ ದೈವ ದೇವರು ಸುಖಾನು ಕೊರಡು ನೆಮ್ಮದಿನ ಕೊರಡು ಪಂಡದು ಎನ್ನ ಶುಭಾಶಯ ಅನ್ಸಾದ ಎನ್ನ ರಡ್ಡು ಪಾತ್ರ ಅಂತ ಜೈ ಹಿಂದ್. ಯೋಜನೆದ ಬಗ್ಗೆ ಒಂಚಾತ್ ಮಾರ್ಗದರ್ಶನ ಮಾಹಿತಿನ ಕೊರನಂಚಿನ ಶ್ರೀತರಿಗೆ ಉಡಲವರ್ಮೆ ಸೊಲ್ಮೆಂಟ್ ಸಂದೇತ ಮಲ್ತಂದುಲ್ಲೆ ತುಂಬತ್ತಾದಿ ಶ್ರೀಯುತ ಉಮೇಶ್ ಗಟ್ಟಿ ಭಜನಾ ಪರಿಷತ್ ಅಧ್ಯಕ್ಷರು ಕೊಣೋಚಿ ಇವರಿಂದ ಒಂದಿಷ್ಟು ಶುಭ ಸಂದೇಶ. ಓಂ ಶ್ರೀ ಮಂಜುನಾಥೇ ನಮಃ. ಅಂಚನೆ ಕಾವಂದೆರೆಗೂ ಮಾತಾ ಶ್ರೀ ಅಮ್ಮೆಗೂ ವಂದನೆ ಮಂತೊಂದು ಗ್ರಾಮದೇವರಿಗೆ ವಂದನೆ ಮಂತೊಂದು ಇತ್ತಿನ ಗಣ್ಯಾದಿ ಗಣ್ಯರಿಗೆ ವಂದನೆ ಮಂತೊಂದು ಅಂತೆ ತಿರ್ತಮರ್ಗೆಲ್ಲಿ ಇತ್ತಿನ ನಿಖಿಲಿನ ಭಕ್ತರನ್ನ ವಂದನೆ ಮಂತೊಂದು ಇನಿ ಸಾಧನ ಬೊಕ್ಕ ನಮ್ಮ ವಾರ್ಷಿಕೋತ್ಸವ నేను ಅಡ್ಡೆಲ್ಲ ಒಟ್ಟಿಗೆ ಇದ್ದುವಂತ ವಾರ್ಷಿಕೋತ್ಸವ ಅಂಡ ಸುಮಾರು ವರ್ಷ ಅಂಡು ಐಟ್ ಸಾಧನದ ಭಾರಿ ರವಿಯನ್ನೇ ಮೂಲು ಒಂಜಿ ವಾರ್ಷಿಕೋತ್ಸವದ ಮಣ್ಪೊಡೊಂದು ಸುಮಾರು ದಿನ ಹೊಡೆದಿಂಚ ಪಡೊಂತೆರಿಗೆ ಐಕೆ ಒಂಜಿ ಕೂಡ್ದು ಬತ್ತನು ಸಾಧನ ಪಂಡ ಇಂಜಿನೆ ಬಾಧಕ ಏದಾದುಪ್ಪು ಐದು ಪಕ್ಕ ಸಾಧನ ಅಕ್ಲು ಬಾಧಕ ಏದು ಕೇಂದು ಉಪ್ಪೇರು ನಮ್ಮ ಸೇವಾ ಪ್ರತಿನಿಧಿನಕ್ಲು ಬೊಕ್ಕ ಬಾಕಿದಕ್ಲು ಈ ಲೋನ್ ಕೊರ್ನಾಗ ಅಕ್ಲು ಭಾರಿ ಭಂಗ ಮತ್ತು ಅಕ್ಲ ಕಿಂಚಿತ್ತು ಸಮ್ಮಲ ಅಂಡಲ್ಲ
ಅಕ್ಲೆ ರಾತ್ರಿ ಇಡ್ಲ ಅಕ್ಲೆಗೆ ಲೋನ್ ಅಕ್ಲೆಗೆ ಫೋನ್ ಮಂತೊಂದು ಅವು ಮಂತೊಂದು ಅಕ್ಲ ಏತ್ ಲೋನ್ ಕೊರೊಟ್ಟ ಏತ್ ಭಂಗ ಬರ್ತದೆ ನಮ್ಮ ಲೋನ್ ಕೊಡ್ತಾ ನಮ್ಮ ಲೋನ್ ಕೊರ್ನಾಗ ವೈಕ್ ದೆಪ್ಪೋನ ಬಂಗಾರಿಗೆ ದೆಪ್ಪುಂಡ ಬಂಗಾರಿಗೆ ಐನು ಖರ್ಚು ಮಾಡ್ಬೋಡು ಪ್ರತಿಯೊಂದು ಲೋನ್ ದೆಪ್ಪುನಾಗಲ್ಲ ಇಂಚಿನಕ್ಕಿಂತ ಬಂಡ ದೆಪ್ಪುಡು ಐನು ಬೊಕ್ಕೊಂಜಕ್ಕೆ ವ್ಯಾಪಾರನಂಡ ಕಟ್ಟರ ಪಣಿ ಬಂಗ ಆಪುಂಡು ತಿರ್ತು ಮಿತ್ತು ನಮ್ಮ ಬಂಡ ಇಂಜಿನತ್ತಿನ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ತಲತ್ತ ಪುದರ್ ಬಂಡದ ಕಾಸು ತೊಗೊಂಡು ನಮ್ಮ ಐಕ್ಯದಂದೆ ಬಂಗಾರನ ನಿಖಲ್ ತೆತ್ತಾರೋ ಬಂಗಾರನ ನಿಖಲ್ ಅಡವು ದಿಯರ ಆಪುನೆ ಇಜ್ಜಿ ಅವು ಬಂಡ ಐತ ಬಡ್ಡಿ ಸೂಟೆ ಕಟ್ಟದು ಪುಂಡೈತಿ ಬೊಕ್ಕ ನಿಖಲ್ ಬಂಡಿ ಐನು ಬಂಗಾರನ ಅಡವು ಕೊನೆಯರ್ನೇ ಆಪುಜಾವು ಬಂಗಾರ ತುಳೆ ನಿಖಲಿ ಬಾಕಿ ನಿಖಲಿ ಓ ಲೋನ್ ಕಟ್ಟಂದೆ ಬಾಕಿ ತಿನ್ನಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಓವಾಂಡ ಬೀಗ ಬಾಡ್ದನ ಉಂಡೆ ಏರಾಂಡ ಬೀಗ ಬಾಡ್ದನ ಉಂಡ ಬ್ಯಾಂಕ್ ದಕ್ಕಲೆ ನಿಖಲೆ ಬರ್ಪೇರು ಬೀಗ ಬಾಡ್ರೆ ಅಪ್ಪ ಮಣಿ ಪೂಜಾರಿ ಮುಲ್ತಾ ನಿಖಲ ಕಾಸು ಕಟ್ಟಿನಾಗ ಆತ ನೆರ್ಪುನಿ ಈತ ಬಡ್ಡಿ ಏತು ಬಡ್ಡಿ ಅಕಲೆ ಗೊತ್ತಿ ಜಂದನೆ ಬತ್ತಿ ಬೀಗ ಬಾಡ್ದು ಬಣ್ಣ ನಿಖಲ ದಮ್ಮೆ ಇಜ್ಜಿ ನಮ್ಮ ಐಕ್ ವೈಕಿದೆ ಇದನ್ನ ಅಂಗಡಿಗೆ ತೆತ್ತಿನ ಅಂಗಡಿಗೆ ತೆಪ್ಪೋಡು ಮದುವೆಗೆ ತೆತ್ತಿನ ಮದುವೆಗೆ ತೆಪ್ಪೋಡು ಮದುವೆದ ಬ್ಯಾಂಕದ ಮದುವೆದ ಲೋನ್ ತೆತ್ತಿದು ಐನು ನಮ್ಮ ಮದುವೆಗೆ ಉಪಹಾರ ತಂದೆ ಐಗೆ ಕಲ್ಲರ್ ನೀರು ಬಾಡ್ದು ಕಟ್ಟಿನ ನಿಖಲೆ ಕಾಸು ಕಟ್ಟರೆ ಚೂರು ಬಂಗಾವು ನೀರು ಮಾಡಿ ಕಲ್ಲರ್ನ ನೀರು ಕೊರಿಯಾರ ನಂಡ ಐನು ಮದುವೆಗೆ ವ್ಯಾಪಾರೋಡು ಬಂಗಾರ ತೆತ್ತಿನ ಬಂಗಾರಿಗೆ ಓ ಅಂಗಡಿಯ ಪೆತ್ತನ ಕೋರಿಯ ಐಕೆ ಕೋರಿನ ತಂದು ಕೋರಿನ ಕಚ್ಚು ಬಂದದ್ದು ಕಲ್ಲರ್ಗೆ ಬೋಂಡ ಕಟ್ಟರೆ ಬಂಗಾವು ಅವು ತಲತ್ತ ನಮ್ಮ ಗ್ರಾಮೀಣ ಯೋಜನೆ ಈತನೆಂಟ ಬೀಗ ಬಾಡ್ದನ ಕ್ಲಿಯರ್ ಲಜ್ಜಿ ಒಂಜಿ ಪಣಿ ಬೇರೆ ಮೇಯಿ ಮೊಟ್ಟುದು ಅಮ್ಮ ಕಟ್ಲೆ ಅಣ್ಣ ಕಟ್ಲೆ ನಾನು ನಮ್ಮ ಕೊಡ್ತನ ಕಾಸನ್ನೇ ನಮ್ಮ ಬೊಕ್ಕರಿಯ ಕೊರ್ಪುನಿ ನಮ್ಮ ನುಮಂತನ ಕಾಸನ್ನೇ ಬೊಕ್ಕರಿಯ ಕೊರ್ಪುನಿ ಪಿನ ನಮ್ಮನೆ ಗೊತ್ತುಂಡಿ ನಮ್ಮ ಕಾಸೇರು ನಾಳು ನಮ್ಮ ಕಾಸೆಂದು ಆಂಡಾಕ್ಲೆ ನಿಜವಾದ ಸೇವಾ ಪ್ರತಿನಿಧಿ ಸುಪ್ರಜನ ಕ್ಲುಪ್ಪಡ ಆಯ್ತ ಮಿತ್ತದ ಎತ್ತೆತ್ತು ನೆತ ಕ್ಲುಪ್ಪಡಿ ಅಕ್ಲು ಭಾರಿ ಭಂಗ ಮತ್ತದು ಭಾರಿ ತೂದು ಸ್ಥಳ ನುಮಂತದು ಒಂಜಿ 5 ಮೆಂಬರ್ ಸೈನ್ ತೊತ್ತೊಂದು 3 ಲಕ್ಷ ಕೊಡ್ಪೇರು ಅಂದೆ ಆ ಮೇಕ್ಲು ಕಟ್ಟಿನ ಅಕ್ಲು ಬಾಕಿದಕ್ಲೆ ಪೂರೇ ರಗ ಭಂಗ ನಿಕ್ಲು ಒಂಜಿ ಕಟ್ಟಿ ಸೇರಿದಂಡ ಐಕೆ ನಿಖಲು ಗ್ರಾಮೀಣ ಯೋಜನೆ ಈ ಸಾಧನ ಈ ತೋರಿಸದ ಕೊರಿಯರತ್ತೆ ಐಕೆ ಆ ಸಾಧನ ಜೊತೆ ನಕ್ಲು ಭಾರಿ ಒಂದು ಚಾಕಿರಿ ನಮ್ಮ ಚಾಕಿರ್ದಕ್ಲಿ ನಮ್ಮ ಬೈದಿನ ಪೂರ ಚಾಕಿರಿ ಮನ್ಪುನಕ್ಲಿ ಪ್ರತಿಯೊಂದು ಎಟ್ಲ ಚಾಕಿರಿ ಮಂತದ ಸಾಧನ ಜೊತೆ ಬಾಧಕ ಆದ ಸಾಧನ ಅಂಚಾದು ಕುಡಂಜಿತ್ತಾರ ಮೇರ್ ಪಂಡಿರ ಸ್ವಚ್ಛತೆ ಅಂದು ಯಾನು ಆ ಪಂಚಾಯತಿಂದ ಮನ್ಪುಜಿ ಪ್ರೌಢ ಜೋಕುಲು ಒಂಜಿನ ಹಿಡ್ದು ಹೊರಮನೆ ಊಟ ಪ್ರೌಢ ಜೋಕುಲೇನು ಕಜಾವ ಬಜ್ಜಾರ ಬಣ್ಪೇರು ಮಣ್ಣಂಡ ಜೋಕಲೆಗೆ ஒரு ಹೋಗತ್ತಿನ ಉಪ್ಪ ಮಾತಲ ಉಪ್ಪ ಮಾಸ್ಕ್ ಪಾಡಾಡು ಗ್ಲೌಸ್ ಪಾಡಾಡು ಆ ಜೋಕುಲ್ಡ ಕಜಾವು ಮಾರ್ಗದರಿತ ಬೆಜ್ಜಾರ ಬಲ್ಲಿ ಎಂಜಿನ ಬಂಡ ಐದು ವೈಬ್ರೇಷನ್ ಆಪುಂಡು ಬಾಲೆಗೆ ಒಂದು ಆಪುಂಡು ಐಕ ಪಾಡದು ಮಲ್ಲಕ್ಕಿಲ್ಲ ಆ ಪಂಡಿರ್ದ ಕಜಾವು ದಕ್ಕುನೇನು ಐನು ಉಂಟ ಅದು ಮಾರ್ಗ ಬರಿತ ನಮ್ಮ ಊರ್ಲ ಕಜಾವ್ ಕೊಡೋದು ಮನ ಮಕ್ಕಳ ನಮ್ಮ ತೂಡ ಕಜಾವ್ ದಕ್ಕುನ ಇಂಜಿನ ನಮ್ಮ ತೂಣ ಪಟ್ಟದಪ್ಪೊಂದು ಇಜ್ಜಿ ಐನು ಒಂಜಿ ಸ್ವಚ್ಛತೆದ ಬಗ್ಗೆ ನಮ್ಮ ಗಮನ ಕೊಡ್ದು ನಮ್ಮಲ್ಲ ಗ್ರಾಮೀಣಾಭಿವೃದ್ಧಿ ಜನ ಪೊರ್ಲುಡೆ ನಡಪಾಡು ಬಣ್ಣದು ಏನೊಂದು ಏನ ರೆಡ್ಡು ಪಾತ್ರೆ ಮುಗಿತೊಂದು ಜೈ ಹಿಂದ್ ಪೂಜನಡಿ ಪಡೆಯಿನ ಸಾಲ ದುರ್ಬಲಕ ಒಂದೇ ಉವಿ ಉದ್ದೇಶಗೂ ದೆತ್ತೊಂದ ಅವಿ ಉದ್ದೇಶಗೂ ವಿನಿಯೋಗ ಆವಡು ಪಂಡದು ಶುಭ ನೆಂಡು ಕುರ್ನಂಚಿನ ಶ್ರೀಯುತ ಅಚ್ಯುತ ಉಮೇಶ್ ಗಟ್ಟಿ ಅಧ್ಯಕ್ಷರು ಭಜನಾ ಪರಿಷತ್ ಕೊಣಚವಲ ನಿಸರ್ಗ ಸಂಘದ ಕುಲು ಬತ್ತದು ಈ ಚೆಕ್ಕನ್ನು ಪಡೆಯೋದು ಕೇಳೋದಿಲ್ಲ ಅಂಚನೆ ಮಾಶಾಸನ ವಿತರಣೆ ಚೆಕ್ ವಿತರಣೆ ಮಲ್ಪರಂಡು ಅನ್ವಿತಾ ಕುತ್ಕೊಳ್ಳಿ ಅನ್ವಿತಾ ಕುತ್ಕೊಳ್ಳಿ ಮೇರೆ ಚಾವಡಿ ಬಡೋದಕ್ಕೆ ಏನೋದಿಲ್ಲ ಮಾಶಾಸನದ ಈ ಒಂದು ವೇದಿಕೆ ಮಾಶಾಸನದ ಚೆಕ್ ವಿತರಣೆ ಮಲ್ಪರಂಡರು ನಮ್ಮ ಭಿನ್ನ ನಕಲು ಅನ್ವಿತಾ ಕುತ್ಕೊಳ್ಳಿ ಬರ್ತದೆ ಈ ಒಂದು ಚೆಕ್ ಅಂತ ತೊಗೊಂಡು ಬಂದಕ್ಕೆ ಏನೋದಿಲ್ಲ ನಮ್ಮ ಯೋಜನೆ ಹಿಡಿದು ಪ್ರತಿ ತಿಂಗಳು 1,000 ರೂಪಾಯಿ ಮೇರೆಗೆ ಮಾಶಾಸನ ತಿಕ್ಕೊಂಡುಂಡು ಅನ್ವಿತ ಈ ಮೇರೆ ನಮ್ಮ ಬಿನ್ನೆರ್ ಹಿಡಿದು ಈ ಒಂದು ಚೆಕ್ ಅಂತ ತೊಂದಲ್ಲ ಗಡ್ಡಿ ಲೋಲಾಕ್ಷಿ ಸರಿತಾ ಅಂಚನೆ ಮೇಲ್ವಿಚಾರಕರುಗಳ ವೇದಿಕೆ ಬಡೋದಕ್ಕೆ ಏನೊಂದಿಲ್ಲ ಸೇವಾ ಪ್ರತಿನಿಧಿಯಾದ ಸೇವೆ ಮತ್ತೊಂದು ನೆಚ್ಚಿನ ನೌಷದ್ ಚಿತ್ತರಂಜನ ಸವಿತಾ ಗಣೇಶ್ ಲೋಲಾಕ್ಷಿ ಲತಾ ಮಾಣೈ ಈ ಪೊರ್ತೊಡು ಸಾಧನ ಸಮಾವೇಶದ ಈ ಒಂದು ಶುಭ ಸಂದರ್ಭಡು ಸಾಲ್ ಪಾಡ್ದು ಮಾಡಾದಿಗೆ ಬಿಣ್ಣೇರ್ನ ಸೇರಿಗೆಡೆ ಶ್ರೀಯುತ ನೌಷದ್ ಕೊಣಜೆ
ರಡ್ಡು ಒಕ್ಕೂಟದ ಸೇವೆಯನ್ನು ಮಲ್ತೊಂದು ಅವೇತು ಕಂತು ಬಾಕಿ ಅನಿಂಚಿನ ಪೊರ್ತುಡು ಬೇತೆ ಬೇತೆ ಕಾರ್ಯಕ್ಷೇತ್ರಕ್ಕೂ ಹೋದು ಸೇವಾಪತಿನಗಳೊಟ್ಟಿಗೆ ಸೇರೊಂದು ಅಲ್ಪದ ಕಂತು ವಸೂಲಿಗೆ ಉತ್ತೇಜನ ಕೊಡ್ತು ಅವೇತು ಆ ಒಂಜಿ ಬಗಲಿನ ಸರಿಪಡಿಸೋ ಒಂದು ಏನಿಯಾತಿ ಬೋಲಿಯರಿಂದ ಈ ಒಂಜಿ ಸಾಧನಾ ಸಮಾವೇಶ ವಾರ್ಷಿಕೋತ್ಸವದ ಶುಭ ಸಂದರ್ಭಡು ಬೆಣ್ಣೀರಿನ ಸೇರಿಗೇಡಿ ಮಾತಾ ಸೇವೆ ಪ್ರತಿನಿಧಿಗಳ ಸಾಲ್ಪಾಡ್ದು ಮಾಡಾದಿಗೆ ನೆಂಪುದ ಕಾಣಿಕೆ ಕೊರ್ದು ಅಂಚೆನೆ ಶ್ರೀಮತಿ ಲತಾ ಮಾಣೈ, ಶ್ರೀಮತಿ ಲೋಲಾಕ್ಷಿ, ಶ್ರೀಮತಿ ಸವಿತಾ ಗಣೇಶ್ ಐತ ಒಟ್ಟಿಗೆನೆ ನಮ್ಮ ಕೊನಾಚೆ ವಲಯದ ಪ್ರಮುಖವೈನ ಚಿತ್ರ ಮಂಜುನಾಥ ಸ್ವಾಮಿನ ಪರಮ ಪೂಜ್ಯ ಕಾವಂದಿನ ಮಾತೃಶ್ರೀ ಹೇಮತಮ್ಮನ ಅನುಗ್ರಹ ಆಶೀರ್ವಾದ ಒಪ್ಪಡು ಪಣದು ಬೇಡೊಂದು ದುಂಬತ್ತದು ಬೆಂಡಿಯನ್ನ ಸೇರಿಗೆಡು ಪಾಲ್ಪಡೆಯದು ಶ್ರೀಯುತ ಕಿಶೋರ್ ಆಚಾರ್ಯ ಗುರ್ಕಾರ್ಮೆ ಅಧ್ಯಕ್ಷರು JC ಬಂಟ್ವಾಳ ಹಿರಿಯರ್ದು ಒಂಜಾತಿ ಭಿನ್ನಾಧಿಗದ ಮದಿಪು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಲ್ಲ ರೈತರು ಮಹಿಳೆಯರು ಸ್ವಾವಲಂಬಿಗಳಾಗಿ ಉದ್ಯೋಗವನ್ನು ಮಾಡುತ್ತಾ ಬಂದಿರುತ್ತಾರೆ. ಹಾಗೂ ಯುವಜನರಿಗೆ ಒಳ್ಳೆಯ ಅವಕಾಶಗಳು ಈ ಯೋಜನೆಯಿಂದ ದೊರಕುತ್ತಿದೆ. ಈ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನೆರವೇರಿಸಿದ ರವೀನಾ ಬಂಗೇರ ಹಾಗೂ ಎಲ್ಲ ಆಯೋಜಕರಿಗೆ, ಇದಕ್ಕೆ ಶ್ರಮಿಸಿದ ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸ್ತೀವಿ. ಶ್ರೀಮತಿ ನರ್ಮದಾ ಉಮೇಶ್ ಶೆಟ್ಟಿ, ಸದಸ್ಯರು ಬೋಲಿಯಾರು ಗ್ರಾಮ ಪಂಚಾಯತ್, ವಂದನೆಗಳು. ಯಾನು ಎಂಕ್ ಸುರುಕು ಪಂಡಗನೆ ಎನ್ನ ಪಂಡೆ ಎಂಕ್ ನೌಷಧಿ ಒಂಜಿ ಕಾರ್ಯಕ್ರಮ ಅಲ್ಪರೆ ಉಂಡು ಯಾನು ಬೊಡ್ಚಿ ಸರ್ ಇಂದು ಪೂರ ಆಪಿನ ಪೋಪಿನ ಕಾರ್ಯಕ್ರಮ ಮಸ್ತ್ ನಂಗೆ ಭಂಗ ಉಂಡು ಉಂಡು ನಿಖಿಲ್ಪುರ ದಾನ ಮನೆ ಪಡಿಸಿ ಯಾನು ಉಲ್ಲೆ ಪಂಡದು ಎಡ್ಡೆ ರೀತಿಯ ಈ ಕಾರ್ಯಕ್ರಮನು ಕೊರಿಯರಿ ಇನಿಮುಟ್ಟ ಬರೀ ಪೊರ್ಲುಡೆ ಕಾರ್ಯಕ್ರಮಕ್ಕೆ ನಂಗೆ ಸಪೋರ್ಟ್ ಆದಂಥದ್ದು ನಮ್ಮ ವಲಯಾಧ್ಯಕ್ಷರು ನಂಗೆ ಸಪೋರ್ಟ್ ಆದಂಥದ್ದು ಅಂಚನೆ ಏರ್ಲ ಮಲ್ಪಂದಿನಂಚಿನ ಒಂಜಿ ಬೇಲೆ ನೀನು ಈ ವೇದಿಕೆ ಮಲ್ತೋಸ್ಪೇರಿ ಇಂದಕ್ಕೆ ಪೂರೆಕ್ಲ ದುಂಬತ್ತವಂಥದ್ದು ನೀ ಆರ್ರೆ ದಯಪಂಡ ಇನಿ ವಾ ಸೇವಾ ಪ್ರತಿನಿಧಿಗಳಿಗೆ ಆವಡು ಅತನ ದುಮ್ಮದ ಅಧ್ಯಕ್ಷನಗಳಿಗೆ ಆವಡು ಇತ್ತಿನಗಳಿಗೆ ಮಾತ್ರ ಗೌರವಿಸಡೆ ಮೇಯ್ನ್ ಕಾರಣಕರ್ತರ ಆರಾದೇ ಇನ್ನೇನು ಪೂರ ನಮಗೆ ಇಂಚ ಪೂರ ಮಲ್ಪೋಡು ಪಂಪಿನ ಉದ್ದೇಶ ನಮ್ಮಲ್ಲಿ ಎದುರು ಒಂದು ಈ ಕಾರ್ಯಕ್ರಮ ನನಗೆ ಸಪೋರ್ಟ್ ಮಾಡ್ತಾರೆ. ಇನಿ ಏತೋ ದಿನೊಟ್ಟು ರಾತ್ರಿ ನಿದ್ರೆ ಇಜ್ಜಂದೆಲ್ಲ ಕರೆಯೊಂದು ಇನಿ ನಮ್ಮ ಎದುರು ಬರ್ತಂಥದ್ದು ನಮಗೆ ಪೊರ್ಲುದ ಅಧ್ಯಕ್ಷ ಪಾತ್ರ ನಮ್ಮ ದೇವ್ರು ಬದ್ದೇರು ಮೇರೆಗೆ ಪೂರೆಲ್ಲ ಅವರ ತಾಟಿ ಬೊಟ್ಟುದು ಅರೇನು ಪಾತ್ರೆ ಅನುಮತಿ ಕೊಡೋದಕ್ಕೆ ಅನ್ನೋದಿಲ್ಲ. ಅನಿರೀಕ್ಷಿತವಾದ ಇನಿತ ಈ ಅಧ್ಯಕ್ಷ ಪಟ್ಟ ಹೆಂಗೆ ದಿಕ್ಕನು ಮಾತ್ರೆಗಳ ಎನ್ನ ಮನದಾಳದ ಅಭಿನಂದನೆ ಪೊರ್ತುರಿ ನಾನು ಸಲ್ಲಿಸ ಒಂದಿಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾನು ಸೇರ್ನಿಲ್ಲ ಅನಿರೀಕ್ಷಿತನಿ 2006ನೇ ವಿಷಯವಿಡಿ ಎನ್ನ ಬೊಪ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂಜಿ ಸದಸ್ಯ ಆದಿತ್ಯರು ಕಾರಣಾಂತರದು ಅರ್ನ ಮರಣಾಂಡು ಇನಿ ಈ ವೇದಿಕೆಡುಂತುದು ಯಾನು ಪಾತೆರಡು ನಂಡ ಎನ್ನ ಬೊಪ್ಪನ ಅನಿರೀಕ್ಷಿತ ಸಾವಾದಪ್ಪು ಬಟ್ ಎನ್ನ ಬದುಕದ ಒಂಜಿ ಏಳಿಗೆಗೆ ಮುಖ್ಯವಾದ ಕಾರಣಾಂಡು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಣಿಯಾರನೊಂದು ಯಾನು ಈ ವೇದಿಕೆ ಕಾಂಡದಿಂದ ಕುಲುದಿನ ವ್ಯಕ್ತಿಲಿರತ್ತೆ ಅಕಲು ಪೂರ ಎನ್ನ ಜೀವನದೊಂಜಿ ಪ್ರೇರಣೆ ಏನಕ್ಕಳು ಇನಿ ಕಿಶೋರಾಚಾರ್ಯ ಆದಪ್ಪು, ಸುರೇಶ್ ನಾಗೂರ್ ಆದಪ್ಪು, ವಚನ್ ಶೆಟ್ಟಿ ಆದಪ್ಪು, ಅತನ ನಮ್ಮ ನಿರ್ದೇಶಕರಾದಪ್ಪು ಅಕಲು ಪೂರನ ಜೀವನದೊಂಜಿ ಪ್ರೇರಣೆ ಆಂಡ ಇನಿ ಮೂಲ ಉಂತುದು ಯಾನು ಪಾತೆರ್ರೆ ಒಂಜಿ ವ್ಯಕ್ತಿಯಾದ ಏನನ್ನು ರೂಪಣವಂತನಾರು ಇನಿ ಕಾಂಡೆಗೆ ಸುರೂಪು ನಿರೂಪಣವಂತನಂಚಿನ ಲಕ್ಷ್ಮೀಶೇರ್ ಇನಿ ಲಕ್ಷ್ಮೀಶೇರ್ ಬಂದ ವ್ಯಕ್ತಿ ಎನ್ನ ಪಿರವಡಿಜಿಂದಾಂಡ ಇನಿ ವೇದಿಕೆಡು ಅನಿರೀಕ್ಷಿತವಾದ ದಿಕ್ಕಿನಂಚಿನ ಈ ಒಂದು ಅಧ್ಯಕ್ಷ ಸ್ಥಾನನು ಯಾನು ದೆತ್ತೊಂದಂಚಿನ ಯೋಗ್ಯತೆ ಇಜ್ಜಿಂದು ಪಣಿಯ ನಾನು ಈ ಸಂದರ್ಭ ಮೆಚ್ಚಿಸ ಒಂದಿಲ್ಲ ಬಂದುಲೆ ಇನಿ ಬೋಡಿಯಾರ ಗ್ರಾಮ ಒಂಜಿ ಬುಡ್ದು ನಮ್ಮ ಸುತ್ತಮುತ್ತಲು ಆಪಣಂಚಿನ ಏತು ಕಾರ್ಯಕ್ರಮ ಉಂಡು ಪಂಡ ಎಂಕೆ ಪೋಡಿಗೆ ಒಂದುಂಡು ಇನಿ ದಾನ ಮಧ್ಯಾಹ್ನ ಕನಕ ಈ ಪೊರ್ತುಡು ಮೂಲು ಜನ ಉಪ್ಪಾಯರ ಅಂತ ಆಂಡ ನಿಖಿಲ ಅಭಿಮಾನ ಎನ್ನ ಕೈತಾಲ್ಕೊಳ್ತಿನಂಚಿನ ನನ್ನ ವೃತ್ತಿರಂಗದ ಮಾರ್ಗದರ್ಶಿ ಸುರೇಶ್ ನಾವರು ಬಂಡ್ಯರು ಈ ಪೊರ್ತುಡ್ಲ ಈತ ಜನಕ್ಲೆ ನೀರು ಕುಲ್ಲವನ ಜನ ಶಕ್ತಿ ಉಂಡು ಅಂಡ
ಈ ಒಂದು ಧರ್ಮಸ್ಥಳ ಯೋಜನೆ ಶಕ್ತಿದ ಮಹತ್ವನ ತೆರೆಯೋಡು ನಾನು ಇಡೀ ಊರಿಗೆ ನಮ್ಮ ತೆರಿಪೋಡು ಒಂದು ಬರ ಬಂದಿರು ಬೊಕ್ಕೊಂಜಿ ಪ್ರೇರಣೆ ಯಾನು ವಾರಗಟ್ಟಲೆ ಮೀಟಿಂಗ್ ಹೋಗ್ಬೇಕು ದೇವಣ್ಣ ಇನ್ನು ಅಧ್ಯಕ್ಷ ಸ್ಥಾನ ಯಾನು ಪನೋಡಿತ್ತು ಮೂಲ ನಮ್ಮ ನಿರ್ದೇಶಕರು ಬಂಡೇರು ಇನ್ನ ಸನ್ಮಾನ ಒಂಜರ್ದೊಂಜಿ ಅವು ಒರಿಯರಿಯನ್ನು ಗುರುತಿಸೋ ನಂಜನ ಸನ್ಮಾನ ಇಂದು ಬೋಲಿಯಾರ ಗ್ರಾಮರ್ದೇ ಪುಟ್ಟುದುಂಡು ಇಂದು ಇಡೀ ಯೋಜನೆ ಆಂತರಡು ಈ ಮುಲ್ತ ಬಿತ್ತನ ಜನ ಬೀಜ ಹೆಮ್ಮರವಾದ ಬೆರೆಯೋಡು ಒಂದು ಬಂಡದಾರೆ ಕೊಂಚ ಭಾಷೆ ಕೊರಿಯರು ಐನಾರು ಖಂಡಿತವಾದ ಮನ್ಪೋಡು ದಯಪಂಡ ಇನ್ನೀ ನಮ್ಮ ಒಕ್ಕೂಟ ವ್ಯವಸ್ಥೆ ಹೋಲು ಬೂರ್ದುಂಡ ಆ ಒಕ್ಕೂಟ ವ್ಯವಸ್ಥೆ ಬೋಲಿಯಾಡು ಬೂರ್ದಿತ್ತಂಡ ಈ ಬೋಲಿಯಾಡೆ ಲಕ್ಕದು ಇಡೀ ಸಮಸ್ತ ವೈರಸ್ ಕೇಡಿ ಎರಡು ಪಿಡು ನಮ್ಮ ಒಕ್ಕೂಟ ಬೂರ್ದಿಜಿ ಅವು ನನ್ನಲ್ಲ ಜೀವಂತವಾದ ಉಂಡು ಪನ್ಪಣೆಯನ್ನು ನಿರ್ದೇಶಕರಿಗೆ ಇನ್ನಿರ್ದು ಒಕ್ಕನೆ ಸ್ಟಾರ್ಟ್ ಮಾಡ್ಬಿಡು ಬಂದ ಹಾಡನ್ನ ಒಕ್ಕೂಟದ ಬರವಾದಿ ಅನ್ನಕ್ಕೆ ಒಂದು ನನ್ನೊಂಜಿದಾದ ಅನ್ಪಂಡ ಯಾನು ಇಡೀ ಕಾರ್ಯಕ್ರಮ ಅಲ್ಪ ಬೋದು ಪಾತೇರು ಹೊಂದಿತ್ತೆ ಹೆಂಗೆ ಕೊಂಚ ಆಸೆ ಎತ್ತುಂಡು ಎನ್ನ ಕಾರ್ಯಕ್ರಮ ಆಂಡ ಎನ್ನ ಅಮ್ಮ ತೂವೋಡು ಒಂದು ಇನ್ನು ಎನ್ನ ಅಮ್ಮ 10 ಗಂಟೆ ಬತ್ತೆ ಎನ್ನ ಕಾರ್ಯಕ್ರಮ ತೂವೊಂದುಲ್ಲೇರು ಅವೇ ಎನ್ನ ಆಸೆ ಆ ಅಮ್ಮನ ಆಸೆಗೆ ಯಾನು ಒವೇ ಕಾರ್ಯಕ್ರಮಗಳ ಅಮ್ಮಡ ಬಂತು ಇನ್ನು ಅಮ್ಮ ಈರು ಬರೋಡು ಈರೆನ್ನ ಕಾರ್ಯಕ್ರಮವನ್ನು ತೂವಡಮ್ಮ ಎಂಕಲ ಒಕ್ಕೂಟದ ಒಗ್ಗಟ್ಟು ತೂವಡು ಮೂಲು ವಾಡ ರಾಜೇಶ್ವರಿ ಬಂಡೇರು ಎಂಕುಲೊಂಜಿ ಕಾರ್ಯಕ್ರಮ ಮನ್ಪುಂಡ ದುಮ್ನಾನಿ ಒಂಜಿ 4 ಜನ ಒಪ್ಪೇರು ಒಂಜಿ ಕಾರ್ಯಕ್ರಮ ಮನ್ಪುಂಡ ದುಮ್ನಾನಿ 4 ಜನ ಒಪ್ಪೇರು ಆಂಡ ರಾಜೇಶ್ವರಿ ಬಂಡೇರು ಮೂಲು ಲೆಪ್ಪಂದೆ 45 ಜನ ಕೋಡೆ ರಾತ್ರಿ ಬತ್ತು ಬೇಲೆ ಮಂತಿರು ದುಮ್ನಾನಿಂದ ವರ್ಕ್ ತೂಲೆ ಕಾರ್ಯಕರ್ತರೆ ಬಂದುಲೆ ನೇಟು ಹೋಗ್ಲ ಯಾಕಂದ್ರೆ ನಮ್ಮ ಮುಖ್ಯ ಅತಿಥಿ ಬಂಡೇರು ನಿಸ್ವಾರ್ಥದ ಸೇವೆ ಮನ್ಪುನಂಚಿನ ಏಕೈಕ ಸಂಸ್ಥೆಯನ್ನು ಓದಿತ್ತು ನಂಡ ಅವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕಾರ್ಯಕ್ರಮ ದಯಬಂಡ ವನಸ್ತ ಪೊರ್ತು ಎನ್ನ ಯಕ್ಷಗಾನದ ಕುಲು ಎಕಡೆ ಬಂತೇರು ಬಂಜಿ ನಿಲಿಕೆ ತಿಳಿಪಾಗ ಅಂಚಾದ ಎನ್ನ ಆತ್ಮೀಯರು ಕೋಡಪದವು ಅವಲ ಒಂದು ಅನಿರೀಕ್ಷಿತ ಕಾರ್ಯಕ್ರಮ ನೀನು ವಾರ್ಷಿಕೋತ್ಸವ ಮನ್ಪುಗ ಬಂದು ಎಂಗ್ಲ ಟೀಮು ದೊಟ್ಟಿಗೆ ಒಂಜಿ ಮೀಟಿಂಗ್ ಮನ್ಪುನಾಗ ದಿನೇಶ್ ಕೋಡಪದವನ ಫೋನ್ ಬತ್ತುಂಡು ರವೀಂದ್ರ ಒಲ್ಪೋಲಾರು ಎಂಕೊಂಜಿ ಸೋಲಾರ್ದ ವಿಷಯ ಒಂಜಿ ಪಾತಿರುತ್ತಂತ ಐಕೆ ಅಂದ್ರೆ ರೊಪ್ಪಕ್ಕೆ ಎಂಗ್ಲ ಕಮಿಟಿ ತಗೊಂಡ ಬಂಡೆ ನಮ್ಮ ಕಾರ್ಯಕ್ರಮ ರೈಸೋಡನ್ನಾಂಡ ಐಕೆ ಜನ ಮಧ್ಯಾಹ್ನ ಕಾಲ ಉಂಟೋಡು ನಿಂತುನಾಂಡ ಯಕ್ಷ ತೆಲಿಕೆ ಪನ್ಪುನ ಕಾರ್ಯಕ್ರಮ ನೆನಪುಗ ನಿಖಿಲೇಗೆ ಕಮ್ಮಿನ ಮನ್ಪದು ಕೊರಪೆ ಪನ್ಪುನ ಪಾತಿರನು ಇನ್ನು ದಿನೇಶ್ ಕೋಡಪದ ಮಧ್ಯಾಹ್ನ ಉಳ ಇತ್ತೇರ್ನ ಅವರ ವೇದಿಕೆಗೆ ಬರಡು ಆರು ಎಂಗ್ಲಂಜಿ ಈ ಒಕ್ಕೂಟದ ಅಥವಾ ಕಾರ್ಯಕ್ಷೇತ್ರದ ಪರವಾದ ಮಾಲಿನ್ಯ ಸ್ವೀಕಾರ ಮನ್ಪಡು ಬಂದ ನಾಡಕೇನೋ ದಿನೇಶ್ ಕೋಡಪದ ಬೇರೆ ಇತ್ತೇರ್ನ ಒಂಜಿಗಳಿಗೆ ಬರ್ತದೆ ಎಂಗಿಲ ಒಂಜಿ ಪ್ರೀತಿದ ಆಹ್ವಾನ ಸ್ವೀಕಾರ ಮನ್ಪಡು ಬಂದಾಟಕೇನೋನೆ ಅವೇ ರೀತಿ ಹೆಚ್ಚನ್ ಪಾತೆರ ಪೊಪ್ಪುಜಿ ಬಡವದ ಪೊರ್ತು ನಿಖಿಲ ಈ ಪೊರ್ತುಡು ಪಾತೆರ್ ನಂಚಿನ ಕೇನ್ನಂಚಿನ ತಾಳ್ಮೇಲೆ ಇಜ್ಜಿ ಅವನ ಮನಸ್ಸಿನಾದ ಮಾತನ್ನು ನಿಖಿಲೆದ್ರು ಪಂಡೆ ಅಧ್ಯಕ್ಷ ಸ್ಥಾನೋಡು ಸಂತೋಷನೇ ಕೊರಿಯರು ಈ ಕಾರ್ಯಕ್ರಮ ಯಶಸ್ವಿ ಅವಡೊಂದಾಂಡ ಎನ್ನ ಪಿರೋಡಿತ್ತು ನಂಚಿನ ಕೆಲವೊಂಜಿ ತಂಡೋಲುಂಡು ಅವು ಒಕ್ಕೂಟದ ಪದಾಧಿಕಾರಿನಗಳು ಅಕ್ಲ ಅವಿಶ್ರಮತ ಪರಿಶ್ರಮ ಮಾಡು ಈ ಯಶಸ್ವಿ ಕಾರ್ಯಕ್ರಮ ಆತದು ಐತೊಟ್ಟಿಗೆ ಕೋನಾಜದ ಮೇಲ್ವಿಚಾರಕೆರೆ ಯಾನು ಸಪರೇಟ್ ಆದಾರೆ ನೀನು ಉಲ್ಲೇಖ ಮನ್ಪೆ ಆರೆ ನೌಷದ್ ಅರ್ನ ಈ ಒಂಜಿ ಕಾರ್ಯಕ್ರಮದ ರೂಪುರೇಖೆಡು ಇನ್ನು ಯಾನು ಕಾಂಡ್ಯದ ಬಯ್ಯ ಮುಟ್ಟ ಮೂಲು ಸ್ಟೇಜ್ ಕುಲ್ಲೆಕ್ಕ ಆತಂಡು ಅಂಚಾದ ಅರೆಗಳ ಮನದಾಳದ ಅಭಿನಂದನೆ ಸಲ್ಲಿಸ ಒಂದುಲ್ಲೆ ಎನ್ನ ಮಾಧ್ಯಮ ಮಿತ್ರರ ನಂಚಿನ ಅನ್ಸಾರ್ ಉಲ್ಲೇರು ಅಂಚನೆ ನಮ್ಮ ಸತೀಶ್ ಕೋನಾಜ್ ಉಲ್ಲೇರು ಅಂಚನೆ ಉತ್ತಮ ರೀತಿಯ ಸೌಂಡ್ ವ್ಯವಸ್ಥೆ ಮಂತ್ ನಂಚಿನ ನಮ್ಮ ತ್ಯಾಗರಾಜ್ ಟೀಮ್ ಉಂಡು ಅಂಚನೆ ನಮ್ಮ ವ್ಯಕ್ತಿಗತವಾದ ಯಾನ ಯೋಜನೆಯನ್ನು ಬುಡ್ನಲ್ಲ ಇಲ್ಲಲ್ಲ ಊರುಡಿತ್ತೇನಲ್ಲ ಎನ್ನ ಕಾಲಿ ಒಂಜಿ ಕರೆಕ್ ಕೊಡೆ ರಾತ್ರಲ್ಲಿ ಯಾನೆಲ್ಲ ಬರ್ಪೆ ಬಣ್ಣ ನಂಜಿನ ಆತ್ಮೀಯ ಮೇಲ್ವಿಚಾರಕರ ನಂಜಿನ ಮಾಧವ ಸಾರ್ಲ ಉಳ್ಳೇರು ಸಮಸ್ತ ಎನ್ನ ಬಂಧುಲು ಹೆಂಗೆ ಇನ್ನಿ ವೇದಿಕೆ ಉಳ್ಳಾರು ಮಕ್ಕಳೇ ಮಾತೇರಿಲ್ಲ ಯಾನು ಒಂದೇ ರೀತಿಡಿ ಐಟ್ಲ ಎನ್ನ ಜೇಸಿದ ಮಿತ್ರರಾಯ ನಂಚಿನ ರಶ್ಮಿ ರೈ ಅದು ಕಾಂಡೇರ್ದು ಬತ್ತಲೆ ಎನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೇರು ಆರೆಗಲೇ ಎನ್ನ ಅಭಿನಂದನೆ ಸಲ್ಲಿಸವೆ ಎನ್ನ ರಾಜಕೀಯವಾದ ಹೆಂಗೆ ದುಂಬುಕೊನೆ ನಂಚಿನ ಭಾಸ್ಕರ್ ಶೆಟ್ಟಿ ಉಳ್ಳೇರು ಆರೆಲ್ಲ ನಾನು ಈ ಹೊತ್ತು ನೆನಪು ಒಂದು ವಿಶ್ವನಾಥಾಚಾರ್ಯ ಸುಮಾರು ಅಂಚನೆ ಎತ್ತೇ ಜನ ನಮ್ಮ ರಾಮಸುವರ್ಣರು ಉಳ್ಳೇರು ಬೇತೆ ವರ್ಗಡು ಉಳ್ಳೇರು ಎನ್ನ ಮಾಜಿ ಅಧ್ಯಕ್ಷರನ್ನ ಕುಲುಲ್ಲಿರಲಿ ಮಾತ್ರ ನೆನೆನ್ನದು ಎನ್ನ ಅಧ್ಯಕ್ಷೀಯ ಭಾಷಣ ಕೊನೆಗೊಳಿಸ ಒಂದು ಕೆಲವೊಂದು ಕೂಟದಲ್ಲಿ ಬೇರೆ ಒಂಜಿ ಅಭಿಮಾನದ ಸಾಲನ್ನು ಸ್ವೀಕಾರ ಮಾಡ್ಕೊಂಡು ಬಂದ ಲಿಖಿತ ಕಲಾವಿದರಿನ ಅವೇತು ಬಂಜಿನಲಿಕೆ ತಿಳಿಪಾಯಿನ ದಿನೇಶ್ ಕೊಡಪದ ಇರೆಗೆ ಒಂಜಿ ನೆಂಪುದ ಕಾಣಿಕೆ ಬೆಂಡೇರಿನ ಸೇರಿಗೇಡಿ ಸತ್ತಗುರು ಮಾಲಕದ ಸೌಂಡ್ಸ್ ಪಕ್ಕ ಮಾಲಕರ ತ್ಯಾಗರಾಜ್ ಶೆಟ್ಟಿ ದಯಮಾಲ್ತಿ ಮಿತ್ತ ಚವಡಿಗೆ ಪೋದು ಒಂಜಿ ನೆಂಪುದ ಕಾಣಿಕೆನ ಸ್ವೀಕಾರ ಮಾಡ್ಕೊಂಡು ಪಂಡದ ಎರಡು ಬೆನ್ನ ಆಯ್ತದಲ್ಲೇ ಬೋಳಿಯರ್ ಕಾರ್ಯಕ್ಷೇತ್ರದ ಶ್ರೀಮತಿ ಲೀಲಾಂಬೇರಿ ಬತ್ತಿ ಬೆಣ್ಣೆರಿಗೆ ವಂದನಾರ್ಪಣೆ ಶ್ರೀಮತಿ ಸೇವಾ ಪ್ರತಿನಿಧಿ ಲೀಲಾಂಬೇರೆಡ್ದು ಹಾಗೂ ಮಾತೃಶ್ರೀ ಅಮ್ಮರ ಆಶೀರ್ವಾದ ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಂಗಳೂರು ಕೋನಾಜಿ ವಲಯದ ಇದರ ವತಿಯಿಂದ ನಡೆದಂಥ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘಗಳ
ಸಂಘ ಒಕ್ಕೂಟದ ಸಾಧನಾ ಸಮಾವೇಶ ಹಾಗೂ ವಾರ್ಷಿಕೋತ್ಸವದ ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ವೇದಿಕೆ ನಡೆಯಿತು. ಇನ್ನು ಮುಂದಕ್ಕೆ ಧರ್ಮಸ್ಥಳ ಯೋಜನೆಯಿಂದ ಸದಸ್ಯರು ಅಭಿವೃದ್ಧಿಯತ್ತ ಸಾಗುತ್ತಾರೆ ಎಂಬ ಭರವಸೆಯೊಂದಿಗೆ ಇವತ್ತಿನ ಅಧ್ಯಕ್ಷರ ಸ್ಥಾನವನ್ನು ಸ್ವೀಕರಿಸಿದಂತ ಸಂತೋಷ್ ಕುಮಾರ್ ಬೋಲ್ಯಾರ್ ರೈ ಇವರಿಗೆ ಯೋಜನೆ ವತಿಯಿಂದ ಹಾಗೂ ನಮ್ಮೆಲ್ಲರ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಧಾರ್ಮಿಕ ಸಭೆಯನ್ನು ದೀಪ ಬೆಳಗಿಸಿ ನಮ್ಮ ಉದ್ಘಾಟನೆಯನ್ನು ಮಾಡಿದ ಮಜಿ ಮಾಮಾಯಿ ದೇವಸ್ಥಾನದ ಅರ್ಚಕರಾದ ಮನೋಹರ್ ಭಟ್ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಪ್ರಶಾಂತ್ ಕಾರಂತ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಪ್ರಶಾಂತ್ ಗಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ದಿನೇಶ್ ಡಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುರೇಂದ್ರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಚ್ಯುತ ಗಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸುರೇಶ್ ನಾವೂರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶೀನಾ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೋಹನ್ ದಾಸ್ ಗಾಂಭೀರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಉಮೇಶ್ ಗಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ರವೀನಾ ಬಂಗೇರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೇಮಲತಾ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ರಾಜೀವ್ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದ. ವಲಯದ ಮೇಲ್ವಿಚಾರಕರಾದ ಗಿರೀಶ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ವಲಯದ ಎಲ್ಲ ಸೇವಾ ಪ್ರತಿನಿಧಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಸೌಂಡ್ ಸಿಸ್ಟಮ್ ಒದಗಿಸಿಕೊಟ್ಟ ತ್ಯಾಗರಾಜ್ ಬೋಲ್ಯಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಹಾಲಿನ ಸಹಚರ ರಾಜೇಶ್ ಇವರಿಗೆ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.